कृष्ण 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 हरे 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 राम 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 हरे कृष्ण 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 हरे हरे राम राम हरे हरे कृष्ण 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 हरे राम राम हरे कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे 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 राम हरे कृष्ण श्री कृष्णार्पण हरे कृष्ण माताजी प्रभुजी हरे कृष्ण माताजी हरे कृष्ण माताजी कृष्ण माताजी हरे कृष्ण हरे कृष्ಣ ಹರೇ ಕೃಷ್ಣ ಯಾರಾದ್ರೂ ಭಜನನ್ನ ಮಾಡ್ತೀರಾ ಇವತ್ತು ಕೃಷ್ಣನ ಭಜನನ್ನ ಯಾರಾದ್ರೂ ಮಾಡ್ತೀರಾ ಹರೇ ಕೃಷ್ಣ ಮಾತಾಜಿ ನಾನು ಹಾಡ್ಲಾ ಹೇಳ ಹೇಳಿ ಮಾತಾಜಿ ಹೇಳಿ ಮಾತಾಜಿ ಮಾತಾಜಿ ನಾನು 4.25 ನಿಮಿಷ ಆಗತ್ತೆ ಹೌದಾ ಹೇಳಿ ಮಾತಾಜಿ ಮಾತಾಜಿ ಇನ್ಯಾರೋ ಹೇಳಿದ್ರಲ್ಲ ನೀವು ನಾಳೆ ಮಾಡಿ ಮಾತಾಜಿ ಯಾರು ಹೇಳಿದ್ದು ನಾನು ಜೋಶಿ ಮಾತಾಜಿ ಮಾತಾಡ್ತಿರೋದು ಮಾತಾಜಿ ನಾಳೆ ಮಾಡಿ ಜೋಶಿ ಮಾತಾಜಿ ಮಾತಾಜಿ ನಾಳೆ ಮಾಡ್ತೀನಿ ಓಕೆ ಮಾತಾಜಿ ಧನ್ಯವಾದಗಳು ಹರೇ ಮಾತಾಜಿ ಇದು ಕೀರ್ತನೆ ಇದು ದೇವರ ನಾಮ ಏಕಾಂತ ಸೇವೆನೆಲ್ಲ ಹಾಡ್ತಾರೆ ನಮ್ಮನೆ ಹತ್ರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಏಕಾಂತ ಸೇವೆಯಲ್ಲಿ ಕೃಷ್ಣನ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಪಾದದ ಹತ್ರ ಲಕ್ಷ್ಮಿ ಕೂತಿರ್ತಾರೆ ಏಕಾರ್ತಿನಲ್ಲಿ ಇಟ್ಕೊಂಡು ಎಲ್ಲಾ ಲೈಟ್ಸ್ ಎಲ್ಲ ಆಫ್ ಮಾಡಿ ದೀಪದ ಬೆಳಕಲ್ಲಿ ಇದನ್ನ ಹಾಡ್ತಾರೆ ಅದನ್ನ ಹಾಡ್ತೀನಿ ಕೃಷ್ಣ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗ ಕನ್ನಿಕೆಯರು ತೂಗಿರೆ ನಾಗವೇಣಿಯರು ಮೇಣ ಪಿಡಿದುಕೊಂಡು ಬೇಗನೆ ತೊಟ್ಟಿಲ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಇಂದ್ರಲೋಕದಲ್ಲಿ ಉಪೇಂದ್ರ ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗಿರೆ ಇಂದ್ರ ಕನ್ನಿಕೆಯರು ಚಂದಾದಿ ಬಂದು ಮುಕುಂದನ ತೊಟ್ಟಿಲ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗಿರೆ ವ್ಯಾಳ ಶಯನ ಹರಿ ಮಲಗು ಮಲಗೆಂದು ಬಾಲಕೃಷ್ಣಯ್ಯನ್ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಸಾಸಿರ ನಾಮನೆ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗಿರೆ ಲೇಸಾಗಿ ಮಡವಿನೊಳ್ ಶೇಷನ ತುಳಿದಿಟ್ಟ ದೋಷವಿದೂರನ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಹರಳೇಲಿ ಮಾಗಾಯಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗಿರೆ ಸಿರಿದೇವಿ ರಮಣನೆ ಪುರಂದರ ವಿಠಲನ ಕರುಣಾದಿ ಮಲಗೆಂದು ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂದನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೆ ಕಾವೇರಿ ರಂಗಯ್ಯನ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಮಾತಾಜಿ ಚೆನ್ನಾಗಿತ್ತು ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕಥಾ ಮಾತಾಜಿ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ ಮಾತಾಜಿ ನಾನು ಸ್ವಲ್ಪ ಹೊರಗಿದ್ದೇನೆ ಪರವಾಗಿಲ್ಲ ಮಾತಾಜಿ ಪರವಾಗಿಲ್ಲ ನೋ ಇಶ್ಯೂ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ
ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠದಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಜಯ ಪ್ರಭುಪಾದ್ ಕಿ ಜೈ, ಗೌರಿತಾಯ್ ಕಿ ಜೈ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ರಾಧಾಕೃಷ್ಣಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾಕೃಷ್ಣಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನಿನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ ಮಾತಾಜಿಗಳೇ, ಪ್ರಭುಜಿಗಳೇ? ವಿಶ್ವರೂಪ ದರ್ಶನ ಯೋಗ 55 ಶ್ಲೋಕಗಳಿದೆ ಮಾತಾಜಿ. ಹರಿ ಬೋಲ್ ಗಾಯತ್ರಿ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನಮ್ಗೆ ನೆನ್ನೆ ಅಧ್ಯಾಯದಲ್ಲಿ ನಮ್ಗೆ ಮುಖ್ಯವಾದ ಸಂದೇಶ ಏನ್ ಅರ್ಥ ಆಯ್ತು? ನಮ್ಗೆ ವಿಶ್ವರೂಪ ದರ್ಶನ ಯೋಗದಲ್ಲಿ ಮುಖ್ಯವಾದ ಸಂದೇಶ ಏನ್ ಗೊತ್ತಾಯ್ತು? ಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಎಲ್ಲರಿಗೂ ಮನವರಿಕೆ ಆಯ್ತು. ಅರ್ಜುನನಿಗೆ ವಿಶ್ವರೂಪ ದರ್ಶನ ತೋರ್ಸೋದ್ರಿಂದ. ಓಕೆ, ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ನಾವು ಕೃಷ್ಣನ ಯಾವುದೇ ರೂಪವನ್ನ ನಾವು ನೋಡ್ಬೇಕು ಅಂತಂದ್ರೆ ಏನು ಶುದ್ಧ ಭಕ್ತಿಯಿಂದ ಮಾತ್ರನೇ ಸಾಧ್ಯ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ವೇದಾಧ್ಯಯನ ಆಗ್ಲಿ ಅಥವಾ ದಾನ, ತಪಸ್ಸು, ಇನ್ನೇನೇ ಇದ್ರೂ ಸಹ ಅದ್ ಯಾವುದೇ ಒಂದನ್ನ ಮಾಡಿದ್ರು ಸಹ ನಾವು ಆ ಕೃಷ್ಣನ ರೂಪವನ್ನ ನೋಡ್ಲಿಕ್ಕೆ
ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಕೃಷ್ಣನೇ ಹೇಳಿದ್ರು ಅಲ್ವಾ. ಅದ್ರಲ್ಲೂ ಆ 3 ರೂಪದಲ್ಲಿ ತುಂಬಾ ಏನು ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ರೂಪ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕಾತರದಿಂದ ಕಾಯ್ತಾ ಇರುವಂತಹ ರೂಪ ಭಗವಾನ್ ರೂಪ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಆ ಶ್ಯಾಮ ಸುಂದರ ರೂಪ ಅದು ಎಲ್ಲರಿಗೂ ಲಭ್ಯವಾಗೋದಿಲ್ಲ ಆ ರೂಪವನ್ನ ನೋಡ್ಲಿಕ್ಕೆ ಅಂತನೂ ಸಹ ಕೃಷ್ಣ ನಮ್ಗೆ ತಿಳಿಸಿಕೊಟ್ಟ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗ್ತಿನ ಮುಂಚೆ ನೆನ್ನೆಯ ಅಧ್ಯಾಯದಲ್ಲಿ ಸೊ ನಿನ್ನೆಯ ಅಧ್ಯಾಯದಲ್ಲಿ 55 ಶ್ಲೋಕಗಳಿತ್ತು. ಸೊ ಅದನ್ನ ಹೇಗೆ ವಿಂಗಡಿಸಿದ್ರು ಅಂತಂದ್ರೆ, ಅರ್ಜುನ ವಿಶ್ವರೂಪವನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ವಿನಂತಿಯನ್ನ ಮಾಡ್ಕೋತಾರೆ. ಆಗ ಕೃಷ್ಣ ಅವರು ತಮ್ಮ ವಿಶ್ವರೂಪವನ್ನ ವಿವರಣೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಅರ್ಜುನನಿಗೆ ಆ ಜ್ಞಾನ ಚಕ್ಷು ಅಂದ್ರೆ ಅವರು ದಿವ್ಯವಾದ ಚಕ್ಷುಗಳನ್ನ ಕೊಡ್ತಾರೆ. ನನ್ನ ವಿಶ್ವರೂಪವನ್ನ ನೋಡ್ಬೇಕಂದ್ರೆ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅರ್ಜುನ ವಿಶ್ವರೂಪವನ್ನ ನೋಡ್ತಾರೆ. ಅದಾದ್ಮೇಲೆ ಆ ವಿಶ್ವರೂಪವನ್ನ ನೋಡಿದ ಅನುಭವವನ್ನ ಅವರು ವರ್ಣನೆ ಮಾಡ್ತಾರೆ. ಅದಾದ್ಮೇಲೆ ಕೊನೆಯಲ್ಲಿ ಕಾಲರೂಪವನ್ನ ನೋಡ್ತಾರೆ ಆ ವಿಶ್ವರೂಪದಲ್ಲಿ. ಆಗ ಅರ್ಜುನನಿಗೆ ತುಂಬಾನೇ ಭಯಭೀತನಾಗ್ತಾರೆ ಅವರು. ಅದಕ್ಕೋಸ್ಕರ ಅವರು ಕೇಳ್ತಾರೆ, ನೀನ್ ಯಾರು, ನಿನ್ನ ಉದ್ದೇಶ ಏನು ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಅರ್ಜುನ ಪ್ರಾರ್ಥನೆಯನ್ನ ಮಾಡ್ತಾರೆ. ನಮ್ಗೆ ನೆನ್ನೆಯ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ನಮ್ಗೆ ಹೇಗೆ ಪ್ರಾರ್ಥನೆಯನ್ನ ಮಾಡ್ಬೇಕು, ದೇವರ ಮುಂದೆ ನಿಂತ್ಕೊಂಡಾಗ ನಾವು ಹೇಗೆ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅರ್ಜುನನ ಉದಾಹರಣೆಯನ್ನ ನಾವು ತಿಳ್ಕೊಂಡ್ವಿ. ಸೊ ಮೊದ್ಲು ನಾವು ಭಗವಂತನಿಗೆ ಸ್ತುತಿಯನ್ನ ಮಾಡ್ಬೇಕು, ಆಮೇಲೆ ನಾವು ಪ್ರಣಾಮಗಳನ್ನ ಮಾಡ್ಬೇಕು. ಸೊ ಅದಾದ್ಮೇಲೆ ನಾವು ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನೆಲ್ಲ ನಾವು ಕ್ಷಮೆಯನ್ನ ಕೇಳ್ಬೇಕು, ಆ ತಪ್ಪುಗಳನ್ನೆಲ್ಲ ಕ್ಷಮಿಸು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಕೊನೆಯದಾಗಿ ನಮ್ಮಲ್ಲಿ ಏನಾದ್ರೂ ಬೇಡಿಕೆಗಳಿದ್ರೆ ನಾವು ಅದನ್ನ ವಿನಂತಿಯನ್ನ ನಾವು ಮಾಡ್ಕೋಬೇಕಾಗತ್ತೆ. ಓಕೆ, ಆತರ ನಮ್ಗೆ ಗೊತ್ತಾಯ್ತು. ಆದ್ಮೇಲೆ ಕೃಷ್ಣನೇ ನಮ್ಗೆ ತಿಳಿಸಿಕೊಟ್ರು, ನಾವು ಕೃಷ್ಣನನ್ನ ನೋಡ್ಲಿಕ್ಕೆ ಶುದ್ಧ ಭಕ್ತಿ ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು. ಓಕೆ, ಸಾರಿ. ಸೊ ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ಒಂದೆರಡು ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ಳೋಣಂತೆ. ಅವಾಗ ನಮ್ಗೆ ಈ ಭಕ್ತಿ ಯೋಗದ ಪ್ರಾಮುಖ್ಯತೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ. ಸೊ ಇವಾಗ ನಾವ್ ಯಾರು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಯಾರಾದ್ರೂ ಹೇಳ್ತೀರಾ ನಾವ್ ಯಾರು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಕೃಷ್ಣನ ಸೇವಕರು, ಭಗವಂತನ ಸ್ವರೂಪಗಳು, ನಾವು ಕೂಡ ಆತ್ಮಗಳು. ಓಕೆ, ಸೊ ನಾವೆಲ್ಲನೂ ಸಹ ಕೃಷ್ಣನ ಅಂಶ ಅಲ್ವಾ? ನಾವು ಕೃಷ್ಣನ ಅಂಶ ಅಂತ ಗೊತ್ತಾಯ್ತು, ನಾವ್ ದೇಹ ಅಲ್ಲ, ನಾವು ಆತ್ಮ ಅಂತ ಗೊತ್ತಾಯ್ತು, ನಮ್ಮ ಸ್ಥಾನ ಏನು ಅಂತ ಗೊತ್ತಾಯ್ತಲ್ವಾ? ಪ್ರಭುಜಿನೂ ಸಹ ಇವಾಗ ಹೇಳಿದ್ರು. ಸೊ ನಾವು ಭಗವಂತನ ಸೇವಕರು ಅಂತ ಹೇಳ್ಬಿಟ್ಟು ಇವಾಗ ನಮ್ಗೆ ನಮ್ಮ ಸ್ಥಾನ ಗೊತ್ತಾಯ್ತು. ನಾವ್ ಇಷ್ಟ ನಾವ್ ಎಷ್ಟು ಭ್ರಮೆಯಲ್ಲಿ ಇದ್ವಲ್ಲ, ನಾವು ಒಡೆಯರು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ವಿ. ನಮ್ಗೆ ಈಗ ಗೊತ್ತಾಯ್ತು ನಾವು ಸೇವಕರು, ಕೃಷ್ಣನ ಸೇವಕರು ಅಂತ ಗೊತ್ತಾಯ್ತು. ಸೊ ಇವಾಗ ನಾವು ಭಗವಂತನಿಂದ ನಾವು ದೂರ ಬಂದಿದೀವಿ ಅಂತನೂ ಸಹ ನಮ್ಗೆ ಗೊತ್ತಾಯ್ತು ಅಲ್ವಾ? ನಾವು ಭಗವಂತನ ಜೊತೆಯಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ಬೇಕಾದವರು, ನಾವಿವಾಗ ಭಗವಂತನ ಅಗಲಿದೀವಿ ನಾವು ಅಲ್ವಾ? ಈಗ ನಮ್ಗೆ ಭಗವಂತನ ಜೊತೆ ನಮ್ಗಿರುವ ಸಂಬಂಧ ಗೊತ್ತಾದ್ಮೇಲೆ ನಾವ್ ಅದನ್ನ ಪುನರ್ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನಾದ್ರೂ ಒಂದು ದಾರಿ ಇದೆಯಪ್ಪ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಗೆ ಹಲವಾರು ದಾರಿಗಳನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ ಅಲ್ವಾ? ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ ಹಾಗೇನೆ ಯಾವ ಯಾವ ಯೋಗಗಳನ್ನ ನಮ್ಗೆ ಕೃಷ್ಣ ತಿಳಿಸಿಕೊಟ್ಟಿದ್ದಾರೆ, ಅವರನ್ನ ತಲುಪಬಹುದಾದಂತಹ ಮಾರ್ಗಗಳನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ, ಇದು ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಮೂಲಕ ಸ್ವಾಮಿನ ಹತ್ರ ಹೋಗ್ಬೋದು. ಓಕೆ, ಸೊ ನಾವು ಭಗವಂತನನ್ನ ತಲುಪಬಹುದಾದಂತ ಮಾರ್ಗಗಳು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಯಾವುದು? ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ. ಸೊ ಈ 4 ಯೋಗದಲ್ಲಿ ನಮ್ಗೆ ತುಂಬಾ ಸುಲಭವಾಗಿ ಶೀಘ್ರವಾಗಿ ಭಗವಂತನನ್ನ ಸಮೀಪಿಸಬಹುದಾದಂತಹ ಮಾರ್ಗ ಯಾವುದು ಅಂತ ನಮ್ಗೆ ಹೇಳಿದ್ರು ಕೃಷ್ಣ? ಭಕ್ತಿ ಯೋಗ. ಭಕ್ತಿ ಯೋಗ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು ಅಲ್ವಾ? ಇವತ್ತಿನ ದಿನ ನಾವು ನಮ್ಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆ ಈ 18 ಅಧ್ಯಾಯದಲ್ಲಿ ಮಧ್ಯದ 6 ಅಧ್ಯಾಯಗಳು ಭಕ್ತಿ ಯೋಗದ ಅಧ್ಯಾಯಗಳು ಅಂತ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ? ಇವತ್ತಿನ ದಿನ ನಮ್ಗೆ ಈ ಭಕ್ತಿ ಯೋಗದ ಕುರಿತಾಗಿ ನಮ್ಗೆ ಕೃಷ್ಣ ಇದರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ, ಭಕ್ತಿ ಯೋಗ ಅಂತ ಹೇಳ್ಬಿಟ್ಟು. ಸೊ ಭಕ್ತಿ ಅಂತಂತಂದ್ರೆ ನಾವ್ ಏನಂತ ತಿಳ್ಕೊಂಡ್ವಿ? ಭಕ್ತಿ ಅಂತಂತಂದ್ರೆ ಹರೇ ಕೃಷ್ಣ, ಭಕ್ತಿಯ ಅರ್ಥ ಏನು? ನಮ್ಗೆ ಭಕ್ತಿ ಅಂತ ನಾವು ತುಂಬಾ ಯೂಸ್ ಮಾಡ್ತೀವಲ್ವಾ ಆ ಪದವನ್ನ.
ಸೊ ಭಕ್ತಿ ಅಂತಂದ್ರೆ ನಾವ್ ಏನಂತ ತಿಳ್ಕೊಂಡ್ವಿ? ನಮ್ಮ ಎಲ್ಲ ಕೆಲಸ ಕರ್ಮಗಳನ್ನೆಲ್ಲ ಕೃಷ್ಣನ್ಗೆ ಅರ್ಪಿಸ್ಬೇಕು. ಹಾ, ಸೊ ನಮ್ಮೆಲ್ಲ ಕೆಲಸವನ್ನ, ನಮ್ಮ ಮನಸ್ಸು ಬುದ್ಧಿ ಎಲ್ಲವನ್ನ ನಾವು ಕೃಷ್ಣನಿಗೆ ಅರ್ಪಿಸೋದನ್ನ ನೀವು ಭಕ್ತಿ ಅಂತ ಹೇಳ್ತಾ ಇದ್ರಲ್ಲ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ, ಸರಿಯಾಗಿ ಹೇಳಿದ್ವಿ. ಬಟ್ ಭಕ್ತಿ ಅನ್ನೋದಕ್ಕೆ ಆ ಪದದ ಅರ್ಥ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ, ನಂಬಿಕೆ ಶ್ರದ್ಧೆ ಇದು ಪರಿಪೂರ್ಣವಾಗಿ ಯಾರ ಮೇಲ್ ಇರುತ್ತೆ ಅವ್ರ ಮೇಲೆ ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿನೇ ಆ ಭಕ್ತಿ ತರ ರೂಪದಲ್ಲಿ ಭಗವಂತನ ನಾವು ನೋಡ್ತೀವಿ. ಓಕೆ, ಸೊ ಭಕ್ತಿ ಅಂತಂತಂದ್ರೆ ಪ್ರೀತಿ ಅಲ್ವಾ? ಸೊ ಇವಾಗ ನಮ್ಗೆ ಬರೇ ಬಾಯಿ ಮಾತಲ್ಲಿ ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತಂತಂದ್ರೆ ಅಲ್ಲಿ ಅದು ನಿಮ್ಗೆ ಪರಿಪೂರ್ಣತೆ ಅಂತ ಅನ್ಸುತ್ತಾ? ಮತ್ತೆ ಏನ್ ಮಾಡ್ಬೇಕು? ಯಾರ ಮೇಲೆ ಪ್ರೀತಿ ಇದೆ ಅವ್ರ ಬಗ್ಗೆ ಪ್ರೀತಿ ಇದ್ದಾಗ ತಂತಾನೆ ಅವ್ರ ಬಗ್ಗೆ ಧ್ಯಾನ ಮಾಡ್ಬೇಕು, ಅವ್ರನ್ನ ಕೇಳ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ. ಅದನ್ನ ಕೇಳಿ ಇನ್ನೊಬ್ಬರ ಹತ್ರನು ಅವ್ರ ಬಗ್ಗೆ ಮಾತಾಡ್ತೀವಿ. ಅದನ್ನೇ ಕೃಷ್ಣನ ಬಗ್ಗೆ ಕೇಳ್ಬೇಕು, ಕೃಷ್ಣನ್ ಬಗ್ಗೆ ಇನ್ನೊಬ್ಬರಿಗೆ ನಾವು ತಿಳಿಸ್ಕೊಡ್ಬೇಕು. ಇದನ್ನೇ ಭಕ್ತಿ ಅಂತ. ಓಕೆ, ಧನ್ಯವಾದಗಳು ಮಾತಾಜಿ, ಒಳ್ಳೆ ಪ್ರಯತ್ನ ಮಾಡಿದ್ರಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಸುಮ್ನೆ ಇವಾಗ ನನ್ ಮಗಳಿಗೆ ನಾನು ಹೇಳ್ತಾ ಇರ್ತೀನಿ, ಪುಟ್ಟ ನನಗೆ ನೀನಂದ್ರೆ ತುಂಬಾ ಇಷ್ಟ ಪುಟ್ಟ, ಪ್ರೀತಿ ಪುಟ್ಟ, ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಅಂತ ಬರೇ ಬಾಯಿ ಮಾತಲ್ಲಿ ಹೇಳ್ತಾನೆ ಇರ್ತೀನಿ. ಅದು ಪರಿಪೂರ್ಣತೆ ಅನ್ಸುತ್ತಾ? ಇಲ್ಲ, ಅವ್ರಿಗಾಗಿ ಸಮಯ ಕೊಡ್ಬೇಕು. ಅವಾಗ ಇವ್ರಿಗೆ ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇದೆ, ನಮ್ ಜೊತೆ ಇರ್ತಾರೆ, ನಮ್ಮನ್ ಕೇರ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಾವು ಕೃಷ್ಣನ್ಗೆ ಸಮಯ ಕೊಟ್ಟು ಅವ್ರನ್ನ ಧ್ಯಾನ ಮಾಡ್ತಾ ಇದ್ರೆ ಅದು ಭಕ್ತಿ ಪರಿಪೂರ್ಣ ಆಗುತ್ತೆ ಅಂತ. ಧನ್ಯವಾದಗಳು ಮಾತಾಜಿ. ಓಕೆ, ಇವಾಗ ನೋಡಿ ನನ್ ಮಗಳಿಗೆ ನಾನು ಬರೇ ನಿನ್ಗೆ ಇಷ್ಟ ನನ್ ಕಂಡ್ರೆ ತುಂಬಾ ಪ್ರೀತಿ ಅಂತ ಹೇಳ್ಬಿಟ್ಟು ನನಗೆ ಪ್ರೇಮ ಹಾ ಪ್ರೀತಿ ಪ್ರೇಮ ನನ್ ಅದ್ ಹೇಳ್ತಾ ಇದ್ರೆ ಅವಳಿಗೆ ಏನ್ ಅನ್ಸುತ್ತೆ, ಬರೀ ಅಮ್ಮ ಬಾಯಿ ಮಾತಲ್ಲಿ ಹೇಳ್ತಾ ಇದೆ, ನನಗೆ ಇವಾಗ ಹೊಟ್ಟೆ ಹಸಿತಾ ಇದೆ, ನನಗೆ ಹೋಗಿ ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ತಂದ್ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಲ್ವಾ? ಅಂದ್ರೆ ಅಲ್ಲಿ ಒಂದು ಸೇವೆ ಅನ್ನೋದು ನಡಿಬೇಕು ಅಲ್ವಾ? ಬರೇ ಬಾಯಿ ಮಾತಿಗೆ ನೀನಿಷ್ಟ ಅಂತಂದ್ರೆ ಅದು ಪರಿಪೂರ್ಣತೆ ಆಗೋದಿಲ್ಲ ಅಲ್ವಾ? ಸೊ ಅಲ್ಲಿ ಸೇವೆ ಅನ್ನೋದು ನಡಿಬೇಕು. ಅದಕ್ಕೋಸ್ಕರನೇ ಪ್ರಭುಪಾದರು ಯಾವಾಗ್ಲೂ ಭಕ್ತಿ ಜೊತೆ ಸೇವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಬರೇ ಬಾಯಿ ಮಾತಲ್ಲೇ ನನ್ಗೆ ನೀನ್ ಇಷ್ಟ ಅಂತಂತಂದ್ರೆ ಅದು ಪರಿಪೂರ್ಣತೆ ಆಗೋದಿಲ್ಲ. ಸೊ ಅದನ್ನೇ ನಮ್ಗೆ ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ, ಹೇಗೆ ಕೃಷ್ಣನಿಗೆ ಭಕ್ತಿ ಸೇವೆಯನ್ನ ನಾವು ಮಾಡೋದು ಅಂತ ಹೇಳ್ಬಿಟ್ಟು, ಪ್ರೀತಿಯಿಂದ ಹೇಗೆ ನಾವು ಸೇವೆಯನ್ನ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 20 ಶ್ಲೋಕಗಳಿದೆ. ಈ 18 ಅಧ್ಯಾಯಗಳಲ್ಲಿ ತುಂಬಾ ಕಡಿಮೆ ಶ್ಲೋಕಗಳಿರುವ ಅಧ್ಯಾಯ ಅಂತಂದ್ರೆ ಈ ಭಕ್ತಿ ಸೇವೆ ಅಥವಾ ಭಕ್ತಿ ಯೋಗ. ಸೊ ಇದರಲ್ಲಿರುವ 20 ಶ್ಲೋಕಗಳನ್ನ ಹೇಗೆ ವಿಂಗಡಿಸ್ತಾರೆ ಅಂತಂದ್ರೆ, ಮೊದಲು ಇದು ಕೃಷ್ಣನ ಪ್ರಶ್ನೆಯಿಂದ ಶುರುವಾಗುತ್ತೆ. ಮೊದಲಿನ ಶ್ಲೋಕ ಅವರು ಕೇಳ್ತಾರೆ ಕೃಷ್ಣನನ್ನ, ನಿನ್ನನ್ನ ಸಾಕಾರ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕಾ, ನಿರಾಕಾರ ರೂಪದಲ್ಲಿ ಪೂಜೆಯನ್ನ ಮಾಡ್ಬೇಕಾ, ಯಾವುದು ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಾದ್ಮೇಲೆ ಕೃಷ್ಣ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದಾದ್ಮೇಲೆ ಕೃಷ್ಣನೇ ಭಕ್ತಿಯ ಹಂತಗಳನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಅದಾದ್ಮೇಲೆ ಕೊನೆಯದಾಗಿ 8 ಶ್ಲೋಕಗಳಲ್ಲಿ ನನಗೆ ಎಂತಹ ಭಕ್ತ ಅಂತಂದ್ರೆ ತುಂಬಾ ಪ್ರಿಯವಾದವರು ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದನ್ನ ಪ್ರಿಯ ಅಷ್ಟಕ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವಾಗ ನಾವು ತಿಳ್ಕೊಂಡಿರೋ ಹಾಗೇನೆ ಭಗವಂತನನ್ನ ನಾವು 3 ಹಂತದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಲ್ವಾ? ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಲ್ವಾ? ಬ್ರಹ್ಮನ್ ಅಂತಂದ್ರೆ ಭಗವಂತನ ದೇಹದಿಂದ ಬರ್ತಾ ಇರುವ ಅಪಾರವಾದ ಪ್ರಕಾಶ ಅಲ್ವಾ? ಅದಕ್ಕಿನೇ ಬ್ರಹ್ಮನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಮತ್ತೆ ಅದಾದ್ಮೇಲೆ ಪರಮಾತ್ಮ ರೂಪ ಅಂತಂದ್ರೆ ಅವರು ಚತುರ್ಭುಜ ರೂಪಧಾರಿಯಾಗಿ ಅವರು ಇಡೀ ವಿಶ್ವದಲ್ಲೇ ಅವರು ಪ್ರವೇಶ ಮಾಡಿದ್ದಾರೆ. ಮತ್ತೆ ಎಲ್ಲ ಜೀವಿಗಳ ಒಳಗಡೆ ಅವರು ಆತ್ಮದ ಜೊತೆ ಪರಮಾತ್ಮನಾಗಿದ್ದಾರೆ. ಮತ್ತೆ ಪ್ರತಿಯೊಂದು ನಿರ್ಜೀವ ವಸ್ತುವಿನಲ್ಲೂ ಸಹ ಅಂದ್ರೆ ಕಣದಲ್ಲೂ ಸಹ ಅವರು ಈ ಪರಮಾತ್ಮ ರೂಪಿಯಾಗಿ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಮತ್ತೆ ಎಲ್ಲದಕ್ಕಿಂತ ಉತ್ತಮವಾದ ಹಂತ ಅಂದ್ರೆ ಪರಿಪೂರ್ಣವಾಗಿ ಭಗವಂತನನ್ನ ನಾವು ತಿಳ್ಕೊಳ್ಳೋದು ಭಗವಾನ್ ಸ್ವರೂಪದಲ್ಲಿ ಅಲ್ವಾ? ಅವ್ರನ್ನು ಸಹ ಒಬ್ಬ ವ್ಯಕ್ತಿ ಅಂದ್ರೆ ಅವ್ರು ನೋಡ್ಲಿಕ್ಕೆ ಅವ್ರು ಬರೇ ಶಕ್ತಿನೋ ಅಥವಾ ಬೆಳಕೋ ಅಲ್ಲ, ಅವರು ವ್ಯಕ್ತಿ, ಅವ್ರು ಎಲ್ಲ ಭಾವನೆಗಳಿದೆ, ಅವ್ರು ಎಲ್ಲ ಭಾವನೆಗಳಿಗೆ ಅವರು ಪ್ರತಿಸ್ಪಂದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ? ಈ 3 ಹಂತದ್ದು. ಈಗ ನಾವು ಕೊನೆಯದಾಗಿ ಈಗ ಭಗವಾನ್ ಬಗ್ಗೆ ನಾವು ಇವಾಗ ತಿಳ್ಕೊತಾ ಇದೀವಿ ಇವತ್ತಿನ ಅಧ್ಯಾಯದಲ್ಲಿ. ಸೊ ಕೃಷ್ಣ ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಅರ್ಜುನ ಉವಾಚ ಏವಂ ಸತತ ಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಇಲ್ಲಿ 2 ತರದ
ಭಕ್ತರಿದ್ದಾರೆ. ಅಂದ್ರೆ ಭಗವಂತನ ಪೂಜೆ ಮಾಡೋರಲ್ಲಿ 2 ತರ ಇದ್ದಾರೆ. ಭಗವಂತನಿಗೆ ಒಂದು ಆಕಾರ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಪೂಜೆಯನ್ನ ಮಾಡೋರು, ಮತ್ತೆ ಭಗವಂತನಿಗೆ ಆಕಾರ ಇಲ್ಲ, ಅವ್ರು ಬರೇ ಒಂದು ಶಕ್ತಿ ಬೆಳಕು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಪೂಜೆ ಮಾಡೋರು. ಸೊ ಅದಕ್ಕೆ ಅದನ್ನ ಸಕಾರವಾದಿಗಳು, ಸಾಕಾರವಾದಿಗಳು ಮತ್ತೆ ನಿರಾಕಾರವಾದಿಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇವಾಗ ಇದೇ ಪ್ರಶ್ನೆಗೆ ನಿಮ್ಗೆ ಉತ್ತರವನ್ನ ಹೇಳಿ ಅಂತಂದ್ರೆ ನೀವ್ ಏನಂತ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಯಾರು ಹೆಚ್ಚು ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೇಳ್ತಾ ಇದಾರೆ. ಈಗ ಕೃಷ್ಣ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ರೆ ನಮಗೂ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಭಗವಂತನ ಸಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಾ ನಿರಾಕಾರ ರೂಪ? ಸಾಕಾರ ರೂಪದಲ್ಲಿ ಭಗವಂತನ ರೂಪ ಇದ್ದಾಗ ಅಲ್ಲಿ ಮನ್ಸೆಲ್ಲ ಬೇಗ ಅಲ್ಲಿ ಕೇಂದ್ರ ಆಗತ್ತೆ. ಹರಿ ಬೋಲ್ ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ ಯಾಕೆ ಸಾಕಾರ ರೂಪ? ಅಕಸ್ಮಾತ್ ನೀವೇನಾದ್ರೂ ನಿರಾಕಾರ ರೂಪ ಅಂತಂದ್ರೆ ಯಾಕೆ ನಿರಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು 1-2 ಕಾರಣವನ್ನ ಕೊಡ್ಬಹುದು. ಸಾಕಾರ ರೂಪ ಅಂತಾನೆ ನಾನು ಕೂಡ ಹೇಳ್ತೀನಿ. ಯಾಕೆ ಮಂಗಳ ಮಾತಾಜಿ? ಒಂಥರ ಮನಸ್ಸು ಒಂಥರ ಮಂಗನಂಗೆ ಅಂತ ಹೇಳ್ತೀವಿ. ಕಪಿ ಮನಸ್ಸು ಯಾವಾಗ್ಲೂ ನಾವ್ ಎಲ್ಲೆಲ್ಲೋ ಹೋಗುತ್ತೆ. ನಾವ್ ಎಲ್ಲಾದ್ರೂ ಒಂದ್ ಕಡೆ ಕೇಂದ್ರೀಕೃತಗೊಳಿಸ್ಬೇಕು ಅಂದ್ರೆ ಅದಕ್ಕೊಂದು ಆಕಾರ ಇದ್ರೆ ಮಾತ್ರ ನಾವ್ ಅದ್ರ ಕಡೆ ಗಮನ ಕೊಡಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಸಾಕಾರ ರೂಪ ಬೆಟರ್ ಅಂತ ಅನ್ಸುತ್ತೆ. ಓಕೆ, ಒಂದ್ ದೀಪ ಇಟ್ಕೊಂಡು ಮುಂದೆ ಎಷ್ಟು ಜನ ಅದನ್ನ ನೋಡ್ಕೊಂಡು ಅವರು ಗಂಟೆಗಟ್ಲೆ ಧ್ಯಾನ ಮಾಡ್ತಾರಲ್ವಾ? ಬಟ್ ಅದು ಕೂಡ ಅದು ಕೂಡ ಅಷ್ಟು ಸರಿ ಅನ್ಸಲ್ಲ. ಯಾಕೆಂದ್ರೆ ನಾವು ಈಗ ನಮ್ಗೆ ಒಂದು ಪ್ರೀತಿನ ತೋರ್ಸ್ಬೇಕು ಅಂತಂದ್ರೆ ಒಂದು ಆಕಾರ ಇದ್ರೆ ಮಾತ್ರ ಅದಕ್ಕೆ ಪ್ರೀತಿ ತೋರ್ಸೋಕಾಗುತ್ತೆ. ಇಲ್ಲ ಅಂದ್ರೆ ಅದು ಒಂಥರ ನಶ್ವರ ಅಂತ ಅನ್ಸಕ್ ಶುರುವಾಗುತ್ತೆ. ಧನ್ಯವಾದಗಳು ಮಾತಾಜಿ, ಸರಿಯಾಗಿ ಹೇಳಿ. ಹರೇ ಕೃಷ್ಣ. ಸೊ ಇವಾಗ ಕೃಷ್ಣ ಏನ್ ಹೇಳ್ತಾರೆ ಈಗ ಅರ್ಜುನನ ಪ್ರಶ್ನೆಗೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಸಂಗವನ್ನ ಚರ್ಚೆ ಮಾಡ್ಕೊಂಡ್ ಬರೋಣಂತೆ. ಸೊ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಈ ಮಹಾಭಾರತವನ್ನ ಬರೆದಿರೋದು ವೇದವ್ಯಾಸರು ಅಂತ ನಮ್ಗೆ ಗೊತ್ತಿದೆ. ಸೊ ವೇದವ್ಯಾಸರು ಮಹಾಭಾರತವನ್ನ ಬಿಟ್ಟು ಅವರು ಮಹಾಭಾರತವನ್ನು ಸೇರಿ ಅವರು 18 ಪುರಾಣಗಳನ್ನ ಬರೆದಿದ್ದಾರೆ, ಮತ್ತೆ 108 ಉಪನಿಷತ್ತುಗಳನ್ನ ಬರೆದಿದ್ದಾರೆ, 4 ವೇದಗಳನ್ನ ಬರೆದಿದ್ದಾರೆ. ನೋಡಿ, ಇಷ್ಟೆಲ್ಲ ನಮ್ಗೆ ಈ ವೇದಗಳ ಕುರಿತಾಗಿ ಜ್ಞಾನ ಅದೆಲ್ಲ ಎಲ್ಲವೂ ಸಿಗ್ತಾ ಇರೋದು ವೇದವ್ಯಾಸ. ಇಷ್ಟೆಲ್ಲವನ್ನ ಅವ್ರು ಬರ್ದಿದ್ದಾರೆ ಅಲ್ವಾ? ಆದ್ರೂ ಸಹ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ. ಅವ್ರಿಗೆ ಇಷ್ಟೆಲ್ಲ ಬರ್ದಿದ್ದಾರೆ ಅಲ್ವಾ? ಒಬ್ಬ ಮನುಷ್ಯ ಅಂತ ಅನ್ಕೊಂಡ್ರೆ ನಾವು ಏನೆಲ್ಲ ಮಾಡ್ಬೋದೋ ಅದೆಲ್ಲ ಮಾಡಿದ್ಮೇಲೂ ಸಹ ಅವ್ರಿಗೆ ತೃಪ್ತಿ ಇಲ್ಲ ಅಂದಾಗ ಹೆಂಗಿರುತ್ತೆ ಅಲ್ವಾ? ಅದೇ ತರನೇ ಇಲ್ಲಿ ವೇದವ್ಯಾಸರು ಎಲ್ಲವನ್ನ ಶ್ರೇಷ್ಠವಾದದ್ದು ನಾವು ಭಗವಂತನ ಕುರಿತಾಗಿ ಜ್ಞಾನ ಅಂತಂತಂದ್ರೆ ಏನೆಲ್ಲ ನಾವು ಯಾವ್ದೆಲ್ಲ ಪುಸ್ತಕನ ನಾವು ಓದ್ತೀವೋ ಅದೆಲ್ಲವನ್ನ ಬರ್ದಿರೋದು ವೇದವ್ಯಾಸರು ಅಲ್ವಾ? ಆದ್ರೂ ಸಹ ವೇದವ್ಯಾಸರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅವ್ರೊಂಥರ ಅಪರಿಪೂರ್ಣರಾಗಿ ಇದ್ದಾರೆ. ಅವಾಗ ವೇದವ್ಯಾಸರು ಇಂಥ ಸ್ಥಿತಿಯಲ್ಲಿ ಇದ್ದಾಗ ಅವರ ಗುರುಗಳು, ವೇದವ್ಯಾಸರ ಗುರುಗಳು ನಾರದ ಮಹರ್ಷಿಗಳು ಬರ್ತಾರೆ ವೇದವ್ಯಾಸರ ಆಶ್ರಮದ ಹತ್ರ. ಅವಾಗ ವೇದವ್ಯಾಸರ ಮನಸ್ಥಿತಿಯನ್ನ ನೋಡಿ ಅವ್ರು ಕೇಳ್ತಾರೆ, ಯಾಕೆ ನೀನು ಖಿನ್ನ ಮನಸ್ಕನಾಗಿದ್ಯಾ ಅಂತ ಹೇಳ್ಬಿಟ್ಟು. ಆಗ ವೇದವ್ಯಾಸರು ಹೇಳ್ತಾರೆ, ನಾನು ಇಷ್ಟೆಲ್ಲ ಬರ್ದಿದ್ರು ಸಹ ನನ್ನಲ್ಲಿ ಅಪರಿಪೂರ್ಣತೆ ಕಾಡ್ತಾ ಇದೆ, ನನ್ಗೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಹರೇ ಕೃಷ್ಣ. ಸೊ ಅವಾಗ ನಾರದರು ಹೇಳ್ತಾರೆ, ನಿನಗೆ ಯಾಕೆ ಈ ತರ ಅಪರಿಪೂರ್ಣ ಭಾವ ಬರ್ತಾ ಇದೆ, ನಿನ್ಗೆ ಅಂದ್ರೆ ಪೂರ್ತಿ ಸಂತೋಷ, ನಿನಗೆ ಆನಂದದ ಭಾವ ಯಾಕೆ ನಿನ್ಗಿಲ್ಲ ಅಂತಂದ್ರೆ ನೀನು ಹಲವಾರು ಗ್ರಂಥಗಳನ್ನ ನೀನು ಬರ್ದಿರ್ಬೋದು, ಆದ್ರೆ ನೀನು ಯಾವುದೇ ಒಂದು ಗ್ರಂಥದಲ್ಲಿ ಆ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ನೀನು ಕೊಂಡಾಡಿಲ್ಲ, ಅವರನ್ನ ನೀನು ಹಾಡಿ ಹೊಗಳಿಲ್ಲ, ಅದಕ್ಕೋಸ್ಕರನೇ ನಿನ್ನಲ್ಲಿ ಆ ಅಪರಿಪೂರ್ಣತೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ವೇದವ್ಯಾಸರಿಗೆ ಅರ್ಥ ಆಗುತ್ತೆ, ಹೌದು ನಾನು ಎಲ್ಲದ್ರಲ್ಲೂ ಸಹ ನಾನು ಇವಾಗ ಭಗವಂತನನ್ನ ನೇರವಾಗಿ ಅವರು ಅಲ್ಲಿ ಅವ್ರನ್ನ ಗ್ಲೋರಿಫೈ ಅಂತ ನಾವ್ ಏನ್ ಹೇಳ್ತೀವಿ, ಅವ್ರನ್ನ ಕೀರ್ತಿಸಿಲ್ಲ, ಅವರ ಮಹಿಮೆಗಳನ್ನ ಅವ್ರು ಕೀರ್ತಿಸಿಲ್ಲ. ನಾವ್ ವೇದಗಳನ್ನೇ ನೋಡ್ಲಿ ಅಥವಾ ಉಪನಿಷತ್ತನ್ನೇ ನೋಡ್ಲಿ, ಅಲ್ಲಿ ಎಲ್ಲೂ ಸಹ ನಾವು ನೇರವಾಗಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಜ್ಞಾನವಂತರಿಗೆ ಮಾತ್ರನೇ ಆ ವೇದಗಳು ಅರ್ಥ ಆಗೋದು ಅಥವಾ ಉಪನಿಷತ್ತುಗಳ ಅರ್ಥ ಆಗೋದು. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ನೋಡಿ, ಮಹಾಭಾರತದ ಸೀರಿಯಲ್ ನೋಡಿದಾಗ್ಲೂ ಅಷ್ಟೇ ನಮ್ಗೆ ಏನು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಂಬಿಸಿಲ್ಲ ಅಲ್ವಾ? ಅದಕ್ಕೆ ನಮ್ಗೆ ಇಷ್ಟು ದಿವಸ ಆದ್ರೂ ನಮ್ಗೆ ಗೊತ್ತೇ ಆಗಿಲ್ಲ, ನಾವು ಅಷ್ಟು ಸೀರಿಯಲ್ಸ್ ಗಳನ್ನ ನೋಡಿದ್ರು ಸಹ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಯಾರು ಚಿತ್ರಣವನ್ನ ನಮ್ಗೆ ಕೊಟ್ಟಿಲ್ಲ ಅಲ್ವಾ? ಅದಕ್ಕೆ ನೋಡಿ ವೇದವ್ಯಾಸರನ್ನು ಸಹ ಅಂತಹ ಮನಸ್ಥಿತಿಯಲ್ಲೇ ಇದ್ದಾರೆ. ಅದಕ್ಕೋಸ್ಕರನೇ ಅವಾಗ ಯಾವಾಗ ನಾರದರು ಹೇಳ್ತಾರೆ ಅವ್ರಿಗೆ ಅವಾಗ ಅರ್ಥ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಮತ್ತೆ ಅವರು ತಪಸ್ಸನ್ನ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಅವರು ಈ ಭಾಗವತಮನ್ನ ಬರೀತಾರೆ. ಸೊ ಈ ಭಾಗವತಮನ್ನ ಅಮಲ ಪುರಾಣ ಅಂತ ಹೇಳ್ಬಿಟ್ಟು ಕರೀತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಸ್ಪಾಟ್ಲೆಸ್ ಪುರಾಣ. ಸೊ ಅದ್ರಲ್ಲಿ ಯಾವುದೇ ಈ ಭೌತಿಕ ಪ್ರಪಂಚದ ಈ ಸತ್ವ ರಜೋ ತಮೋ ಗುಣ, ಈ 3 ಗುಣಗಳು ಸಹ ಆ ಭಾಗವತಮಲ್ಲಿ ಇಲ್ಲ. ಆ 3 ಗುಣಗಳನ್ನ ಮೀರಿರೋದು
ಆ ಭಾಗವತಂ ಗ್ರಂಥ ಅದನ್ನ ಕೊನೆಗೆ ವೇದವ್ಯಾಸರು ಬರೀತಾರೆ. ಸೊ ಅದು ಇವಾಗ ನಾವು ನಮ್ಮ ಇಸ್ಕಾನಲ್ಲೂ ಸಹ ಶ್ರೀಲ ಪ್ರಭುಪಾದರು ಆ ಭಾಗವತಮನ್ನ ಇಂಗ್ಲಿಷಿಗೆ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸೊ ಒಟ್ಟು ಅಲ್ಲಿ 12 ಸ್ಕಂದಗಳಿದೆ. ಆ 12 ಸ್ಕಂದಗಳನ್ನ 18 ಪುಸ್ತಕಗಳಲ್ಲಿ ಅವರು ಬರೆದಿದ್ದಾರೆ. ಸೊ ಇದನ್ನ ನಾವು ನಮ್ಮ ಜೀವನದಲ್ಲಿ ಓದ್ಲೇಬೇಕು ಅಂತ ಹೇಳ್ತಾರೆ. ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಭಾಗವತಂ ಗ್ರಂಥ ನಮ್ಮ ಮನೇಲಿ ಇದ್ರೆ ಸ್ವತಃ ಕೃಷ್ಣ ನಮ್ಮ ಮನೇಲಿ ಇದ್ದಾನೆ ಅಂತ ಹೇಳ್ತಾರೆ. ಸೊ ಈ ಕಲಿಯುಗದಲ್ಲಿ ಕೃಷ್ಣ ಈ ನಾಮ ರೂಪದಲ್ಲಿ ಬಂದಿದ್ದಾರೆ. ಅವರು ಈ ಗ್ರಂಥಾವತಾರ ರೂಪದಲ್ಲಿ ಬಂದಿದ್ದಾರೆ, ಮತ್ತೆ ಅವರು ಅರ್ಚ ವಿಗ್ರಹ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಇವಾಗ ಈ 18 ಪುಸ್ತಕಗಳನ್ನ ನೀವು ನಿಮ್ ಮನೇಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಮತ್ತೆ ನಮ್ಗೆ ಡೈಲಿ ನಮ್ಗೆ ಏನ್ ಹೇಳಿದ್ದಾರೆ ಪ್ರಭುಪಾದರು ಅಂತಂದ್ರೆ ನಿತ್ಯಂ ಭಾಗವತ ಸೇವೆಯ, ಪ್ರತಿದಿನನೂ ನೀವು ಈ ಭಾಗವತಮನ್ನ ಓದ್ಬೇಕು ಅಂತ ಹೇಳ್ತಾರೆ. ಸೊ ಈ ಭಾಗವತಮಲ್ಲಿ ಏನಿದೆ ಅಂತದೇನಿದೆ ಅಂತಂದ್ರೆ ಇಲ್ಲಿ ಭಕ್ತಿ ಇದೆ. ಸೊ ಇಲ್ಲಿ ಭಕ್ತಿ ಇದೆ. ಸೊ ಭಕ್ತಿ ಯಾರ ಮಧ್ಯೆ ನಮ್ಗೆ ಭಕ್ತಿ ಅಂತ ಇರ್ಬೇಕು ಅಂತಂದ್ರೆ ಯಾರ್ಯಾರು ಇರ್ಬೇಕು, ಅಲ್ಲಿ ಒಬ್ಬ ಭಕ್ತ ಇರ್ಬೇಕು, ಮತ್ತೆ ಭಗವಂತ ಇರ್ಬೇಕು. ಅಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾಗ ಮಾತ್ರನೇ ಅವರ ಮಧ್ಯದಲ್ಲಿ ಇರುವ ಆ ಭಾವ ಏನಿದೆ ಅದು ಆ ಭಕ್ತಿ ಅಂತ ಹೇಳ್ಬಿಟ್ಟು. ಸೊ ಈ ಮೂರನ್ನು ಸಹ ಭಾಗವತಮಲ್ಲಿದೆ. ಸೊ ನಮ್ಗೆ ಭಾಗವತಮಲ್ಲಿ ಎಷ್ಟೊಂದು ಭಕ್ತರನ್ನ ನಾವು ನೋಡ್ತೀವಿ. ಅಲ್ಲಿ 10 ವಿಚಾರಗಳ ಬಗ್ಗೆ ನಮ್ಗೆ ಭಾಗವತಮಲ್ಲಿ ತಿಳಿಸಿಕೊಡ್ಲಾಗುತ್ತೆ. ಇವಾಗ ಹೇಗೆ ಇಲ್ಲಿ ಭಗವದ್ಗೀತೆಯಲ್ಲಿ 5 ವಿಚಾರಗಳು ಅಲ್ವಾ ನಮ್ಗೆ ತಿಳ್ಕೊಂಡ್ವಿ ಅಲ್ವಾ. ಸೊ ಈಶ್ವರ, ಮತ್ತೆ ನಾವು ಜೀವಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ, ಮತ್ತೆ ಕಾಲ, ಕರ್ಮ, ಮತ್ತೆ ಇನ್ನೊಂದು ಯಾವುದು ಪ್ರಕೃತಿ. ಸೊ ಈ 5 ವಿಚಾರಗಳ ಬಗ್ಗೆ ನಾವು ತಿಳ್ಕೊತಾ ಇದೀವಲ್ಲ, ಅದೇ ತರ 10 ವಿಚಾರಗಳ ಬಗ್ಗೆ ನಾವು ಭಾಗವತಮಲ್ಲಿ ನಾವು ತಿಳ್ಕೊತಾ ಇದೀವಿ. ಅದಕ್ಕೆ ಮತ್ತೆ ನಿತ್ಯಂ ಭಾಗವತ ಸೇವೆಯ ಪ್ರತಿ ಇಸ್ಕಾನ್ ದೇವಸ್ಥಾನದಲ್ಲೂ ಸಹ 8 ಗಂಟೆಗೆ ಈ ಭಾಗವತಮನ್ನ ಪ್ರವಚನ ಮಾಡ್ತಾರೆ. ಸೊ ನೀವುನು ಸಹ ಈ ಭಾಗವತಮನ್ನ ಈ ಭಗವದ್ಗೀತೆ ಕ್ಲಾಸ್ ಮುಗಿದ್ಮೇಲೆ ನೀವು ಪ್ರತಿದಿನ ಈ 1 ಗಂಟೆಗಳ ಕಾಲ ನೀವು ಭಾಗವತಮನ್ನ ನೀವು ಕೇಳಲೇಬೇಕು. ನಿಮ್ಗೆ ಲಿಂಕ್ ಅನ್ನ ಕಳಿಸ್ತಾರೆ. ಸೊ ನೀವುನು ಸಹ ಈ ಭಾಗವತಮನ್ನ ನೀವು ಆಲಿಸ್ಬೇಕಾಗುತ್ತೆ. ಇದರಲ್ಲಿ ಎಷ್ಟು ಜನ ಭಕ್ತರ ಪ್ರಾರ್ಥನೆಗಳಿದೆ, ನೀವು ಅದನ್ನ ನೀವು ಕೇಳ್ಕೋಬೇಕಾಗತ್ತೆ. ಮತ್ತೆ ಈ ಭಾಗವತಮನ್ನ ಓದ್ತಾ ನಾವೆಷ್ಟು ಪರಿಶುದ್ಧರಾಗ್ತೀವಿ ಅಂತಂದ್ರೆ ಸೊ ನಮ್ಮಲ್ಲಿ ಹೃದಯದಲ್ಲಿರುವ ಕಲ್ಮಶ ಎಲ್ಲ ಹೊರಟೋಗುತ್ತೆ. ಆಗ ನಾವು ಇದನ್ನ ಈ ಭಗವದ್ಗೀತೆಯನ್ನೇ ಆಗ್ಲಿ ಭಾಗವತಮನ್ನೇ ಆಗ್ಲಿ ಯಾವ ರೀತಿಲಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಇದೆಯೋ ಆ ರೀತಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಇದನ್ನ ನಾನು ಈ ಸಮಯದಲ್ಲಿ ನಾನು ಹೇಳ್ಬೇಕು ಅಂತ ನಾನು ಇದನ್ನ ಹೇಳ್ತಾ ಇದೀನಿ. ಅದ್ರಲ್ಲಿ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ವೇದವ್ಯಾಸರು ಸಹ ಬರೀ ಜ್ಞಾನದ ಬಗ್ಗೆ ಬರ್ದಾಗ ಅವ್ರಿಗೆ ಅಲ್ಲಿ ಪರಿಪೂರ್ಣತೆನೇ ಆಗ್ಲಿ ಅಥವಾ ಆ ಮನಸ್ಸಿಗೆ ತೃಪ್ತಿ ಅಥವಾ ಆನಂದನೇ ಆಗ್ಲಿ ಸಿಗ್ಲಿಲ್ಲ ಅಲ್ವಾ. ಯಾವಾಗ ಅವರು ಆ ಭಕ್ತಿಯ ಬಗ್ಗೆ ಅವರು ಬರೆದ್ರೋ ಅವಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಅದಕ್ಕೆ ಇದನ್ನ ನೋಡಿ ಕೊನೆಯದಾಗಿ ಅವ್ರು ಬರ್ದಿದ್ದಾರೆ ಮೆಚ್ಯೂರ್ ಫ್ರೂಟ್ ಅಂತ ಹೇಳ್ತಾರೆ. ಮೆಚ್ಯೂರ್ ಫ್ರೂಟ್ ಆಫ್ ವೇದಿಕ್ ನಾಲೆಡ್ಜ್ ಅಂತ ಈ ಭಾಗವತಮನ್ನ ಹೇಳ್ತಾರೆ ಅಲ್ವಾ. ಇದಾದ್ಮೇಲೆ ಇನ್ನೇನು ಇಲ್ಲ, ಇದನ್ನ ಓದಿದ್ಮೇಲೆ ಇನ್ನೇನು ಇಲ್ಲ ನಾವು ಓದ್ಬೇಕಾಗಿರುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ನಾವು ಈ ಭಾಗವತಮನ್ನ ಅದು ನಿತ್ಯವೂ ಓದ್ಬೇಕು. ನನಗೆ ಟೈಮ್ ಇದ್ದಾಗ ಓದೋದು ಅಂತಲ್ಲ, ನಿತ್ಯಂ ಭಾಗವತ ಸೇವೆ ಅಂತ ಹೇಳ್ತಾರೆ. ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಶುಕಮುನಿಗಳನ್ನ ನೋಡ್ತಾ ಇದೀವಿ. ಈ ಶುಕಮುನಿಗಳು ಭಾಗವತಮನ್ನ ಯಾರಿಗೆ ಪ್ರವಚನ ಮಾಡ್ತಾ ಇದಾರೆ ಅಂತಂದ್ರೆ ಪರೀಕ್ಷಿತ ಮಹಾರಾಜನಿಗೆ. ಪರೀಕ್ಷಿತ ಮಹಾರಾಜ ಎಂತಹ ಸ್ಥಿತಿಯಲ್ಲಿ ಈ ಭಾಗವತಮನ್ನ ಕೇಳ್ತಾ ಇದಾರೆ ಅಂತಂದ್ರೆ ನಿಮಗ್ ಗೊತ್ತಿರೋ ಹಾಗೇನೆ ಪರೀಕ್ಷಿತ ಮಹಾರಾಜ ಶಾಪಕ್ಕೆ ಒಳಗಾಗ್ತಾನೆ ಅಲ್ವಾ. ಅವರು ಶೃಂಗಿಯ ಶಾಪಕ್ಕೆ ಒಳಗಾಗ್ತಾನೆ. ಶಮ್ಯಕ ಋಷಿಯ ಮಗ ಶೃಂಗಿ ಅವರ ತಂದೆಯ ಕೊರಳಿಗೆ ಸರ್ಪವನ್ನ ಯಾರು ಹಾರದ ತರ ಹಾಕಿದಾರೋ ಅವರು ಇನ್ನೊಂದು ವಾರದಲ್ಲಿ ಅವರು ಸಾವನ್ನ ಅಪ್ಬೇಕು ಅಂತ ಹೇಳ್ಬಿಟ್ಟು ಶಾಪವನ್ನ ಕೊಡ್ತಾರೆ ಅಲ್ವಾ. ಸೊ ಈ ವಿಷಯ ನನಗೆ ಶಾಪ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಪರೀಕ್ಷಿತ ಮಹಾರಾಜನಿಗೆ ಗೊತ್ತಾಗುತ್ತೆ. ನಮ್ಗೆ ಗೊತ್ತಿರೋ ಹಾಗೆ ಪರೀಕ್ಷಿತ ಮಹಾರಾಜ ಯಾರ ಮಗ? ಸೊ ಅಭಿಮನ್ಯು ಮತ್ತೆ ಉತ್ತರೆಯ ಮಗ ಅಲ್ವಾ. ಸೊ ಇದು ಸುಭದ್ರೆ ಉತ್ತರೆಯ ಮಗ. ಸೊ ಕೊನೆಗೆ ಅವನು ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾನೆ, ಇನ್ನೊಂದು ವಾರ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅವಾಗ ಅವ್ನು ಏನ್ ಮಾಡ್ತಾನೆ, ಸೊ ಇವಾಗ ನಮ್ಗೇನಾದ್ರು ಇನ್ನೊಂದು ವಾರ, ನಮ್ಗಂತ ಯಾರಿಗೂ ಗೊತ್ತಿಲ್ಲ ಯಾವಾಗ ನಮ್ಗೆ ಸಾವು ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇವಾಗ ನೋಡಿ ಪರೀಕ್ಷಿತ ಮಹಾರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ಓಕೆ, ಯಾರಿಗೂ ಸಾವು ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ, ಆದ್ರೆ ನನಗೆ ಸಾವು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ. ಹಾಗಾದ್ರೆ ಸಾಯುವ ಮನುಷ್ಯನ ಕರ್ತವ್ಯವೇನು ಅಂತ ಹೇಳ್ಬಿಟ್ಟು ಅವನು ಹುಡುಕೊಂಡು ಹೋಗ್ತಾನೆ. ಸೊ ಅವನು ಇಮಿಡಿಯೇಟ್ ಆಗಿ ತನ್ನ ರಾಜ್ಯವನ್ನ ಅವರ ಮಗ ಯಾರು ಜನಮೇಜಯನಿಗೆ ಅವನಿಗೆ ಒಪ್ಪಿಸ್ಬಿಟ್ಟು ಅವನು ಎಲ್ಲವನ್ನ ಪರಿತ್ಯಾಗ ಮಾಡ್ಬಿಟ್ಟು ಅವನು ಗಂಗಾ ನದಿ ಕಡೆ ಹೋಗ್ತಾನೆ ಅವನು. ಸೊ ಅದಾದ್ಮೇಲೆ ಅವನು ಇಲ್ಲಿ ಶುಕಮುನಿಗಳನ್ನ ಭೇಟಿ ಆಗ್ಬಿಟ್ಟು ಸಾಯುವ ಮನುಷ್ಯನ ಕರ್ತವ್ಯವೇನು ಅಂತ ಹೇಳ್ಬಿಟ್ಟು ಅವನು ಆ ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಅಲ್ಲಿರುವ ಋಷಿ ಮುನಿಗಳು ಎಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ. ಅವರು ಅಬ್ಬಾ ಎಂತಹ ಪ್ರಶ್ನೆ ಅಂತ ಹೇಳ್ಬಿಟ್ಟು ಅವರು ಎಲ್ಲರೂ ಸಹ ತುಂಬಾ ಸಂತೋಷ ಪಡ್ತಾರೆ. ಸಾಯುವ ಮನುಷ್ಯ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಶುಕಮುನಿಗೆ ಹೇಳ್ತಾರೆ ಭಗವಂತನ ಬಗ್ಗೆ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಈ ಭಾಗವತಮನ್ನ ಹೇಳ್ತಾರೆ.
7 ದಿನಗಳಲ್ಲಿ 7 ರಾತ್ರಿಗಳಲ್ಲಿ ಈ ಭಾಗವತಮನ್ನ ಯಾರು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿಕೊಡ್ತಾರೆ. ಅಂದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು ನೋಡಿ, ಆ ಸಾಯುವ ಮನುಷ್ಯನೇ ಈ ಭಾಗವತಮನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದರ ಮಹತ್ವ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಇದರಿಂದ ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಭಕ್ತಿಯ ಕುರಿತಾಗಿ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣಂತೆ. ಸೊ ಇವಾಗ ಕೃಷ್ಣ ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಹ ತೇಮೇ ಯುಕ್ತ ತಮಾಮತಾಹ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನಮ್ಗೆ ಕೃಷ್ಣನ ಅಭಿಪ್ರಾಯ ತುಂಬಾ ಮುಖ್ಯ ಅಲ್ವಾ. ಇವಾಗ ಕೃಷ್ಣ ಏನಂತ ಹೇಳ್ತಾ ಇದ್ದಾರೆ, ಸೊ ಇವಾಗ ಸಾಕಾರ ರೂಪದಲ್ಲಿ ನನ್ನನ್ನ ಪೂಜೆ ಯಾರು ಮಾಡ್ತಾರೋ ಅವರು ಪರಿಪೂರ್ಣರು, ಹೆಚ್ಚು ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವ ತರ ಸಾಕಾರ ರೂಪದಲ್ಲಿ ನಾವು ಪೂಜೆನ ಮಾಡ್ಬೇಕು, ಯಾವ ಭಾವನೆಯಲ್ಲಿ ನಾವು ಸಾಕಾರ ರೂಪದಲ್ಲಿ ಪೂಜೆನ ಮಾಡ್ಬೇಕು, ನಾವು ನಮ್ಮ ಮನಸ್ಸನ್ನ ನಾವು ಅದರಲ್ಲಿ ನಿಲ್ಲಿಸ್ಬೇಕಾಗತ್ತೆ, ಮತ್ತೆ ನಿಷ್ಠೆಯಿಂದ ನಾವು ಪೂಜೆಯನ್ನ ಮಾಡ್ಬೇಕಾಗತ್ತೆ ಆ ರೂಪಕ್ಕೆ. ಭಗವಂತ ಇವಾಗ ನನ್ನ ರೂಪ ಹೇಗಿದೆ ಅಂತ ಹೇಳ್ಬಿಟ್ಟು ಅವರೇ ವರ್ಣನೆ ಮಾಡ್ಕೊಂಡಿದ್ದಾರೆ ಅಲ್ವಾ. ಸೊ ಆ ರೂಪಕ್ಕೆ ನಾವು ನಿಷ್ಠೆಯಿಂದ ನಾವು ಏನು ಮನಸ್ಸನ್ನ ನಿಲ್ಲಿಸಿ ನಾವು ಪೂಜೆ ಏಕಾಗ್ರತೆಯಿಂದ ನಾವು ಪೂಜೆನ ಮಾಡಿದ್ರೆ ಆಗ ಅಂತಹ ಪೂಜೆ ಅದನ್ನ ಪರಿಪೂರ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಏನನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕೃಷ್ಣ ಇವಾಗ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ, ನನ್ನನ್ನ ಒಂದು ವಿಗ್ರಹ ರೂಪದಲ್ಲಿ ಪೂಜೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಸೊ ಆ ವಿಗ್ರಹ ಯಾವ ಮೆಟೀರಿಯಲ್ ಅನ್ನು ಬೇಕಾದ್ರೂ ಮಾಡಿರ್ಬೋದು, ಅದು ಒಂದು ಪೇಂಟಿಂಗ್ ಆಗಿರ್ಬೋದು ಅಥವಾ ಒಂದು ಮಣ್ಣಲ್ಲಿ ಆಗಿರ್ಬೋದು, ಕಲ್ಲಲ್ಲಿ ಆಗಿರ್ಬಹುದು. ಸೊ ಈ ತರ ಯಾವುದೇ ಒಂದು ರೂಪದಲ್ಲಿ ಆ ಭಗವಂತನ ರೂಪದ ಚಿತ್ರಣ ಇರ್ಬೋದು, ಅದನ್ನ ನಾವು ಪೂಜೆಯನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಇಸ್ಕಾನ್ ದೇವಸ್ಥಾನದಲ್ಲಿ ನಾವ್ ಏನು ವಿಗ್ರಹಗಳನ್ನ ನಾವು ನೋಡ್ತಾ ಇದೀವೋ ಅದನ್ನ ಅರ್ಚ ವಿಗ್ರಹ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದು ಸಾಮಾನ್ಯವಾದ ವಿಗ್ರಹಗಳಲ್ಲ. ಸೊ ಅದನ್ನ ಏನು ನಾರದ ಪಂಚರಾತ್ರಿಕ ವಿಧಿ ಅದ್ರ ಪ್ರಕಾರ ಅವರು ಅದು ಕೆತ್ತನೆಯನ್ನ ಮಾಡಿದ್ದಾರೆ. ಈ ಭಾಗ ಇಷ್ಟಿಷ್ಟೇ ಇರ್ಬೇಕು ಅಂತ ಹೇಳ್ಬಿಟ್ಟು ಅದರ ಪ್ರಪೋರ್ಷನೇಟ್ ಆಗಿ ನಮ್ಮ ಶಾಸ್ತ್ರದಲ್ಲಿ ಹೇಗೆ ಹೇಳಿದರೋ ಅದಕ್ಕೆ ಅನುಗುಣವಾಗಿ ಅದರ ಕೆತ್ತನೆಯನ್ನ ಅವರು ಮಾಡಿರ್ತಾರೆ. ಮತ್ತೆ ಕೃಷ್ಣನೇ ಹೇಳಿರೋ ಹಾಗೇನೆ, ನಾನು ಈ ಕಲಿಯುಗದಲ್ಲಿ ನಾನು ಇವಾಗ ಹೇಗೆ ಅವರು ಆ ದಶಾವತಾರದಲ್ಲಿ ಒಂದೊಂದು ರೂಪದಲ್ಲಿ ಬಂದಿದ್ದಾರೆ ಅಲ್ವಾ, ಅವರು ಮತ್ಸ್ಯಾವತಾರದಲ್ಲಿ, ಕೂರ್ಮಾವತಾರದಲ್ಲಿ, ವರಹ ಅವತಾರದಲ್ಲಿ, ಆತರ ಎಷ್ಟೊಂದು ಅವತಾರದಲ್ಲಿ ಬಂದಿದಾರಲ್ಲ, ಅದೇ ತರ ನಾನು ಇವಾಗ ಕಲಿಯುಗದ ಜನಗಳಿಗೋಸ್ಕರ ನಾನು ಈ ಅರ್ಚ ವಿಗ್ರಹ ಅವತಾರದಲ್ಲಿ ನಾನು ಬಂದಿದ್ದೀನಿ, ನಾನು ಭಾಗವತಂ ಅವತಾರದಲ್ಲಿ ಬಂದಿದ್ದೀನಿ, ನಾಮ ಅವತಾರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಆತರ ನಾನು ನಾಮ ಅವತಾರದಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಕೃಷ್ಣನೇ ಹೇಳ್ತಾ ಇದಾರೆ, ಅಧಿಕೃತವಾಗಿ ಅವರು ಹೇಳ್ತಾ ಇದಾರೆ ನಾನೇ ಇದು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇವಾಗ ಅದನ್ನ ನಮ್ಗೆ ಹೇಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ ಅಂತಂದ್ರೆ, ಇವಾಗ ನಾವು ಯಾರಿಗಾದ್ರೂ ಲೆಟರ್ ಅನ್ನ ಬರೆದ್ರೆ ಅದನ್ನ ನಾವು ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ ಅಲ್ವಾ. ಆ ಪೋಸ್ಟ್ ಬಾಕ್ಸ್ ಅಂಚೆ ಕಚೇರಿಯಿಂದ ಇರ್ಬೇಕು. ಅವಾಗ ನಾವು ಹಾಕಿರೋ ಲೆಟರು ಅದು ಯಾರಿಗೆ ಹೋಗಿ ಮುಟ್ಬೇಕೋ ಅವ್ರಿಗೆ ಹೋಗಿ ಮುಟ್ಟುತ್ತೆ ಅಲ್ವಾ. ಇಲ್ಲ ಅಂದ್ರೆ ನಾವು ಯಾವ್ದೋ ಒಂದು ಡಮ್ಮಿ ನೋಡ್ಲಿಕ್ಕೆ ಅದು ಪೋಸ್ಟ್ ಬಾಕ್ಸ್ ತರ ಕಾಣಿಸುತ್ತೆ, ಅಲ್ಲೇನಾದ್ರು ಹೋಗಿ ನಾವು ಲೆಟರ್ ಅನ್ನ ಹಾಕಿದ್ರೆ ಖಂಡಿತ ಅದು ಯಾರಿಗೆ ಹೋಗಿ ಮುಟ್ಬೇಕೋ ಅದು ತಲುಪೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಅವರೇ ಹೇಳ್ತಾ ಇದ್ದಾರೆ, ನನ್ನನ್ನ ನೀವು ಈ ಆಕಾರದಲ್ಲಿ ಪೂಜೆಯನ್ನ ಮಾಡಿದ್ರೆ ಅದು ನನಗೆ ತಲುಪುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಆ ವಿಗ್ರಹಗಳನ್ನ ನಾವ್ ಏನಂತ ನೋಡ್ತಾ ಇದೀವಿ ನಾವು ಇಸ್ಕಾನ್ ದೇವಸ್ಥಾನದಲ್ಲಿ, ಅದು ನಿಜವಾದ ಕೃಷ್ಣನೇ. ಇವಾಗ ಅವತಾರ ಅಂತಂದ್ರೆ ನಮ್ಗೆ ಹೇಗೆ ಅನ್ಸುತ್ತೋ ಅದೇ ತರ ಅವರು ಆ ಕಲ್ಲಿನ ರೂಪದಲ್ಲಿ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೋಬೇಕಲ್ವಾ. ನಮ್ಗೆ ಅಷ್ಟು ಶುದ್ಧ ಭಕ್ತಿ ಇಲ್ಲ, ಆದ್ರೆ ಶುದ್ಧ ಭಕ್ತರು ಆ ವಿಗ್ರಹದ ಜೊತೆ ಅವರು ಮಾತಾಡ್ತಾರೆ. ಅದಕ್ಕೆ ಎಷ್ಟೊಂದು ನಿದರ್ಶನಗಳಿದೆ. ನೀವು ಮುಂದೆ ಭಾಗವತಮಲ್ಲಿ ಹೋಗ್ತಾ ಅಥವಾ ಚೈತನ್ಯ ಚರಿತಾಮೃತದಲ್ಲಿ ನೀವು ಅದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೋತೀರಾ. ನೀವು ಆ ಸಾಕ್ಷಿ ಗೋಪಾಲ್ ಅಂತ ಇದ್ದಾರೆ, ಆ ಸಾಕ್ಷಿ ಗೋಪಾಲ್ ಅವರು ಸಾಕ್ಷಿಯನ್ನ ಹೇಳಲಿಕ್ಕೆ ಅವರು ತನ್ನ ಭಕ್ತನ ಜೊತೆ ಅವರು ನಡ್ಕೊಂಡು ಹೋಗ್ತಾರೆ. ಸೊ ಮತ್ತೆ ನಾವ್ ಇವಾಗ ಉಡುಪಿಯಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಕನಕದಾಸನ ಮೊರೆಯನ್ನ ಕೇಳಿ ಏನ್ ಮಾಡಿದ್ರು, ಉಡುಪಿ ಕೃಷ್ಣ ಅವರು ತಿರುಗಿದ್ರು ಅಲ್ವಾ ಅವ್ರಿಗೆ ದರ್ಶನವನ್ನ ಕೊಡ್ಲಿಕ್ಕೆ ಅಲ್ವಾ. ಅಂದ್ರೆ ನಮಗೆ ಅಷ್ಟು ಭಕ್ತಿ ಇಲ್ಲ, ನಮ್ಗೆ ಅದನ್ನ ಕಲ್ಲಿನ ರೂಪದಲ್ಲೋ ಮಣ್ಣಿನ ರೂಪದಲ್ಲೂ ನಾವು ಕಾಣ್ತೀವಿ ಅಲ್ವಾ. ಸೊ ಶುದ್ಧ ಭಕ್ತರ ಕಣ್ಣಿಗೆ ಅದು ಕಾಣುತ್ತೆ. ನಾವ್ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ರು ಹಾಗೇನೆ. ಸೊ ಭಕ್ತ ಪ್ರಹ್ಲಾದನಿಗೆ ಪ್ರತಿಯೊಂದು ಕಣದಲ್ಲೂ ಭಗವಂತ ಕಾಣಿಸ್ತಾನೆ ಅಲ್ವಾ. ನಿನ್ನ ಹರಿ ಇಲ್ಲಿದಾನ ಅಂತಂದ್ರೆ ಅವ್ರ ತಂದೆ ಕೇಳಿದಾಗ ಅವರು ಏನ್ ಹೇಳ್ತಾರೆ, ಭಕ್ತ ಪ್ರಹ್ಲಾದ ಹೌದು ಇದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಂಬದಲ್ಲೂ ಇದಾನ ಅಂತಂತಂದ್ರೆ ಹೌದು ಅಂತ ಹೇಳಿದಾಗ ಒಡೆದಾಗ ಏನಾಗುತ್ತೆ, ಸೊ ನರಸಿಂಹ ಬರ್ತಾರೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಆತರ ಕಣ್ಣುಗಳಿಲ್ಲ. ಮತ್ತೆ ಪ್ರಭುಪಾದ್ರೂ ಅಷ್ಟೇನೆ, ನಿಮಗ್ ಗೊತ್ತಿರೋ ಹಾಗೇನೆ ಅವರು 108 ಇಸ್ಕಾನ್ ದೇವಸ್ಥಾನಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ ಅಲ್ವಾ. ಸೊ ಅವರು ಆಗಾಗ ಅವರು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅವರು ಅಲ್ಲಿರುವ ಅಧ್ಯಕ್ಷರನ್ನ ಅವ್ರು ಮಾತಾಡಿಸ್ತಿದ್ರಂತೆ. ಎಲ್ಲಾ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದ್ಯಾ, ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ದೇವರಿಗೆ ಸರಿಯಾಗಿರೋ ಸಮಯಕ್ಕೆ ನೀವು ನೈವೇದ್ಯನೆಲ್ಲ ಕೊಡ್ತಾ ಇದ್ರ ಅಂದಾಗ
ಅವ್ರು ಅಂತ ಹೇಳಿದಾಗ, ಆದ್ರೆ ಪ್ರಭುಪಾದರಿಗೆ ಆ ವಿಗ್ರಹಗಳನ್ನ ನೋಡಿ ಅವ್ರ ಜೊತೆ ಅವ್ರು ಮಾತಾಡ್ತಾ ಇದ್ರಂತೆ. ಸೊ ಅವ್ರಿಗೆ ಆ ವಿಗ್ರಹಗಳನ್ನ ನೋಡಿದ್ರೇನೆ ಅವ್ರಿಗೆ ಗೊತ್ತಾಗ್ತಿತ್ತಂತೆ. ಸೊ ಇವ್ರು ಸರಿಯಾಗಿ ಅಲ್ಲಿ ನೈವೇದ್ಯವನ್ನ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಆ ವಿಗ್ರಹಗಳು ಸೊರಗಿರೋ ತರ ಅವ್ರಿಗೆ ಗೊತ್ತಾಗ್ತಾ ಇತ್ತಂತೆ. ಸೊ ಅವಾಗ ಪ್ರಭುಪಾದರು ಅವ್ರನ್ನ ಕೇಳಿದಾಗ ಅವ್ರೇನಾದ್ರು ಸುಳ್ಳು ಹೇಳಿದ್ರೆ ಅವರು ಅವಾಗ ಹೇಳ್ತಿದ್ರಂತೆ, ಇಲ್ಲ ನನಗೆ ಗೊತ್ತಿದೆ ನೀವು ಸರಿಯಾಗಿ ಇಲ್ಲಿ ನೀವು ನೈವೇದ್ಯವನ್ನೆಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ಅವ್ರು ಒಪ್ಕೋತಾ ಇದ್ರಂತೆ, ಹೌದು ಈ ತರ ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ನಮ್ಗೆ ಅಂತಹ ಕಣ್ಣುಗಳೇ ಆಗ್ಲಿ, ಅಂತಹ ಮನಸ್ಸೇ ಆಗ್ಲಿ ಇಲ್ಲ ಅಲ್ವಾ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಇವಾಗ ನಾವೇನಿಲ್ಲ ಅರ್ಚ ವಿಗ್ರಹ ಅಂತ ನಾವು ಇಸ್ಕಾನ್ ದೇವಸ್ಥಾನದಲ್ಲಿದೆ, ಅದು ನಿಜವಾದ ಕೃಷ್ಣನೇ, ಆ ಅವತಾರದಲ್ಲಿ ಅವರು ಬಂದಿದ್ದಾರೆ, ಆ ವಿಗ್ರಹ ಅವತಾರದಲ್ಲಿ ಬಂದಿದ್ದಾರೆ ಅಂತ. ಆದ್ರೆ ನಾವು ಯಾವಾಗ್ಲೂ ಯಾವ್ದೇ ಒಂದು ವಿಗ್ರಹವನ್ನ ನೋಡಿದಾಗ ನಾವು ನೋಡ್ತೀವಲ್ವಾ, ಇವಾಗ ಎಷ್ಟು ಟಿವಿಗಳಲ್ಲಿ ಚರ್ಚೆಯನ್ನ ಮಾಡ್ತಾರೆ ಅಲ್ವಾ, ವಿಗ್ರಹ ಆರಾಧನೆಯನ್ನ ಅವರು ಪ್ರತಿಮೆಯ ಆರಾಧನೆಗೆ ಅವರು ಕಂಪೇರ್ ಮಾಡ್ತಾರೆ. ಪ್ರತಿಮೆಯ ಆರಾಧನೆ ಅಂದ್ರೆ ಯಾವ ತರ ಇರುತ್ತೆ ಅಂತಂದ್ರೆ ನಾವ್ ಇವಾಗ ನೋಡಿದೀವಲ್ವಾ, ಇವಾಗ ಎಷ್ಟೊಂದು ನಾಯಕರೆಲ್ಲ ಇದಾರಲ್ವಾ, ಸ್ವತಂತ್ರ ಹೋರಾಟಗಾರರೆಲ್ಲ ಇದಾರೆ, ಇವಾಗ ಗಾಂಧೀಜಿ ಪ್ರತಿಮೆ ಅದೆಲ್ಲ ಇದೆ. ಸೊ ಇವಾಗ ಅಕ್ಟೋಬರ್ 2 ಏನ್ ಮಾಡ್ತಾರೆ, ಅಕ್ಟೋಬರ್ 2 ಹಿಂದಿನ ದಿವಸ ಯಾರಾದ್ರೂ ಬಂದ್ಬಿಟ್ಟು ಆ ಪ್ರತಿಮೆಗೆ ಅವರು ಒಂದ್ ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಅವ್ರು ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರು ಬಂದ್ಬಿಟ್ಟು ಹಾರ ಹಾಕ್ಬಿಟ್ಟು ಅಲ್ಲೊಂದೆರಡು ಭಾಷಣ ಮಾಡ್ಬಿಟ್ಟು ಅವ್ರು ಹೊರಟೋಗ್ಬಿಡ್ತಾರೆ. ಅಷ್ಟೇ, ಮುಗೀತು. ಅಲ್ಲಿ ಮತ್ತೆ ಅಲ್ಲಿ ಡೈಲಿ ಏನೋ ಒಂದು ಅಲ್ಲಿ ಆರಾಧನೆ ಆಗ್ಲಿ ಏನೂ ಇಲ್ಲ ಅಲ್ವಾ. ಸೊ ಮತ್ತೆ ಏನಾಗುತ್ತೆ, ಅಲ್ಲಿ ಪಕ್ಷಿಗಳು ಬಂದು ಕುತ್ಕೊಂಡು ಅಲ್ಲಿ ಹಿಕ್ಕೆನೆಲ್ಲ ಹಾಕುತ್ತೆ ಅಲ್ವಾ. ಅದು ಆಕ್ಚುಲಿ ಪ್ರತಿಮೆಯ ಆರಾಧನೆ. ಆದ್ರೆ ಇಲ್ಲಿ ನಡೀತಾ ಇರೋದು ಪ್ರತಿಮೆಯ ಆರಾಧನೆ ಅಲ್ಲ, ಇಲ್ಲಿ ನಡೀತಾ ಇರೋದು ಅರ್ಚ ವಿಗ್ರಹದ ಆರಾಧನೆ, ಭಗವಂತನ ಅವತಾರದ ಆರಾಧನೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಏತ್ವಕ್ಷರ ಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಾಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಹ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನ ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ದೃಢವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಅವರು ಬರೇ ಜ್ಞಾನಿಗಳಾಗಿರ್ತಾರೆ ನಿರಾಕಾರವಾದಿಗಳು. ಇವಾಗ ನಾವೇನಂತ ತಿಳ್ಕೊಂಡ್ವಿ, ನಾವು ಇದಕ್ಕಿಂತ ಮುಂಚೆ ಮೊದಲ 6 ಅಧ್ಯಾಯಗಳಲ್ಲಿ ನಾವೇನಾದ್ರೂ ಸಹ ನಾವ್ ಯಾವುದೇ ಒಂದು ಕೆಲಸವನ್ನ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದ್ರೆ ಏನಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ, ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ, ಇಹ ಬಂಧನಕ್ಕೆ ಒಳಗಾಗ್ತೀವಿ, ಮತ್ತೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೇನ್ ಮಾಡ್ತೀವಿ, ನನ್ಗೆ ಸರಿ ಆಯ್ತಪ್ಪ, ಈ ಕಣ್ಣುಗಳಿಂದ ನಾನು ಎಲ್ಲವನ್ನ ನೋಡೋದೇ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಕಣ್ಣನ್ನ ನಾನು ಏನನ್ನ ನೋಡ್ಲಿಕ್ಕೆ ಉಪಯೋಗಿಸಬೇಕು ಅದನ್ನ ನಾನು ನೋಡ್ಲಿಕ್ಕೆ ಹೋಗೋದಲ್ಲೇ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಅಲ್ವಾ. ಮತ್ತೆ ಕಿವಿಗಳನ್ನು ಅಷ್ಟೇನೆ ನಾನು ಉಪಯೋಗಿಸ್ಕೊಳ್ಲಿಕ್ಕೆ ಹೋಗ್ತಾ ಇಲ್ಲ. ಕೈ ಕಾಲು ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ನಮ್ಗೆ ಅಂಗಾಂಗಗಳನ್ನ, ಬೇಡಪ್ಪ ಇದನ್ನೆಲ್ಲ ಉಪಯೋಗಿಸ್ಕೊಳೋದೇ ಬೇಡ, ನಾನು ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಕರ್ಮ ಬಂಧನಕ್ಕೆ ಒಳಗಾಗ್ತೀನಿ ಅಂತ ಹೇಳ್ಬಿಟ್ಟು ನಾವೆಲ್ಲವನ್ನ ನಾವು ಏನ್ ಮಾಡ್ತೀವಿ, ನಿಗ್ರಹಿಸ್ಕೊಂಡು ನಾವು ಬರ್ತೀವಿ ನಮ್ಮ ಇಂದ್ರಿಯಗಳನ್ನ ಅಲ್ವಾ. ಆದ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು, ಇಲ್ಲಿ ಕೃಷ್ಣ ಏನಕ್ಕೆ ಕೊಟ್ಟಿದ್ದಾರೆ, ಕಣ್ಣುಗಳನ್ನ ಕೊಟ್ಬಿಟ್ಟು ನೀವು ಏನನ್ನೂ ನೋಡ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರ, ಕೈಗಳನ್ನ ಕೊಟ್ಬಿಟ್ಟು ಏನನ್ನೂ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಅವ್ರು ಕೈಗಳನ್ನ ಕೊಟ್ಟಿದಾರ? ಇಲ್ಲ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ ಯುಕ್ತ ವೈರಾಗ್ಯ ಮತ್ತೆ ಫಲ್ಗು ವೈರಾಗ್ಯ ಅಲ್ವಾ. ನಾವು ಈ ಭಗವಂತ ಕೊಟ್ಟಿರೋದನ್ನೆಲ್ಲವನ್ನ ನಾವು ಉಪಯೋಗಿಸ್ಲೇಬೇಕು. ಏನಕ್ಕೆ ಉಪಯೋಗಿಸ್ಬೇಕು, ನಾವು ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು. ಅದನ್ನ ನಿಜವಾದ ವೈರಾಗ್ಯ ಅಂತ ಹೇಳ್ತಾರೆ. ನಮ್ಮ ಸಂತೋಷಕ್ಕೆ ಉಪಯೋಗಿಸ್ಕೊಂಡಾಗ ಅದು ನಿಜವಾದ ಅದನ್ನ ವೈರಾಗ್ಯ ಅಂತ ಹೇಳ್ಬಿಟ್ಟು ಹೇಳಿಕ್ ಆಗೋದಿಲ್ಲ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ, ನಾವೆಲ್ಲವನ್ನ ಉಪಯೋಗಿಸ್ಕೊತಾ ಇದೀವಿ, ಅಲ್ಲಿ ನಮ್ಮ ಸಂತೋಷ ಕಲ್ದಲ್ಲೇ ಇರೋದ್ರಿಂದ ಅದನ್ನ ವೈರಾಗ್ಯ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ಅಮ್ಮ ಅಲ್ವಾ, ಅವರು ಮನೆಯಲ್ಲಿ ಅಡಿಗೆ ಮಾಡಿದ್ರು ಸಹ ಅವ್ರಿಗೆ ಇಷ್ಟವಾಗಿರೋ ಅಡಿಗೆನ ಅವ್ರು ಮಾಡೋದಿಲ್ಲ ಅಲ್ವಾ. ಅವರೇ ಅಡಿಗೆ ಮಾಡ್ತಾರೆ, ಆದ್ರೆ ಅವ್ರಿಗೆ ಇಷ್ಟವಾಗಿರೋದನ್ನ ಮಾಡ್ದಲೆ ಅವರು ತನ್ನ ಗಂಡನಿಗೋ ಮಕ್ಕಳಿಗೋ ಬೇಕಾಗಿರೋದನ್ನ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರನೇ ತಾಯಿಯನ್ನ ತ್ಯಾಗ ಮೂರ್ತಿ ಅಂತ ನಾವು ಕರಿತೀವಿ ಅಲ್ವಾ. ನೋಡಿ ಅವ್ರಿಗೆ ಎಷ್ಟು ವೈರಾಗ್ಯ ಇದೆ. ಅದೇ ತರನೇ ಇಲ್ಲೂ ನಮ್ಗೆ ಕೃಷ್ಣ ನಮ್ಗೆ ಹೇಳ್ತಾ ಇರೋದು. ಸೊ ಎಲ್ಲವನ್ನ ನೀವು ಮಾಡ್ಬೇಕು, ಆದ್ರೆ ನನ್ನ ಸಂತೋಷಕ್ಕೋಸ್ಕರ ಮಾಡಿ, ಇಷ್ಟು ಸುಂದರವಾಗಿರೋ ಈ ಸೃಷ್ಟಿಲಿರೋದು ಎಲ್ಲವನ್ನ ನೀವು ನನ್ನ ಸೇವೆಗೆ ನೀವು ಬಳಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದನ್ನ ಯುಕ್ತ ವೈರಾಗ್ಯ ಅಂತ ಕರೀತಾರೆ. ಆದ್ರೆ ಇಲ್ಲಿ ನಿರಾಕಾರವಾದಿಗಳು ಏನ್ ಮಾಡ್ತಾ ಇದ್ದಾರೆ, ಅವರು ಫಲ್ಗು ವೈರಾಗ್ಯ. ಅವ್ರು ಏನ್ ಮಾಡ್ತಾರೆ, ನಮ್ಗೆ ನೋಡ್ಲಿಕ್ಕೆ ಹೌದು ಎಲ್ಲವನ್ನ ಇವರು ತ್ಯಜಿಸಿದರೆ, ತ್ಯಾಗ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಆದ್ರೆ ಅದನ್ನ ಏನಕ್ಕೆ ಉಪಯೋಗಿಸ್ಕೋಬೇಕು, ಅದಕ್ಕೆ ಉಪಯೋಗಿಸ್ಕೋತಾ ಇಲ್ಲ ಅಲ್ವಾ. ಸೊ ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಿಸಿ ಅವರು ಇದನ್ನೆಲ್ಲ ಮಾಡ್ತಾ ಇದಾರೆ. ಹೌದು, ಅವರು ನನ್ನ ಹತ್ರ ಬರ್ತಾರೆ, ಅವರು ಈ ತರ ನಿರಾಕಾರ ರೂಪದಲ್ಲಿ ಅವರು ಪೂಜೆ ಮಾಡಿದ್ರು ಸಹ ನನ್ನ ಹತ್ರ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ.
ಆದ್ರೆ ಏನಾಗುತ್ತೆ ಅಂತ ಹೇಳಿ ನಮ್ಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹೀಗತಿರ್ದುಃಖಂ ದೇಹವದ್ವಿರವಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಏನ್ ಹೇಳಿದ್ರು ಇಂದಿನ ಶ್ಲೋಕದಲ್ಲಿ, ಹೌದು ನಿರಾಕಾರವಾದಿಗಳು ಸಹ ನನ್ನನ್ನ ಸೇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಏನ್ ತೊಂದರೆ ಇದೆ ಇಲ್ಲಿ, ನಿರಾಕಾರವಾದಿಗಳು ಅವ್ರಿಗೆ ಪ್ರಗತಿ ತುಂಬಾ ಕಷ್ಟ, ಮತ್ತೆ ಅವರ ದಾರಿನೂ ಸಹ ತುಂಬಾ ಕ್ಲೇಶಕರವಾದದ್ದು, ಅವರ ಗುರಿನೂ ಸಹ ಪರಿಪೂರ್ಣವಾದದ್ದಲ್ಲ. ನಾವ್ ಇದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಂಡ್ರ ಹಾಗೆ, ಜ್ಞಾನಿಗಳು ಅವರು ಬರೇ ಆ ಬ್ರಹ್ಮನ್ ಜ್ಯೋತಿಯಲ್ಲಿ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಇವಾಗ ನಮ್ಗೆ 3 ಹಂತಗಳಿದೆಯಲ್ವಾ, ಭಗವಂತನ 3 ಹಂತಗಳು ಯಾವುದು, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ಈ ಜ್ಞಾನಿಗಳು ಅವರು ದೇಹವನ್ನ ತ್ಯಜಿಸಿದ ಮೇಲೆ ಅವರು ಭಗವಂತನ ಆ ಬ್ರಹ್ಮ ಜ್ಯೋತಿಗೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಆಗತ್ತೆ. ಆದ್ರೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಏನು ಅಂತಂತಂದ್ರೆ ತುಂಬಾ ಅದು ಶಾಂತಿ. ಇವಾಗ ನಾವು ತಿಳ್ಕೊಂಡ್ರ ಹಾಗೆ ನಾವೆಲ್ಲನೂ ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು. ಹೇಗೆ ಭಗವಂತ ಸತ್ ಚಿತ್ ಆನಂದ ಸ್ವರೂಪಿಗಳು, ನಾವು ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು ಅಲ್ವಾ. ನಾವೇನಾದ್ರೂ ಆ ಬ್ರಹ್ಮನ್ ಜ್ಯೋತಿಗೆ ಏನಾದ್ರೂ ನಾವು ಹೋದ್ರೆ ಅಲ್ಲಿ ಸತ್ ಮಾತ್ರ ನಾವು ಭಗವಂತನ ಆ ಸತ್ ಅಂಶವನ್ನ ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ ಅಂತಂದ್ರೆ ಏನು, ಶಾಶ್ವತವಾಗಿರೋದು ಅಲ್ವಾ. ಸೊ ಇವಾಗ ನಾವು ಬ್ರಹ್ಮ ಜ್ಯೋತಿಲಿ ನಾವು ಶಾಶ್ವತವಾಗಿ ನಾವು ಇರಬಹುದು. ಆದ್ರೆ ಅಲ್ಲಿ ಏನ್ ತೊಂದ್ರೆ ಅಂತಂತಂದ್ರೆ, ಅಲ್ಲಿ ನಮ್ಗೆ ಭಗವಂತನ ಸೇವಾ ಭಾಗ್ಯ ಇಲ್ಲ. ಅಲ್ಲಿ ನಾವು ಭಗವಂತನಿಗೆ ನಾವು ಮುಖತಃ ಭೇಟಿಯಾಗಿ ಅಲ್ಲಿ ನಾವು ಸೇವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಲ್ಲ ಜೀವರಾಶಿಗಳ, ಬರೇ ಮನುಷ್ಯನೇ ಅಲ್ಲ, ಎಲ್ಲ ಜೀವರಾಶಿಗಳ ಗುಣ ಏನು ಅಂತಂದ್ರೆ ಸೇವೆಯನ್ನ ಮಾಡೋದು. ಯಾರಿಗಾದ್ರೂ ಸೇವೆಯನ್ನ ಮಾಡ್ಲೇಬೇಕಾಗತ್ತೆ. ಇವಾಗ ನೀವು ನೋಡಿರ್ಬೋದಲ್ವಾ, ಇವಾಗ ಯಾರಾದ್ರೂ ಸೇವೆ ಮಾಡ್ಲಿಕ್ಕಿಲ್ಲ ಅಂತಂದ್ರೆ ಅವರು ತಮ್ಮ ಮನೆಯಲ್ಲಿ ಒಂದು ಬೆಕ್ಕನ್ನೋ ನಾಯಿಯನ್ನೋ ಸಾಕಿರ್ತಾರೆ ಅಲ್ವಾ. ಸೊ ಇವಾಗ ನಾವು ಆ ಬೆಕ್ಕು ನಾಯಿಗೆ ಸೇವೆಯನ್ನ ಮಾಡೋ ಬದಲು ನಾವು ಯಾರಿಗೆ ಸೇವೆಯನ್ನ ಮಾಡ್ಬೇಕಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಮನುಷ್ಯನಾಗಿ ಹುಟ್ಟಿ ನಾವು ಕೃಷ್ಣನಿಗೆ ಸೇವೆಯನ್ನ ಮಾಡ್ಬೇಕು. ನಾವ್ ಒಬ್ರಲ್ಲ ಒಬ್ರಿಗೆ ನಾವು ಸೇವೆಯನ್ನ ನಾವು ಮಾಡ್ತಾನೆ ಇರ್ತೀವಿ ಅಲ್ವಾ. ಸೊ ಇವಾಗ ನಮ್ಮ ಸೇವೆಯನ್ನ ಯಾರ ಕಡೆಗೆ ನಾವು ತಿರುಗಿಸ್ಬೇಕಾಗತ್ತೆ, ನಾವು ಭಗವಂತನೆಡೆಗೆ ನಾವು ಸೇವೆನ ತಿರುಗಿಸ್ಬೇಕಾಗತ್ತೆ. ಆದ್ರೆ ನಾವ್ ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ಈ ಜ್ಞಾನವನ್ನ ನಾವು ಈ ನಿರಾಕಾರವಾದಿಯಲ್ಲಿ ನಾವು ಪೂಜೆನ ಮಾಡಿದ್ರು ಸಹ ನಾವು ಬ್ರಹ್ಮ ಜ್ಯೋತಿಗೆ ಹೋಗ್ತೀವಿ. ಬ್ರಹ್ಮ ಜ್ಯೋತಿಯಲ್ಲಿ ಅಲ್ಲಿ ಬರೀ ನಮ್ಗೆ ಶಾಂತಿ ಇರುತ್ತೆ. ಅಲ್ಲಿ ನಾವು ಬೇಕಾದ್ರೆ ಶಾಶ್ವತವಾಗಿ ನಾವ್ ಇರ್ಬೋದು. ಆದ್ರೆ ಇಲ್ಲಿ ಸೇವಾ ಭಾಗ್ಯ ಇಲ್ಲ. ನಾವು ಜೀವಿ ಹೆಚ್ಚು ಕಾಲ ಸೇವೆಯನ್ನ ಮಾಡ್ದಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾಗುತ್ತೆ, ಆ ಜೀವಿ ಇವಾಗ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಅವರು ಬ್ರಹ್ಮ ಜ್ಯೋತಿಯಿಂದ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಅವರು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನಾಗುತ್ತೆ, ಆ ಬ್ರಹ್ಮ ಜ್ಯೋತಿಯಿಂದ ಅವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಭೌತಿಕ ಪ್ರಪಂಚಕ್ಕೆ ಬಂದು ಅವರು ಮತ್ತೆ ಈ ಲೋಕ ಕಲ್ಯಾಣದ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಮತ್ತೇನಾಯ್ತು, ಅವ್ರು ಇಷ್ಟೆಲ್ಲ ಪಟ್ಟಿದ್ರು ಸಹ ಅವರು ಪರಿಪೂರ್ಣತೆಯನ್ನ ಗಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಬರೀ ಆ ಬ್ರಹ್ಮನ್ ಜ್ಯೋತಿಗೆ ಅಷ್ಟೇ, ಆ ಚಿತ್ ಅಂಶಕ್ಕೆ ಮಾತ್ರನೇ ಅವರು ಹೋಗ್ತಾ ಇದ್ದಾರೆ. ಸೊ ಇವಾಗ ಅದೇ ತರ ನಾವ್ ಏನನ್ನ ತಿಳ್ಕೊಂಡಿವಿ, ಧ್ಯಾನ ಮಾಡೋರು, ಧ್ಯಾನ ಯೋಗದಲ್ಲಿರೋರು ಅವರು ಸತ್ ಚಿತ್ ಅಂತಂದ್ರೆ ಜ್ಞಾನ. ಸೊ ಜ್ಞಾನದ ಅಂಶವನ್ನು ಸಹ ಅವರು ಅರ್ಥ ಮಾಡ್ಕೊತಾರೆ. ಸೊ ಅಂದ್ರೆ ಭಗವಂತನನ್ನ ತಮ್ಮ ಹೃದಯದಲ್ಲೇ ಅವರು ಕಾಣ್ತಾರೆ. ಸೊ ಅಲ್ಲಿ ಸತ್ ಮತ್ತೆ ಚಿತ್ ಎರಡೂ ಸಹ ಅವರಿಗೆ ಸಿಗುತ್ತೆ. ಆದ್ರೆ ಅಲ್ಲಿ ಆನಂದ ಅನ್ನೋದು ಸಿಗೋದಿಲ್ಲ. ಸೊ ಆನಂದ ಅನ್ನೋದು ಸಿಗ್ಬೇಕು ಅಂತಂತಂದ್ರೆ ನಮ್ಗೆ ಆ ಆನಂದವನ್ನ ಪಡಿಬೇಕು ಅಂತಂದ್ರೆ ನಾವು ಆ ಭಗವಾನ್ ರೂಪವನ್ನೇ ನಾವು ಧ್ಯಾನ ಮಾಡ್ಬೇಕು. ಸೊ ಭಗವಾನ್ ರೂಪವನ್ನ ನಾವು ಧ್ಯಾನ ಮಾಡಿದ್ರೆ ಅಷ್ಟೇ ನಾವು ಗೋಲೋಕ ವೃಂದವನಕ್ಕೆ ಹೋಗಿ ಅಲ್ಲಿ ಭಗವಂತನ ಜೊತೆ ನೇರವಾಗಿ ನಾವು ಭಗವಂತನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬಹುದು. ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ 5 ರಸದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ಬೋದು ಅಲ್ವಾ. ನಾವು ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಈ 5 ರಸದಲ್ಲಿ ಯಾವ ರಸದಲ್ಲಿ ಬೇಕೋ ಆ ರಸದಲ್ಲಿ ನಾವು ಅಲ್ಲಿ ಪೂಜೆಯನ್ನ ಮಾಡ್ಬೋದು, ಭಗವಂತನಿಗೆ ಸೇವೆಯನ್ನ ನಾವು ಮಾಡ್ಬೋದು. ಅವಾಗಷ್ಟೇ ನಮ್ಗೆ ಆನಂದ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ಆ ಪರಿಪೂರ್ಣತೆ, ಆ ಸತ್ ಚಿತ್ ಆನಂದ 3 ಸಿಗ್ಬೇಕು ಅಂತಂತಂದ್ರೆ ನಾವು ಭಗವಾನ್ ರೂಪವನ್ನೇ ನಾವು ಪೂಜೆನ ನಾವು ಮಾಡ್ಬೇಕಾಗತ್ತೆ. ಅದು ಭಗವಾನನನ್ನ ಪಡಿಬೇಕು ಅಂತಂದ್ರೆ ನಾವಿಲ್ಲಿ ಸಾಕಾರ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ಕೊಂಡು ಹೋದ್ರೆ ಮಾತ್ರನೇ ಅಲ್ಲಿ ಭಗವಂತನನ್ನ ನಾವು ಭಗವಾನ್ ರೂಪದಲ್ಲಿ ಸೇರುವಂತಹ ಒಂದು ಅವಕಾಶ ನಮ್ಗೆ ಸಿಗುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲೇನಾಯ್ತು, ಇವರಿಗೆ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಅಷ್ಟೇ ಅವ್ರು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾರೆ, ಎಲ್ಲವನ್ನ ನಿಗ್ರಹಿಸ್ತಾರೆ ತಮ್ಮ ಇಂದ್ರಿಯಗಳನ್ನೆಲ್ಲ ಅಲ್ವಾ. ನೋಡಿ, ದಾರಿನೂ ಸಹ ತುಂಬಾ ಕ್ಲೇಶಕರವಾಗಿದೆ. ಮತ್ತೆ ಹೋಗ್ಲಿ ಆಯ್ತು, ಇಷ್ಟು ಕ್ಲೇಶಕರವಾದ ದಾರಿಯನ್ನ ಏನೋ ಅನುಸರಿಸ್ತಾ ಇದ್ದಾರೆ, ಹೋಗ್ಲಿ ಗುರಿನಾದ್ರೂ ಪರಿಪೂರ್ಣವಾಗಿದ್ಯಾ? ಇಲ್ಲ, ಅವ್ರು ಬರೀ ಆ ಬ್ರಹ್ಮನ್ ಜ್ಯೋತಿಗೆ ಹೋಗ್ತಾರೆ. ಬ್ರಹ್ಮನ್ ಜ್ಯೋತಿಯಲ್ಲಿ ಹೆಚ್ಚು ದಿನ ಇರ್ಲಿಕ್ಕೆ ಸಾಧ್ಯ ಇಲ್ಲದೆ ಅವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇರೋದು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಧ್ಯಾಯಂತ ಉಪಾಸತೆ
ತೇಷಾಮಹಂ ಸಮುದ್ಧಾರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನಾ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಾಗರದಿಂದ, ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಮ್ಗೆ ಕೃಷ್ಣ ಇದೇ ತರ ನಮ್ಗೆ ಇನ್ನ ಯಾವಾಗ ಹೇಳಿದ್ರು, ನಮ್ಗೆ 7ನೇ ಅಧ್ಯಾಯದಲ್ಲೂ ಹೇಳಿದ್ರು ಅಲ್ವಾ. ಸೊ ಇವಾಗ ಯಾರು ನನಗೆ ಶರಣಾಗ್ತಾರೋ ಅವ್ರನ್ನ ನಾನು ಈ ಮಾಯೆಯಿಂದ ನಾನು ಹೊರಗಡೆ ಬರೋ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಅದೇ ತರನೇ ನೋಡಿ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದಾರೆ, ಯಾರು ಭಕ್ತಿ ಸೇವೆಯಲ್ಲಿ ತಮ್ಮನ್ನ ತಾವು ನಿರತರಾಗಿ ಇರೋ ತರ ಮಾಡ್ಕೋತಾರೋ ಅವ್ರನ್ನ ನಾನು ಶೀಘ್ರವಾಗಿ ಈ ಸಂಸಾರ ಸಾಗರದಿಂದ, ಭವ ಸಾಗರದಿಂದ ನಾನು ಪಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾವ್ ಇದಕ್ಕೆ ಮುಂಚೆ ತಿಳ್ಕೊಂಡ್ರ ಹಾಗೇನೆ ಎಂತಹ ಈಜುಗಾರನಾದ್ರೂ ಸಹ ಆ ಸಮುದ್ರದಲ್ಲಿ ಅವರು ಈಜಿ ಅವರು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ದೋಣಿ ಅಥವಾ ಯಾವುದೋ ಒಂದು ಸಹಾಯ ಇಲ್ದಲೆ ಅವರು ಇನ್ನೊಂದು ದಡವನ್ನ ಸೇರ್ಲಿಕ್ಕೆ ಆಗೋದಿಲ್ಲ. ಅದೇ ತರನೇ ನಾವು ಈ ಮಾಯೆಯ ಬಂಧನದಿಂದ, ಮಾಯೆನೂ ಸಹ ತುಂಬಾ ಶಕ್ತಿಶಾಲಿ ಅಲ್ವಾ. ಆ ಮಾಯೆಯ ಬಂಧನದಿಂದ ನಾವು ಬಿಡಿಸ್ಕೊಂಡು ನಾವು ಹೋಗ್ಬೇಕು ಅಂತಂತಂದ್ರೆ ಯಾರು ಆ ಮಾಯೆಗೆ ಬಂಧಿತರಾಗಿಲ್ವೋ ಅವರ ಸಹಾಯವನ್ನ ನಾವು ಪಡ್ಕೊಂಡ್ರೆ ಅಷ್ಟೇ ಸಾಧ್ಯವಾಗುತ್ತೆ ಅಲ್ವಾ. ಅದಕ್ಕೆ ನೋಡಿ ಇವಾಗ ಕೃಷ್ಣ ಏನ್ ಹೇಳ್ತಾ ಇದಾರೆ, ನಾವು ಅವರಿಗೆ ಭಕ್ತಿ ಸೇವೆಯನ್ನ ಮಾಡಿದ್ರೆ ಸ್ವತಃ ಅವರೇ ಅವರ ವಾಹನವಾದ ಗರುಡನ ಮೇಲೆ ಬಂದು ನಮ್ಮನ್ನ ಈ ಭವ ಸಾಗರದಿಂದ ಪಾರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಾವು ಚಿಕ್ಕ ಒಂದು ಪ್ರಸಂಗವನ್ನ ನಾವಿಲ್ಲಿ ತಿಳ್ಕೊಳ್ಳೋಣಂತೆ. ಸೊ ಇವಾಗ ಭಕ್ತಿಯ ಹಂತಗಳನ್ನ ಕೃಷ್ಣ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯ ಹಂತ, ಎಲ್ಲದಕ್ಕಿಂತ ಶ್ರೇಷ್ಠವಾದ ಪರಿಪೂರ್ಣವಾದ ಭಕ್ತಿ ಸೇವೆ ಅಂದ್ರೆ ಯಾವ ತರ ಇರುತ್ತೆ ಅಂತ ಹೇಳಿ ಇವಾಗ ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದನ್ನ ನಾವು ಈ ಪ್ರಸಂಗದ ಮೂಲಕ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಇವಾಗ ಕೃಷ್ಣ ಒಂದು ಸತಿ ಅವ್ರಿಗೆ ತಲೆನೋವು ಬಂದಿದೆ ಅಂತ ಹೇಳ್ಬಿಟ್ಟು ಅವರು ನಾಟಕವನ್ನ ಆಡ್ತಾರೆ. ಕೃಷ್ಣನಿಗೆ ತಲೆನೋವು ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆದ್ರೆ ಅವರು ನಾಟಕವನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಲ್ಲಿ ಇವಾಗ ತಮ್ಮ ಭಕ್ತರನ್ನ ಅವ್ರಿಲ್ಲಿ ವೈಭವೀಕರಿಸ್ಬೇಕು ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ರುಕ್ಮಿಣಿ ಮಾತೆ ಏನ್ ಮಾಡ್ತಾರೆ, ಅವರು ಏನೆಲ್ಲಾ ಮಾಡ್ಬೋದು ಮನೆ ಮದ್ದೆಲ್ಲ ಅವ್ರು ಮಾಡ್ತಾರೆ. ಆದ್ರೂ ಸಹ ಕೃಷ್ಣನ ತಲೆನೋವು ಹೋಗೋದಿಲ್ಲ. ಸೊ ಅದೇ ಸಮಯಕ್ಕೆ ನಾರದರು ಬರ್ತಾರೆ. ನಾರದರಿಗೆ ಅವಾಗ ರುಕ್ಮಿಣಿ ಹೇಳ್ತಾರೆ, ನೋಡಿ ಈ ತರ ಸ್ವಾಮಿಗೆ ಈ ತರ ತಲೆನೋವು ಬಂದಿದೆ, ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ ನಾರದನಿಗೆ, ನಾರದರು ಕೇಳ್ತಾರೆ ಕೃಷ್ಣನಿಗೆ, ನಾನು ಏನ್ ಮಾಡ್ಬೇಕು ಈಗ ನಿಮ್ಮ ತಲೆನೋವನ್ನ ವಾಸಿ ಮಾಡ್ಲಿಕ್ಕೆ ಅಂದಾಗ ಕೃಷ್ಣ ಹೇಳ್ತಾರೆ, ನೀನು ಹೋಗ್ಬಿಟ್ಟು ನನ್ನ ಭಕ್ತರ ಪಾದದ ಧೂಳನ್ನ ತಗೊಂಡು ಬಂದು ನೀನು ನನ್ನ ತಲೆಗೆ ಸವರಿದ್ರೆ ನನ್ನ ತಲೆನೋವು ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ನಾರದ್ರು, ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಕೃಷ್ಣನ ಭಕ್ತರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹುಡುಕೊಂಡು ಅವ್ರನ್ನ ಹೋಗಿ ಭೇಟಿಯಾಗಿ ಕೇಳ್ತಾರೆ. ಸೊ ನೀವು ನೋಡಿ, ಈ ತರ ಕೃಷ್ಣ ತುಂಬಾ ತಲೆನೋವಿಂದ ಅವ್ರು ಬಳಲ್ತಾ ಇದ್ದಾರೆ, ನಿಮ್ಮ ಪಾದದ ಧೂಳನ್ನ ಕೊಟ್ರೆ ನಾನು ಅವ್ರಿಗೆ ಅದನ್ನ ಸವರಿದ್ರೆ ಅವ್ರ ತಲೆನೋವು ಹೊಟ್ಟೋಗುತ್ತೆ, ನಿಮ್ಮ ಪಾದದ ಧೂಳನ್ನ ಕೊಡಿ ಅಂತಂದ್ರೆ ಅವ್ರು ತುಂಬಾ ಭಯಭೀತರಾಗ್ತಾರೆ. ನೀವ್ ಏನ್ ಮಾತಾಡ್ತಿದ್ರ ನಾರದರೇ, ಇವಾಗ ನನ್ನ ಪಾದದ ಧೂಳನ್ನ ನನ್ನ ಹತ್ರ ಕೊಟ್ರೆ ನಾವು ನರಕಕ್ಕೆ ಹೋಗ್ತೀವಿ, ನಾವು ಅದನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಜಾಗ ಕಿತ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಎಲ್ಲಾ ಕಡೆ ಹುಡುಕ್ತಾರೆ, ಯಾರನ್ನು ಸಹ ಅವ್ರ ಪಾದದ ಧೂಳನ್ನ ಕೊಡ್ಲಿಕ್ಕೆ, ಭಗವಂತನಿಗೆ ಕೊಡ್ಲಿಕ್ಕೆ ಅವರು ತಯಾರೇ ಇಲ್ಲ. ಕೊನೆಗೆ ಏನ್ ಮಾಡ್ತಾರೆ, ಅವ್ರು ಬಂದು ಕೃಷ್ಣನಿಗೆ ಹೇಳ್ತಾರೆ, ಈ ತರ ಸಿಗ್ತಾನೆ ಇಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ, ಸರಿ ನೀನು ಒಂದ್ ಕೆಲಸ ಮಾಡೋಣ, ನೀನು ವೃಂದಾವನಕ್ಕೆ ಹೋಗು, ಗೋಪಿಕಾಶ್ರೀರನ್ನ ಕೇಳು ಅಂತ ಹೇಳಿದಾಗ ನಾರದ್ರ ಏನ್ ಮಾಡ್ತಾರೆ, ಅವರು ಗೋಪಿಕಾಶ್ರೀ ಹತ್ರ ಹೋಗ್ತಾರೆ. ಗೋಪಿಕಾಶ್ರೀಗೆ ಹೋಗಿ ಈ ತರ ವಿಷಯವನ್ನ ತಿಳಿಸ್ತಾರೆ, ಈ ತರ ಕೃಷ್ಣ ತಲೆನೋವಿಂದ ಅವ್ರು ಬಳಲ್ತಾ ಇದಾರೆ ಅಂತ ಅಂದಾಗ ನಾವೇನನ್ನ ಮಾಡ್ಬೇಕು, ಇವಾಗ ಕೃಷ್ಣನ ತಲೆನೋವು ಹೋಗ್ಬೇಕು ಅಂದಾಗ ನಾರದ್ರು ಹೇಳ್ತಾರೆ, ನಿಮ್ ಇವಾಗ ನಿಮ್ಮ ಪಾದದ ಧೂಳನ್ನ ಕೊಡಿ ಅಂತಂದ್ರೆ ಅವ್ರೆಲ್ಲರನ್ನು ಸಹ ಲಘು ಬಗೆಯಿಂದ ಅವರು ತಮ್ಮ ಪಾದದ ಧೂಳನ್ನ ಅವರು ತೆಗೆದು ಅವರು ಕೃಷ್ಣನಿಗೆ ಕಳಿಸ್ಲಿಕ್ಕೆ ಅವರು ಕೊಡ್ತಾ ಇದಾರೆ ನಾರದರಿಗೆ. ಮತ್ತೆ ಒಬ್ಬೊಬ್ಬರ ಪಾದದಲ್ಲಿ ಏನೂ ಧೂಳೇ ಇಲ್ಲ, ಅವ್ರೇನ್ ಮಾಡ್ತಿದಾರೆ, ಅವರು ಕಾಲನ್ನ ಒದ್ದೆ ಮಾಡ್ಕೊಂಡು ಅವರು ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಮಣ್ಣಲ್ಲಿ ಅವರು ತಮ್ಮ ಪಾದವನ್ನ ಇಟ್ಬಿಟ್ಟು ಮತ್ತೆ ಬಂದು ಆ ಧೂಳನ್ನ ತೆಗೆದು ಅವರು ನಾರದನಿಗೆ ಕೊಡ್ತಾ ಇದಾರೆ. ನೀವು ಬೇಗ ಹೋಗಿ ಶೀಘ್ರವಾಗಿ ಹೋಗಿ ನೀವು ಕೃಷ್ಣನಿಗೆ ಹಚ್ಚಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಅವಾಗ ನಾರದ್ರು ಹೇಳ್ತಾ ಇದಾರೆ, ನಿಮ್ಗೆ ಗೊತ್ತಾ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗೋಪಿಕಾಶ್ರೀರನ್ನ ಕೇಳ್ತಾರೆ. ಸೊ ನಮ್ಗೆ ಇವಾಗ ಅದೆಲ್ಲ ಗೊತ್ತಿಲ್ಲ, ನೀವು ಬೇಗ ಹೋಗಿ ಇದನ್ನ ಕೊಟ್ಬಿಟ್ಟು ನೀವು ಕೃಷ್ಣನ ತಲೆನೋವನ್ನ ನೀವು ಕಡಿಮೆ ಮಾಡ್ಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು ಗೋಪಿಕಾಶ್ರೀರು. ಆಗ ನಾರದ್ರು ಹೇಳ್ತಾರೆ, ನೀವ್ ಇದನ್ನ ಕೊಟ್ರೆ, ನಿಮ್ಮ ಪಾದದ ಧೂಳನ್ನ ಕೊಟ್ರೆ ಅದನ್ನ ಕೃಷ್ಣನ ಹಣೆಗೆ ಹಚ್ಚಿದ್ರೆ ನೀವೆಲ್ಲ ನರಕಕ್ಕೆ ಹೋಗ್ತೀರಾ, ನಿಮ್ಗೆ ಆ ವಿಷಯ ಗೊತ್ತಿದ್ಯಾ ಅಂತಂದ್ರೆ, ನಾವ್ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನಮ್ಮ ಕೃಷ್ಣ ತಲೆನೋವಿಂದ ಬಳಲ್ಕೂಡುದು, ನೀವ್ ಇವಾಗ ಹೋಗಿ ಶೀಘ್ರವಾಗಿ ಹೋಗಿ ಅವರ ತಲೆಗೆ ಹಚ್ಚಿ ಅವ್ರನ್ನ ಈ ತಲೆನೋವಿನ ತೊಂದರೆಯಿಂದ ಅವ್ರು ಪಾರಾಗತ್ತರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಬೇಡ್ಕೋತಾರೆ. ಆಗ ನಾರದರಿಗೆ ಅರ್ಥ ಆಗತ್ತೆ, ಗೋಪಿಕಾಶ್ರೀಯರ ಆ ಭಕ್ತಿ ಭಾವ ಎಷ್ಟಿದೆ, ಅವ್ರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಭಗವಂತ ಅವರು ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಥಿತಿಯ
ಬಗ್ಗೆ ನಾರದರಿಗೆ ಅರ್ಥ ಆಗುತ್ತೆ. ಸೊ ಎಲ್ಲರನ್ನೂ ಸಹ ಅವಾಗ ಇದನ್ನ ಅರ್ಥ ಮಾಡ್ಕೋತಾರೆ. ಅಂದ್ರೆ ಯಾಕೆ ಗೋಪಿಕಾಸ್ತ್ರೀಯರಂತಂದ್ರೆ ಅವ್ರು ತುಂಬಾ ಶ್ರೇಷ್ಠವಾದ ಭಕ್ತರು ಅಂತ ಹೇಳ್ಬಿಟ್ಟು ಈ ನಿದರ್ಶನದಿಂದ ನಾವು ಸಹ ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಕೃಷ್ಣ ನಮ್ಗೆ ಭಕ್ತಿಯ ಹಂತಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಯಾವುದು ಪರಿಪೂರ್ಣವಾದ ಹಂತ ಅಂತಂದ್ರೆ ಅನನ್ಯ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅನನ್ಯ ಭಕ್ತಿ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊಳ್ಳೋಣಂತೆ. ಮಯ್ಯೇವ ಮನ ಆದತ್ ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಸೊ ಇವಾಗ ಇದನ್ನ ಅನನ್ಯ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅನನ್ಯ ಅಂತಂದ್ರೆ ಏನು? ನಾ ಅನ್ಯ ಅಂದ್ರೆ ಕೃಷ್ಣನ ಹೊರತಾಗಿ ನಮ್ಗೆ ಇನ್ನೇನು ಇಲ್ಲ ಅಲ್ವಾ. ನಾವ್ ಇವಾಗ ಪ್ರೇಯಸ್ ಅಂದ್ರೆ ಪ್ರೀತಿ ಮಾಡೋರ್ನ ನಾವು ನೋಡಿದೀವಲ್ವಾ. ಅವ್ರು ಹೇಗೆ ಅವ್ರನ್ನ ಬಿಟ್ರೆ ಇನ್ನೇನು ಇಲ್ಲ ಅನ್ನೋ ತರ ಅವ್ರು ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ನಾವ್ ಅದನ್ನ ಈ ಭೌತಿಕ ಪ್ರಪಂಚ ನಾವು ನೋಡಿದೀವಿ. ಅದೇ ತರನೇ ಇಲ್ಲೂ ಸಹ ನಾ ಅನ್ಯ ಅಂದ್ರೆ ಅವರನ್ನ ಬಿಟ್ಟು ಒಂದು ಕ್ಷಣನೂ ಇರ್ಲಿಕ್ಕೆ ಆಗುದಿಲ್ಲ. ನಾವು ಕೃಷ್ಣನನ್ನ ಮರೆತು ಒಂದು ಕ್ಷಣನೂ ಇರ್ಲಿಕ್ಕೆ ಆಗುದಿಲ್ಲ. ನಾವಿವಾಗ ವೃಂದಾವನದಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಗೋಪ ಬಾಲಕರು ಅವರು 3 ಹೊತ್ತುನು ಅವರು 24 ಗಂಟೆಗಳ ಕಾಲ ಅವರು ಕೃಷ್ಣನ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟು ಬೇಗ ಅವರು ಬೆಳಗ್ಗೆ ಎದ್ದಾಗ ರೆಡಿ ಮಾಡ್ಕೊಂಡ್ಬಿಟ್ಟು ಅವರು ಓಡೋಗ್ತಾರೆ. ಅವರು ಯಶೋದಮಯ್ಯನ ಮನೆಗೆ ಹೋಗ್ಬಿಟ್ಟು ಕೃಷ್ಣನಿಗೆ ಯಶೋದಮಯ್ಯ ರೆಡಿ ಮಾಡ್ತಾ ಇರ್ತಾರಲ್ಲ, ಅವರು ಸಹ ಹೋಗ್ಬಿಟ್ಟು ಅವ್ರು ಸಹಾಯವನ್ನ ಮಾಡ್ತಾರೆ. ಅದಾದ್ಮೇಲೆ ಕೃಷ್ಣ ಜೊತೆ ಅವ್ರು ಏನ್ ಮಾಡ್ತಾರೆ, ಬುತ್ತಿಯನ್ನ ಕಟ್ಕೊಂಡು ಅವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ಬೇಕಾದ್ರೆ ಜೊತೆಯಲ್ಲೂ ಸಹ ಕೃಷ್ಣನ ಜೊತೆನೆ ಅವರು ಆಟ ಆಡ್ಕೊಂಡು ಹೋಗ್ತಾರೆ ಅವರು. ಅದಾದ್ಮೇಲೆ ಅಲ್ಲಿ ಏನಾಗುತ್ತೆ, ಕಾಡಲ್ಲಿ ಒಬ್ಬಲ್ಲ ಏನು ಯಾರಾದ್ರೂ ಒಬ್ರನ್ನ ಕಂಸ ಕಳಿಸ್ತಾನೆ ಅಲ್ವಾ, ಅವ್ರ ರಾಕ್ಷಸರನ್ನ ಕಳಿಸ್ತಾನೆ ಕೃಷ್ಣನನ್ನ ಕೊಲ್ಲಲಿಕ್ಕೆ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಆ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಇವ್ರನ್ನು ಸಹ ಆಟ ಆಡ್ತಾರೆ ಕೃಷ್ಣನ ಜೊತೆ. ಅದಾದ್ಮೇಲೆ ಬುತ್ತಿ ತಂದಿರೋದನ್ನೆಲ್ಲ ಊಟ ಮಾಡ್ತಾರೆ. ಮತ್ತೆ ವಾಪಸ್ ಅವರು ಮನೆಗೆ ಬರ್ತಾರೆ. ಸಂಜೆ ಬಂದಾಗ ಅವರು ಮತ್ತೆ ಅವ್ರ ಅಮ್ಮಂದ್ರ ಹತ್ರ ಎಲ್ಲ ಹೇಳ್ತಾರೆ, ಅಮ್ಮ ಏನಾಯ್ತು ಗೊತ್ತಾ, ಇವತ್ತು ಕಾಡಲ್ಲಿ ಕೃಷ್ಣ ಎಂತಹ ರಾಕ್ಷಸನನ್ನ ಕೊಂದ ಗೊತ್ತಾ. ಸೊ ಅಂತಹ ರಾಕ್ಷಸನನ್ನ ಕೊಂದಿದ್ದಾನೆ ನಮ್ಮ ಕೃಷ್ಣ. ಆಮೇಲೆ ಏನಾಯ್ತು ಗೊತ್ತಾ ಅಮ್ಮ, ನಾವೆಲ್ಲನೂ ಸಹ ಆಟ ಆಡ್ತಿದ್ವಿ. ಆಟ ಆಡ್ಬೇಕಾದ್ರೆ ನಾವು ಆ ಮುಷ್ಟಿ ಯುದ್ಧ ಅಂತ ಹೇಳ್ತೀವಲ್ಲ, ಕೈಯಲ್ಲಿ ಹೀಗೆ ರೆಸ್ಲಿಂಗ್ ಅಂತೀವಲ್ಲ, ಆತರ ಆ ಆಟ ಆಡಿದ್ವಿ. ಆ ಆಟದಲ್ಲಿ ನಾನು ಕೃಷ್ಣನನ್ನ ಸೋಲಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನೋಡಿ, ಕೃಷ್ಣ ಅವರು ತನ್ನ ಭಕ್ತರಿಗೋಸ್ಕರ ಅವರು ಅಲ್ಲಿ ಜಸ್ಟ್ ಅವರ ಸಂತೋಷಕ್ಕೋಸ್ಕರ ಅವರಲ್ಲಿ ಸೋಲ್ತಾ ಇದ್ದಾರೆ ಅಲ್ವಾ. ಆದ್ರೆ ಇಲ್ಲಿ ಈ ಗೋಪ ಬಾಲಕರಿಗೆ ಅವರು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತಾನೆ ಗೊತ್ತಿಲ್ಲ ಅಲ್ವಾ. ಅವ್ರ ಜೊತೆನೆ ಆಟ ಆಡೋ ಒಂದು ಸಾಮಾನ್ಯ ಬಾಲಕ ಅಂತ ಅವರು ಅನ್ಕೊಂಡು ಅವ್ರ ಜೊತೆ ಅವರು ಅನವರತ ಅವರು ಇದ್ದಾರೆ. ಮತ್ತೆ ಯಾವಾಗ್ಲೂ ಅವ್ರ ಯೋಚನೆನೇ ಮಾಡ್ತಾ ಇದಾರೆ. ಮತ್ತೆ ಇವಾಗ ಮನೆಗ್ ಬಂದ್ರು ಅಷ್ಟೇನೆ ಅವರ ಕುರಿತಾಗಿನೇ, ಅಂದ್ರೆ ಕೃಷ್ಣನ ಕುರಿತಾಗಿ ಅವರು ಮಾತಾಡ್ತಾ ಇದ್ದಾರೆ ಅವ್ರ ಅಮ್ಮ ಅಪ್ಪನ ಹತ್ರ. ಅದಾದ್ಮೇಲೆ ಮಲಕೋಬೇಕಾದ್ರು ಅಷ್ಟೇ, ಬರೀ ಅದೇ ಪ್ಲಾನ್, ನಾಳೆ ಕೃಷ್ಣನ ಜೊತೆ ಯಾವ ಆಟವನ್ನ ಆಡೋಣಂತೆ, ಮತ್ತೆ ಎಷ್ಟು ಬೇಗ ಎದ್ದು ಮನೆಗೆ ಹೋಗೋಣಂತೆ, ಯಾವಾಗ ಕೃಷ್ಣನನ್ನ ನೋಡೋಣಂತೆ ಅಂತ ಹೇಳ್ಬಿಟ್ಟು ಈ ತರ 24 ಗಂಟೆಗಳ ಕಾಲ ಅವರು ಕೃಷ್ಣನಲ್ಲೇ ತಮ್ಮ ಮನಸ್ಸನ್ನ ಅವ್ರು ಇಟ್ಟಿರ್ತಾರೆ. ಅದೇ ತರನೇ ಗೋಪಿಕಾಸ್ತ್ರೀಯರು ಅಷ್ಟೇನೆ, ಮತ್ತೆ ಹಿರಿಯ ಗೋಪಿಕಾಸ್ತ್ರೀಯರು ಮತ್ತೆ ಹಿರಿಯ ಗೋಪಾಲರನ್ನು ಸಹ 24 ಗಂಟೆಗಳ ಕಾಲ ಅವರು ಕೃಷ್ಣನ ಬಗ್ಗೆನೇ ಅವರು ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಸೊ ಇದನ್ನ ಅನನ್ಯ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸದಾ 24 ಗಂಟೆಗಳ ಕಾಲ ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಕೃಷ್ಣನಲ್ಲೇನೆ ನಾವು ನೆಲೆಸೋ ತರ ಮಾಡಿದ್ರೆ ಅದನ್ನ ಅನನ್ಯ ಭಕ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಇದು ಸಹಜವಾದ ಭಕ್ತಿ ಇದು. ಸೊ ಇವಾಗ ಈ ಅನನ್ಯ ಭಕ್ತಿಯನ್ನ ನಮ್ಮಂತವ್ರೆಲ್ಲರನ್ನೂ ಸಹ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕೃಷ್ಣನ ಮೇಲೆ ಸಹಜವಾದ ಪ್ರೀತಿ ನಮ್ಮಲ್ಲಿ ಇಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಗೆ ಅನ್ಸುತ್ತೆ ಅಲ್ವಾ, ಅಯ್ಯೋ ನನಗೆ ಈ ಅನನ್ಯ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೃಷ್ಣ ಹೇಳ್ತಾರೆ, ಸರಿ ಯೋಚನೆ ಮಾಡ್ಬೇಡಿ, ಹಾಗಾದ್ರೆ ನೀವು ಸಾಧನಾ ಭಕ್ತಿಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಈ ಸಾಧನಾ ಭಕ್ತಿಯ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಏನಂತ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಇವಾಗ ಕೃಷ್ಣ ಇಲ್ಲಿ ಏನಂತ ಹೇಳ್ತಿದ್ರೆ, ಸರಿ ನಿಮ್ಗೆ ನನ್ನ ಮೇಲೆ ನಿಮ್ಮ ಇದ್ರಲ್ಲಿ ಬರ್ತಾ ಇದೆ, ಇದು ನಿಶ್ಚಲವಾಗಿ ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ, ಅದು ಅಂದ್ರೆ ಅನನ್ಯ ಭಕ್ತಿನ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅಂತಂದ್ರೆ ನೀವು ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಕ್ತಿ ಯೋಗದ ನಿಯಂತ್ರಕ ತತ್ವಗಳು ಅಂತಂದ್ರೆ ಏನು? ಇವಾಗ ನೋಡಿ, ಇಸ್ಕಾನ್ ಸಂಸ್ಥೆ ಏನನ್ನ ಆಚರಣೆ ಮಾಡ್ತಾ ಇದೆ ಭಕ್ತಿ ಯೋಗ ಅಂತ ಹೇಳ್ಬಿಟ್ಟು, ಅಂದ್ರೆ ಅದು ಇದನ್ನ ಸಾಧನಾ ಭಕ್ತಿ ಅಂತ ಹೇಳ್ತಾ ಇದಾರೆ. ಇವಾಗ ನಮ್ಗೆ ಪ್ರಭುಪಾದರು
ಇದನ್ನ ನಮ್ಗೆ ತಿಳಿಸಿಕೊಡ್ತಾ ಇರೋದು. ಯಾಕೆಂದ್ರೆ ನಮ್ಗೆ ಭಗವಂತನ ಮೇಲೆ ಅನನ್ಯ ಭಕ್ತಿ ಇಲ್ಲ, ನಮ್ಗೆ ಸಹಜವಾದ ಪ್ರೀತಿ ಇಲ್ಲ ಅಲ್ವಾ. ಇವಾಗ ಹೊಸದಾಗಿ ಮದ್ವೆ ಆಗಿರೋ ಹೆಣ್ಣು ಮಗಳಿಗೆ ಗಂಡನ ಮೇಲೆ ಸಹಜವಾದ ಪ್ರೀತಿ ಇಲ್ಲ. ಇವಾಗ ಅರೇಂಜ್ ಮ್ಯಾರೇಜ್ ಆದ್ರೆ ಅಲ್ವಾ, ಅವಳಿಗೆ ಯಾವಾಗ ಪ್ರೀತಿ ಬರುತ್ತೆ, ಗಂಡನ ಜೊತೆನೆ ಇದ್ಕೊಂಡು ಗಂಡನಿಗೆ ಸೇವೆ ಮಾಡ್ತಾ ಇದ್ರೆ, ಯಾವಾಗ್ಲೂ ಗಂಡನ ಜೊತೆ ಇದ್ದಾಗ ಅವಾಗ ಏನಾಗುತ್ತೆ, ಆಮೇಲೆ ಅವಳಿಗೆ ಎಷ್ಟೊಂದು ದಿನಗಳಾದ್ಮೇಲೆ ಅವಳಿಗೆ ಆ ಗಂಡನ ಮೇಲೆ ಪ್ರೀತಿ ಬರುತ್ತೆ ಅಲ್ವಾ. ಅದೇ ತರನೇ ನಾವ್ ಇವಾಗ ನಮ್ಗೆ ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ, ನೀವ್ ಈ ತರ ಮಾಡಿ ಅಂತ. ಇದನ್ನೇ ಮಾಡ್ತಾ ಇದ್ರೆ, ಈ ತರ ಸಾಧನೆನ ನೀವು ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಭಗವಂತನ ಮೇಲೆ ನಿಮ್ಗೆ ಪ್ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಪ್ರಭುಪಾದರು ಈ ಸಾಧನಾ ಭಕ್ತಿನ ನಮ್ಗೆ ತಿಳಿಸಿಕೊಡ್ತಾ ಇರೋದು. ಓಕೆ, ಹರೇ ಕೃಷ್ಣ. ನಾನು ಮ್ಯೂಟ್ ಮಾಡ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಸೊ ಇವಾಗ ನಮ್ಗೆ ಈ ಸಾಧನಾ ಭಕ್ತಿ ನಮ್ಗೆ ಪ್ರಭುಪಾದರು ಅಥವಾ ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಮ್ಗೆ ಏನನ್ನ ತಿಳಿಸಿಕೊಡ್ತಾ ಇದ್ರೆ, ಹೇಗೆ ಸಾಧನೆಯನ್ನ ಮಾಡ್ಬೇಕು ಅಂತಂದ್ರೆ 4 ಮಾಡ್ಬೇಕು, 4 ಮಾಡ್ಬಾರ್ದು ಅಲ್ವಾ. ಯಾವಾಗ್ಲೂ ಅಷ್ಟೇನೆ. ಇವಾಗ ನೋಡಿ, ನಮ್ಗೆ ಹುಷಾರಿಲ್ಲ ಅಂದಾಗ ನಾವು ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಏನ್ ಮಾಡ್ತಾರೆ, ನಮ್ಮ ರೋಗವನ್ನ ವಾಸಿ ಮಾಡ್ಲಿಕ್ಕೆ ಅವ್ರ ಏನ್ ಮಾಡ್ತಾರೆ, ನಮ್ಗೆ ಈ ಮದ್ದನ್ನ ಕೊಡ್ತಾರೆ, ಇದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆ ನಮ್ಗೆ ಏನ್ ಹೇಳ್ತಾರೆ, ನೀವು ಪಥ್ಯ ಮಾಡ್ಬೇಕು, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು, ಅವಾಯ್ಡ್ ಮಾಡಿದ್ರೆ ಅಷ್ಟೇನೆ ನಿಮ್ಮ ರೋಗ ವಾಸಿ ಆಗೋದು ಅಂತ ಹೇಳ್ತಾರೆ. ಅಲ್ಲಿ ಔಷಧವನ್ನು ಕೊಡ್ತಾರೆ, ಅದ್ರ ಜೊತೆ ನಮ್ಗೆ ಸಲಹೆನ ಹೇಳ್ತಾರೆ, ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಅಂತ. ಅದೇ ತರನೇ ನಮ್ಗೆ ಈ ಸಾಧನಾ ಮಾರ್ಗದಲ್ಲೂ ಅಷ್ಟೇನೆ, ಈ 4 ಮಾಡಿ, ಈ 4 ಮಾಡ್ಕೊಡ್ದು ಅಂತ ಹೇಳ್ತಿದ್ರೆ. ಈ 4 ಯಾವ್ದು ಮಾಡ್ಬೇಕು ಅಂತ ಹೇಳಿದ್ದಾರೆ, ಇದಕ್ಕಿಂತ ಮುಂಚೆ ಸಹ ನಾವ್ ಎಷ್ಟೊತ್ತಿ ಚರ್ಚೆ ಮಾಡಿದೀವಿ ಅಲ್ವಾ. ಸೊ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ABCD ಯಾವ್ದು? A ಫಾರ್ ಅಸೋಸಿಯೇಷನ್ ಆಫ್ ಡಿವೋಟೀಸ್, ಅಂದ್ರೆ ಭಕ್ತರ ಸಂಘದಲ್ಲೇ ನಾವ್ ಇರ್ಬೇಕು ಅಲ್ವಾ. ನಾನು ಇದಕ್ಕಿಂತ ಮುಂಚೆ ನಿಮ್ಗೆ ನಿವೇದನೆಯನ್ನ ಮಾಡ್ಕೊಂಡೆ ಅಲ್ವಾ. ನೀವು 18 ದಿನಗಳಾದ್ಮೇಲೂ ಸಹ ನೀವು ಅಟ್ಲೀಸ್ಟ್ ನೀವು ಭಕ್ತರ ಸಂಘದಲ್ಲಿ ಇರಿ. ನೀವು 1 ಗಂಟೆಗಳ ಕಾಲ ಆದ್ರೂ ನೀವು ಬಂದು ನೀವು ಯಾವ್ದಾದ್ರು ಒಂದು ಕ್ಲಾಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಡಿ ಅಂತ ನಾನು ಹೇಳ್ದೆ. ಇಲ್ಲ 4:15 ಗಂಟೆಗೆ ಮಂಗಳಾರತಿಗೆ ಬಂದು ಮತ್ತೆ ಅದಾದ್ಮೇಲೆ 16 ರೌಂಡ್ ಚಾಂಟಿಂಗ್ ಗೆ ಸೇರ್ಕೊಂಡ್ರೆ ಅಂತೂ ಇನ್ನ ನೀವು ಖಂಡಿತ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಮುನ್ನಡೀತೀರಾ. ಸೊ ಇಲ್ಲ ಅಂತಂದ್ರೆ 8 ಗಂಟೆಗೆ ಭಾಗವತಂ ಕ್ಲಾಸ್ ಇರುತ್ತೆ, ಅದಕ್ಕಾದ್ರೂ ನೀವು ಜಾಯಿನ್ ಆಗಿ. ಇಲ್ಲ ನಾನು ತುಂಬಾ ಬಿಸಿ ಇದ್ದೀನಿ ಅಂತಂದ್ರೆ ಸಂಜೆ ಹೊತ್ತು ಮತ್ತೆ 7:30ಗೆ ಅಥವಾ 8 ಗಂಟೆಗೆ ಮತ್ತೆ ಚೈತನ್ಯ ಚರಿತಾಮೃತ ಇವಾಗ ನಡೀತಾ ಇದೆ, ಅದಕ್ಕಾದ್ರೂ ಸರಿ ನೀವು ಅಟೆಂಡ್ ಮಾಡಿ. ಇಲ್ಲ ಮಧ್ಯಾಹ್ನದ ಹೊತ್ತು ನೀವು ಗೃಹಿಣಿಯರಾಗಿದ್ರೆ ಭಗವದ್ಗೀತೆ ಕ್ಲಾಸ್ ಇರುತ್ತೆ, ಅಲ್ಲಿ ಸೆಲ್ಫ್ ಸ್ಟಡಿ ಮಾಡ್ತಾರೆ 11 ಗಂಟೆಗೆ, ಅದಕ್ಕಾದ್ರೂ ನೀವು ಜಾಯಿನ್ ಆಗ್ಬೋದು. ಇಲ್ಲ ಲೆವೆಲ್ 2 ಜಾಯಿನ್ ಹೋದ್ರೆ ಅಂತೂ ನಿಮ್ಗೆ ಅಲ್ಲಿ ನೀವು ಕರೆಕ್ಟ್ ಆಗಿರೋ ಮಾರ್ಗದಲ್ಲಿ ನಿಮ್ಮನ್ನ ಅವರು ಕರ್ಕೊಂಡು ಹೋಗ್ತಾರೆ ಅಲ್ವಾ. ಅಂದ್ರೆ ನಾವ್ ಏನಾದ್ರೂ ಒಟ್ನಲ್ಲಿ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಲ್ಲಿ ನಾವ್ ಇರ್ಬೇಕು ಅಲ್ವಾ. ನಾನು ನೆನ್ನೆನೂ ಸಹ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟೆ. ಸೊ ನಾವ್ ಇವಾಗ ಏನಾದ್ರೂ ಟ್ರೈನ್ ಅನ್ನ ಹತ್ಬೇಕು ಅಂತಂದ್ರೆ ತುಂಬಾ ರಶ್ ಇದ್ದಾಗ ನಾವು ಆ ಟ್ರೈನ್ ಬಾಗ್ಲತ್ರ ನಿಂತ್ಕೊಂಡ್ರೆ ಸಾಕು ಅಲ್ವಾ, ನಮ್ಮನ್ನ ಜನಗಳು ನೂಕ್ಬಿಟ್ರೆ ನಾವು ಒಳಗಡೆ ಟ್ರೈನ್ ಒಳಗಡೆನೆ ಹೋಗ್ತೀವಿ. ಮತ್ತೆ ಇಳಿಬೇಕಾದ್ರೂ ಅಷ್ಟೇ, ನಾವು ಹತ್ರ ಇದ್ರೆ ಸಾಕು, ಜನಗಳು ಮತ್ತೆ ನಮ್ಮನ್ನ ಟ್ರೈನ್ ಇಂದ ಹೊರಗಡೆ ಅವರೇನೆ ನಮ್ಮನ್ನ ಕಳಿಸ್ಬಿಡ್ತಾರೆ ಅಲ್ವಾ. ಅಂದ್ರೆ ನಾವು ಅಲ್ಲಿ ಭಕ್ತರ ಜೊತೆಯಲ್ಲಿ ನಾವ್ ಇರ್ಬೇಕು, ಅವಾಗ ಅವರೇ ನಮ್ಮನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ B ಫಾರ್ ಬುಕ್ ರೀಡಿಂಗ್. ಇವಾಗ ನಮ್ಗೆ ಯಾಕೆ ಬುಕ್ ಗಳನ್ನ ಓದ್ಬೇಕು ಅಂತಂದ್ರೆ, ಇವಾಗ ಭಕ್ತಿ ಅನ್ನೋದು ನಮ್ಗೆ ಯಾರಾದ್ರೂ ನೋಡಿದ್ರು ಸಹ ತುಂಬಾ ಸೆಂಟಿಮೆಂಟ್, ತುಂಬಾ ಭಾವುಕತೆ ಅಷ್ಟೇ ಅದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ ಅಲ್ವಾ. ಆದ್ರೆ ನಮ್ಗೆ ಇವಾಗ ಕೃಷ್ಣನು ಹೇಳಿದರೆ, ನೀವು ಭಕ್ತಿ ಮಾಡಿದ್ರೆ ಸಾಕು, ನಾನೇ ನಿಮ್ಮ ಹೃದಯದಲ್ಲಿದ್ದು ನಿಮ್ಮ ಅಜ್ಞಾನವನ್ನ ಕಳೆದು ನಿಮ್ಗೆ ಜ್ಞಾನವನ್ನ ಕೊಡ್ತೀನಿ, ನನ್ನ ಬಳಿಗೆ ಬರುವ ಬುದ್ಧಿ ಯೋಗವನ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಅಲ್ವಾ. ಯಾಕೆಂದ್ರೆ ನಮ್ಮ ಈ ಭಕ್ತಿ ನಿಷ್ಠೆ ಅಂದ್ರೆ ಅದು ತುಂಬಾ ದೃಢವಾಗಿ ಇರ್ಬೇಕು ಅಂತಂದ್ರೆ ನಾವು ಈ ಪುಸ್ತಕಗಳನ್ನ ಓದ್ಬೇಕು. ನಮ್ಗೆ ಭಗವದ್ಗೀತಾ ಭಾಗವತಮನ್ನ ಓದ್ಬೇಕು. ಇವಾಗ ನಾವ್ ಇಷ್ಟು ದಿನ ನಾವು ಭಕ್ತಿನೇ ಮಾಡ್ತಾ ಇದೀವಲ್ವಾ, ನಾವು ಊದ್ಗಡ್ಡಿ ಬೆಳಗ್ತಾ ಇದ್ವಿ, ನಮಸ್ಕಾರ ಮಾಡ್ತಾ ಇದ್ವಿ, ವಂದನೆ ಮಾಡ್ತಾ ಇದ್ವಿ, ಪೂಜೆ ಅಂದ್ರೆ ಅರ್ಚನೆ ತರ ಎಲ್ಲಾ ಮಾಡ್ತಾ ಇದ್ವಿ. ಆದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಯಾಕೆ ಇದನ್ನ ಮಾಡ್ತಾ ಇದ್ವಿ ಅಂತ. ಈಗ ನಾವ್ ಇವಾಗ ಭಗವದ್ಗೀತೆ ಭಾಗವತಮನ್ನ ಓದಿದಾಗ ಪ್ರತಿಯೊಂದು ನಾವ್ ಏನಕ್ಕೆ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ. ಯಾಕಂದ್ರೆ ನಮ್ಗೆ ಅವಾಗ ಈ ಭಗವದ್ಗೀತೆ ಭಾಗವತಮನ್ನ ಓದ್ತಾ ಇದ್ರೆ ಏನಾಗುತ್ತೆ, ನಾವು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಯಾರೇ ಬಂದು ಏನನ್ನೇ ಹೇಳಿದ್ರು ಸಹ ನಾವು ಅಲುಗಾಡೋದಿಲ್ಲ, ಇಲ್ಲ ನಾನು ಕರೆಕ್ಟ್ ಆಗಿ ಸರಿಯಾದ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಆ ದಾರಿಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಮತ್ತೆ ಚಾಂಟಿಂಗ್ ಹರೇ ಕೃಷ್ಣ ಮಹಾಮಂತ್ರ, ಇದು ಈ ಕಲಿಯುಗದ ಯುಗ ಧರ್ಮ ಅಲ್ವಾ. ಇದು ನಮ್ಮ ಮನಸ್ಸನ್ನ ಇದು ಬಿಡುಗಡೆಗೊಳಿಸುತ್ತೆ. ಎಲ್ಲದಕ್ಕೂ ಕಾರಣ ಈ ಮನಸ್ಸಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಇವಾಗ ಈ ಹರೇ ಕೃಷ್ಣ ಮಹಾಮಂತ್ರ ಅದು ತಳಪಾಯ ತರ, ನಮ್ಗೆ ಈ ಭಕ್ತಿ ಯೋಗದ ತಳಪಾಯ. ನಾವು ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಹೇಳ್ಕೊಳ್ಲಿಕ್ಕೆ ನಾವು ಹೋಗ್ತೀವೋ ಅದನ್ನು ಏನ್ ಹೇಳ್ತೇವೆ, ಕ್ವಾಲಿಟಿ ಚಾಂಟಿಂಗ್, ಆ ಶುದ್ಧ ನಾಮದಲ್ಲಿ ನಾವು ಹೇಳ್ಕೊಳೋಂತ ಹಂತಕ್ಕೆ ಬಂದ್ರೆ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ. ನಮ್ಗೆ ಆ ಭಕ್ತಿ ಯೋಗದ 6 ಏನ್ ಹೇಳ್ತಾರೆ ಅದ್ರ ಉಪಯೋಗಗಳು ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥವಾಗ್ಲಿಕ್ಕೆ ಶುರುವಾಗುತ್ತೆ. ಅದು ಕ್ಲೇಶಾಗ್ನಿ, ಶುಭದ ಅಂತ ಹೇಳ್ಬಿಟ್ಟು ನಾವು ಅದನ್ನ ಮತ್ತೆ ನೆಕ್ಟರ್ ಆಫ್ ಡಿವೋಷನಲ್ ನಾವು ಅರ್ಥ ಮಾಡ್ಕೋತೀವಿ. ಆ ಪ್ರತಿಯೊಂದನ್ನು ಸಹ ನಾವು ಆ ಚಾಂಟಿಂಗ್ ಇಂದ ನಮ್ಗೆ ಅದೆಲ್ಲ ಸಾಧ್ಯ ಆಗುತ್ತೆ. ಈ ಭಕ್ತಿ ಯೋಗವನ್ನ ಮಾಡ್ತಾ ಇದ್ರೆ ಏನೆಲ್ಲ ಅದರದ್ದು ಪರಿಣಾಮಗಳು
ಅದನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಸೊ ಅದಕ್ಕೆ ಚಾಂಟಿಂಗ್ ಅನ್ನೋದು ತುಂಬಾ ಮುಖ್ಯ ಅದು. ಆ ಚಾಂಟಿಂಗಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಕೃಷ್ಣ ನಮ್ಮ ನಾಲಿಗೆ ಮೇಲೆ ಅವರು ನೃತ್ಯವನ್ನ ಅವರು ಮಾಡ್ತಾರಂತೆ ಅವರು. ಸೊ ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಹೆಸರು ಬೇರೆ ಅಲ್ಲ. ಹೇಗೆ ಇವಾಗ ನಾವು ಅರ್ಚ ವಿಗ್ರಹವನ್ನ ಅರ್ಥ ಮಾಡ್ಕೊಂಡಿದೆ ಅಲ್ವಾ, ಅರ್ಚ ವಿಗ್ರಹ ಬೇರೆ ಅಲ್ಲ, ಮತ್ತೆ ಕೃಷ್ಣ ಬೇರೆ ಅಲ್ಲ. ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅದೇ ತರ ಹರೇ ಕೃಷ್ಣ ಮಹಾಮಂತ್ರ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸ್ವತಃ ಕೃಷ್ಣನೇ ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ತಾ ಇದ್ರೆ ಸ್ವತಃ ಕೃಷ್ಣನೇ ನಮ್ಮ ನಾಲಿಗೆ ಮೇಲೆ ನೃತ್ಯವನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ತಾರೆ. ಸೊ ಚಾಂಟಿಂಗ್ ತುಂಬಾ ಮುಖ್ಯವಾದದ್ದು. ಅದಾದ್ಮೇಲೆ ಡಯಟ್. ಸೊ ಎಂತಹ ಡಯಟ್ ಅನ್ನ ತಿನ್ಬೇಕು? ಸೊ ನಾವು ಕೃಷ್ಣನ ಪ್ರಸಾದವನ್ನ ಹೊರತಾಗಿ ಇನ್ನೇನನ್ನ ತಿನ್ಕೂಡ್ದು ಅಂತ ಹೇಳ್ಬಿಟ್ಟೆ ಹೇಳೋದು. ಈ 4 ನಾವು ಮಾಡ್ಬೇಕು. ಮತ್ತೆ 4 ಯಾವ್ದು ಮಾಡ್ಬಾರ್ದು ಅಂತ ನಾವು ತಿಳ್ಕೊಂಡ್ವಿ. ಸೊ ನಾವು ಮದ್ಯಪಾನವನ್ನ ಮಾಡ್ಬಾರ್ದು, ಜೂಜಾಡ್ಬಾರ್ದು, ಪರಸ್ತ್ರೀ ಸಂಘವನ್ನ ಮಾಡ್ಬಾರ್ದು, ಮಾಂಸ ಭಕ್ಷಣೆ ಮಾಡ್ಬಾರ್ದು. ಈ 4 ಮಾಡ್ಬಾರ್ದು ಅಂತ ನಾವು ತಿಳ್ಕೊಂಡ್ವಿ. ಸೊ ಈ 4 ಮಾಡಿದ್ರೆ ಏನಾಗತ್ತೆ, ನಮ್ಮಿಂದ ಈ ಕರುಣೆಯ ಗುಣ ಹೊರಟೋಗುತ್ತೆ, ಮತ್ತೆ ಶುಚಿತ್ವ ಹೊರಟೋಗುತ್ತೆ, ಸತ್ಯ ಅನ್ನೋದು ಹೊರಟೋಗುತ್ತೆ, ಮತ್ತೆ ತಪಸ್ ಅನ್ನೋದು ಹೊರಟೋಗುತ್ತೆ. ಈ 4 ಹೊರಟೋದ್ಮೇಲೆ ಸೊ ಖಂಡಿತ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ 4 ಮಾಡ್ಬೇಕು, 4 ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಈ ಸಾಧನಾ ಮಾರ್ಗವನ್ನ ಪ್ರಭುಪಾದರು ತಿಳಿಸಿಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಮಾಡ್ತಾನೆ ಇದ್ರೆ ಏನಾಗುತ್ತೆ, ನಮ್ಗೆ ಈ ಅಭ್ಯಾಸವನ್ನ ಮಾಡ್ತಾ ಇದ್ರೆ ನಮ್ಗೆ ಕೃಷ್ಣನ ಮೇಲೆ ಆ ಸಹಜವಾದ ಪ್ರೀತಿ ಬರ್ಲಿಕ್ಕೆ ಶುರುವಾಗುತ್ತೆ. ನಾವು ಹಂತವಾಗಿ ನಾವು ತಿಳ್ಕೊಂಡ್ವಲ್ಲ. ಸೊ ಇದು ಯಾವ್ದು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ ಮತ್ತೆ ಪ್ರೇಮ. ಆ ಪ್ರೇಮದ ಹಂತವನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ ಹಂತವಾಗಿ. ಸೊ ಇಲ್ಲಿ ನಾವೊಂದು ಚಿಕ್ಕ ಒಂದು ಪ್ರಸಂಗವನ್ನ ಅರ್ಥ ಮಾಡ್ಕೊಂಡಂತೆ. ಸೊ ನಮ್ಗೆ ಇದಕ್ಕಿಂತ ಮುಂಚೆ ನಮ್ಗೆ ಏನ್ ಹೇಳಿದ್ರು, ಸಾಧನಾ ಭಕ್ತಿ. ಅಲ್ಲಿ ನಮ್ಗೆ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ಇವಾಗ ನೋಡಿ 4:15 ಗಂಟೆಗೆ ಎದ್ದು ನಾವು ಅಲ್ಲಿ ಮಂಗಳಾರತಿನ ಅಟೆಂಡ್ ಮಾಡ್ಬೇಕಾಗತ್ತೆ ಅಲ್ವಾ. 4:15 ಎದ್ದೊಳೋದು ಎಲ್ಲರಿಗೂ ಕಷ್ಟ ಅಲ್ವಾ. ನಾವಾದ್ರೆ ಪ್ರಯತ್ನವನ್ನ ನಾವ್ ಇಲ್ಲಿ ಪಡ್ತಾ ಇದೀವಿ. ಮತ್ತೆ 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕಂದ್ರೆ 5 ನಿಮಿಷ ನಮ್ಗೆ ಕುತ್ಕೊಳಕ್ಕೂ ಕಷ್ಟ. 16 ರೌಂಡ್ ಹೇಳ್ಕೋಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ. ಮತ್ತೆ ಏಕಾದಶಿ ವ್ರತ ಮಾಡ್ಬೇಕಾಗತ್ತೆ, ಅದು ನಮ್ಗೆ ಎಷ್ಟು ಕಷ್ಟ. ಎಲ್ಲವೂ ಸಹ ಇಲ್ಲಿ ಕಷ್ಟನೇ ಇದೆ ಈ ಸಾಧನಾ ಮಾರ್ಗದಲ್ಲಿ ಅಲ್ವಾ. ಆದ್ರೆ ನಾವಿಲ್ಲಿ ಕೃಷ್ಣ ನಮ್ಗೆ ನಮ್ಮ ಸಾಧನೆಯನ್ನ ನೋಡಿ, ನಮ್ಮ ಪ್ರಯತ್ನವನ್ನ ನೋಡಿ ಅವ್ರು ಹೇಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಈ ಪ್ರಸಂಗದಿಂದ ನಾವು ಅರ್ಥ ಮಾಡ್ಕೋಬಹುದು. ಒಂದ್ಸತಿ ಒಂದು ಗುಬ್ಬಚ್ಚಿ ಅದು ತನ್ನ ಮೊಟ್ಟೆಗಳನ್ನ ಒಂದು ಸಮುದ್ರದ ದಡದಲ್ಲಿ ಇಟ್ಟಿರುತ್ತೆ. ಅದು ಆಹಾರವನ್ನ ಅರಸಿ ಅದು ಒಂದ್ ಸ್ವಲ್ಪ ದೂರ ಹೊರಟೋಗಿರುತ್ತೆ. ಅದು ವಾಪಸ್ ಬಂದು ನೋಡೋ ಅಷ್ಟರಲ್ಲಿ ಏನಾಗಿರುತ್ತೆ, ಆ ಮೊಟ್ಟೆಗಳೆಲ್ಲವನ್ನ ಈ ಸಮುದ್ರ ರಾಜ ಅವನು ತನ್ನ ಅಲೆಗಳನ್ನ ಉಪಯೋಗಿಸಿ ಒಳಗಡೆ ಎಳ್ಕೊಂಡ್ಬಿಟ್ಟಿರ್ತಾನೆ. ಸೊ ಗುಬ್ಬಚ್ಚಿಗೆ ಬಂದು ನೋಡುತ್ತೆ, ಅಲ್ಲಿ ಅದ್ರ ಮೊಟ್ಟೆ ಇಲ್ಲ. ತುಂಬಾನೇ ದುಃಖ ಪಡುತ್ತೆ ಅದು. ಆ ಸಮುದ್ರ ರಾಜನನ್ನ ಪರಿಪರಿಯಾಗಿ ಕೇಳ್ಕೊಳುತ್ತೆ, ನನ್ನ ಮೊಟ್ಟೆಗಳನ್ನ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು. ಆದ್ರೆ ಸಮುದ್ರ ರಾಜ ಯಾವ್ದಕ್ಕೂ ಅದು ಹೋಗೊಡೋದಿಲ್ಲ. ಸೊ ಕೊನೆಗೆ ಆ ಗುಬ್ಬಚ್ಚಿಗೆ ತುಂಬಾನೇ ದುಃಖ ಆಗಿ ಅದ್ ಏನ್ ಹೇಳುತ್ತೆ ಅಂತಂದ್ರೆ, ಸರಿ ನೀನು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಲ್ವಾ, ನಾನು ನಿನ್ನ ನೀರನ್ನೆಲ್ಲ ನಾನು ಖಾಲಿ ಮಾಡಿ ನನ್ನ ಮೊಟ್ಟೆಗಳನ್ನ ನಾನು ವಾಪಸ್ ಪಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಪುಟ್ಟ ಹಕ್ಕಿ ನನ್ನ ಕೊಕ್ಕಿನಿಂದ ಒಂದೊಂದೇ ಹನಿ ನೀರನ್ನ ಸಮುದ್ರದಿಂದ ತೆಗೆದು ಆ ಕಡೆ ಆಚೆ ಹಾಕ್ಲಿಕ್ಕೆ ಅದು ಶುರು ಮಾಡುತ್ತಂತೆ. ಈ ವಿಷಯ ಗರುಡನಿಗೆ ಗೊತ್ತಾಗುತ್ತೆ, ವಿಷ್ಣುವಿನ ವಾಹನವಾದ ಗರುಡನಿಗೆ ಗೊತ್ತಾಗುತ್ತೆ. ಆ ಗರುಡ ಬಂದ್ಬಿಟ್ಟು ಸಮುದ್ರ ರಾಜನಿಗೆ ಹೇಳುತ್ತಂತೆ, ಇವಾಗ ನೀನೇನಾದ್ರೂನು ಈ ಪಕ್ಷಿಯ ಮೊಟ್ಟೆಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ನಾನು ನಿನ್ನ ನೀರನ್ನೆಲ್ಲ ಆಪೋಷಣೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೆದರಿಸ್ತಾರಂತೆ. ಅವಾಗ ಸಮುದ್ರ ರಾಜ ಹೆದರ್ಕೊಂಡು, ಗರುಡನ ಶಕ್ತಿ ಸಮುದ್ರ ರಾಜನಿಗೆ ಗೊತ್ತಿದೆಯಲ್ವಾ, ಅವಾಗ ಏನ್ ಮಾಡುತ್ತೆ, ಎದುರುಕೊಂಡು ಮತ್ತೆ ಮೊಟ್ಟೆಗಳನ್ನ ವಾಪಸ್ಸು ಕೊಡುತ್ತಂತೆ. ಅಂದ್ರೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ನಮ್ಮ ಪ್ರಯತ್ನದಿಂದ ನಾವು ಭಗವಂತನನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆದ್ರೆ ಇಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋದನ್ನ ನೋಡಿ ಭಗವಂತ ನಮ್ಗೆ ಕರುಣೆಯನ್ನ ತೋರಿಸ್ತಾರೆ, ಅನುಗ್ರಹವನ್ನ ಮಾಡ್ತಾರೆ. ಇವಾಗ ಹೇಗೆ ಇಲ್ಲಿ ಈ ಪುಟ್ಟ ಪಕ್ಷಿಯ ಪ್ರಯತ್ನವನ್ನ ನೋಡಿ ಆ ಗರುಡ ಹೇಗೆ ಅನುಕಂಪವನ್ನ ಕೊಟ್ಟು ಆ ಗುಬ್ಬಚ್ಚಿಗೆ ಸಹಾಯ ಮಾಡೋ, ಅದೇ ತಾನೇ ಭಗವಂತ ನಮ್ಮ ಪ್ರಯತ್ನವನ್ನ ನೋಡಿ ಕೃಷ್ಣ ನಮ್ಗೆ ಅನುಗ್ರಹವನ್ನ ಮಾಡ್ತಾರೆ, ಕೃಪಾ ಕಟಾಕ್ಷವನ್ನ ಅವ್ರು ನಮ್ಗೆ ತೋರಿಸ್ತಾರೆ. ಅದಕ್ಕೆ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಒಂದು ಹೆಜ್ಜೆಯನ್ನ ಭಗವಂತನೆಡೆಗೆ ಹಾಕಿದ್ರೆ ಭಗವಂತ 10 ಹೆಜ್ಜೆಯನ್ನ ಅವರು ಹಾಕ್ತಾರಂತೆ. ಅಂದ್ರೆ ನಾವು ಇವಾಗ ಗೋಲೋಕ ವೃಂದಾವನಕ್ಕೆ ವಾಪಸ್ ಹೋಗ್ಬೇಕಲ್ವಾ, ನಮ್ಗೆ ಇರುವ ತುಡಿತಕ್ಕಿನ್ನ ಭಗವಂತನಿಗೆ ಹೆಚ್ಚು ತುಡಿತಾ ಇದೆಯಂತೆ. ನನ್ನ ಮಗು ಯಾವಾಗ ನನ್ನ ಬಳಿಗೆ ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಭಗವಂತ ಕಾಯ್ತಾ ಇರ್ತಾನಂತೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ಎರಡನೇದೇನಾಯ್ತು, ಮೊದಲನೇದು ಅನನ್ಯ ಭಕ್ತಿ, ಎರಡನೇದು ಸಾಧನಾ ಭಕ್ತಿ. ಆದ್ರೆ ಇವಾಗ ಸಾಧನಾ ಭಕ್ತಿನೂ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ 4:15 ಗಂಟೆಗೆ ಎದ್ದು ಮಂಗಳಾರತಿನ ಅಟೆಂಡ್ ಮಾಡಕ್ ಆಗೋದಿಲ್ಲ, 16 ರೌಂಡ್ ಚಾಂಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಏಕಾದಶಿ ಉಪವಾಸ ಅದೆಲ್ಲವನ್ನ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನಾದ್ರು ಹೇಳಿದ್ರೆ, ಅವಾಗ ಕೃಷ್ಣ ಹೇಳ್ತಾ ಇದಾರೆ, ಸರಿ ನಿನಗೆ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ, ಹಾಗಾದ್ರೆ ನೀನು ಇಲ್ಲಿ ನನಗೋಸ್ಕರ ನೀನು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡು, ನೀನು ನಿಷ್ಕಾಮ ಕರ್ಮ ಯೋಗವನ್ನ ನೀನು ಮಾಡು ಅಂತ ಹೇಳ್ಬಿಟ್ಟು
ಇಲ್ಲಿ ಹೇಳ್ತಾ ಇದ್ದಾರೆ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಿಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸಿಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಈ ನಾಲ್ಕನ್ನ ಮಾಡಬಾರ್ದು, ನಾಲ್ಕನ್ನ ಮಾಡ್ಬೇಕು ಅಂತ ನಮ್ಗೆ ಏನ್ ಹೇಳ್ಕೊಟ್ರು ಅದನ್ನು ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನನಗೋಸ್ಕರ ಕೆಲಸ ಮಾಡು ಅಂತ. ನೋಡಿ ಇಲ್ಲಿ ಕಟ್ಟಡವನ್ನ ಕಟ್ತಾ ಇದಾರೆ ದೇವಸ್ಥಾನಕ್ಕೆ, ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ. ಈ ವ್ಯಕ್ತಿಗೆ ಈ ಕೆಲಸ ಗೊತ್ತು, ಅದಕ್ಕೋಸ್ಕರ ಅವ್ರು ಬಂದು ಇಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಅದೇ ತರ ನಮ್ಗೆ ಯಾವ್ದೋ ಒಂದು ನೈಪುಣ್ಯತೆ, ನಮ್ಗೆ ಕುಶಲತೆ ಇದ್ದೇ ಇರುತ್ತೆ ಅಲ್ವಾ, ಅದನ್ನ ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸ್ಬೋದು ಅಲ್ವಾ. ನನಗೆ ಇವಾಗ ನೃತ್ಯ ಬರುತ್ತೋ ಅಥವಾ ಸಂಗೀತ ಬರುತ್ತೋ ಅಥವಾ ಮನೆ ಕಸ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಲಿಕ್ಕೆ ಬರುತ್ತೋ ಅಥವಾ ಇನ್ನ ಯಾವುದೇ ಒಂದು ಸೇವೆ ನಮ್ಗೆ ಗೊತ್ತಿದ್ರು ಸಹ ಅದನ್ನ ಭಗವಂತನಿಗೋಸ್ಕರ ನಾವು ಮಾಡ್ಬೇಕಾಗತ್ತೆ. ಸೊ ಯಾವುದೇ ಒಂದು ಫಲಾಪೇಕ್ಷೆ ಇಟ್ಕೊಂಡಲ್ಲೇ ಅದನ್ನ ನಮ್ಮ ಅಥವಾ ನಮ್ಮ ಹತ್ರ ಏನೂ ಇಲ್ವಾ, ಹಣ ಇದ್ಯಾ, ಹಣವನ್ನ ಬೇಕಾದ್ರೂ ನಾವು ಕೃಷ್ಣನ ಸೇವೆಗೆ ನಾವು ಕೊಡ್ಬೋದು. ಇಲ್ಲ ನಂತರ ಸಮಯ ಇದ್ಯಾ, ಆಯ್ತು ಸಮಯವನ್ನಾದ್ರೂ ನಾವು ಇವಾಗ ಕೃಷ್ಣನ ಸೇವೆಗೆ ನಾವು ಕೊಡಬಹುದು. ಸೊ ಇವಾಗ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ನನಗೋಸ್ಕರ ನೀನು ಅಭ್ಯಾಸ ಕೆಲಸ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡು, ಅವಾಗಾದ್ರೂ ಸಹ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ. ಸೊ ಇವಾಗ ನಾವು ಇಲ್ಲಿ ನಮ್ಮ ಮಂಗಳೂರು ಇಸ್ಕಾನ್ ದೇವಸ್ಥಾನನೂ ಸಹ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನಿಮ್ಗುನು ಸಹ ಇವಾಗ ಏನಾದ್ರೂ ನಿಮ್ಮ ತನು ಮನ ಧನ ಯಾವುದೇ ರೀತಿಯಿಂದ ನೀವು ಏನಾದ್ರೂ ಸಹಾಯವನ್ನ ಮಾಡ್ತೀರಾ ಅಂತಂದ್ರೆ ನೀವು ಮಾಡ್ಬಹುದು. ನಾಮನಿಷ್ಠ ಪ್ರಭುಗಳು ಯಾವತ್ತೂ ಸಹ ನನಗೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಅವ್ರು ಯಾವತ್ತೂ ಸಹ ಕೇಳೋದಿಲ್ಲ. ನೋಡಿ ಈ ಝೂಮ್ ಲಿಂಕ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ, ಆದ್ರೂ ಸಹ ಅವರು ಏನು ಬರೀ ಇದೊಂದು ಲೆವೆಲ್ ಒಂದೇ ಅಲ್ಲ, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಭಕ್ತಿ ಶಾಸ್ತ್ರಿ ಯಾವುದೇ ಕ್ಲಾಸಸ್ ಎಲ್ಲಾ ಕ್ಲಾಸಸ್ ಸಹ ಫ್ರೀ ಆಗೇ ಇರೋದು. ಸೊ ಇವಾಗ ನಮ್ಗೇನಾದ್ರೂ ಭಗವಂತನ ಆ ಭಕ್ತಿ ಸೇವೆಯಲ್ಲಿ ನಮ್ಮ ಅದೊಂದು ಚಿಕ್ಕ ಒಂದು ಪುಟ್ಟ ಏನ್ ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಅಂತ ಏನಾದ್ರು ನಮ್ಗೆ ಕೊಡ್ಬೇಕು ಅನ್ಸಿದ್ರೆ ಖಂಡಿತ ನೀವು ಕೊಡ್ಬೋದು. ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಳಿಸ್ತಾನೆ ಇರ್ತಾರೆ ಆಕ್ಚುಲಿ ಈ ಡೊನೇಷನ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು. ಸೊ ನೀವು ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ, ನಿಮ್ಗೆ ಯಾವತ್ತೋ ಒಂದ್ ದಿವಸ ಮನಸ್ಸು ಬರುತ್ತೆ ಕೊಡೋಣಂತೆ ನಾನು ಅಂತ ಹೇಳ್ಬಿಟ್ಟು, ಸೊ ಅವಾಗ ನೀವು ಕೊಡಬಹುದು. ಸೊ ಇವಾಗ ನಾನು ಭಕ್ತಿ ವಿನೋದ ಠಾಕೂರ್ ಅವರ ಕಥೆನ ಹೇಳ್ದೆ ಅಲ್ವಾ, ನಾವೇನಾದ್ರೂ ಭಗವಂತನಿಗೋಸ್ಕರ ನಾವ್ ಇವಾಗ ಏನಾದ್ರೂ ಒಂದು ಚಿಕ್ಕ ಕಾಣಿಕೆನ ಕೊಟ್ರೆ ನಮ್ಮ ಈ ಭಕ್ತಿಯ ಅಕೌಂಟ್ ಅಥವಾ ಆಧ್ಯಾತ್ಮಿಕ ಅಕೌಂಟ್ ಓಪನ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೊ ಕೃಷ್ಣನಿಗೆ ಜವಾಬ್ದಾರಿ ಬಂದ್ಬಿಡುತ್ತೆ, ಈ ವ್ಯಕ್ತಿಯನ್ನ ನಾನು ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಅದೇ ಉದ್ದೇಶ ಎಲ್ಲ ಆಚಾರ್ಯರದ್ದು ಇರೋದು, ಹೇಗಾದ್ರೂ ಮಾಡಿ ಎಲ್ಲರನ್ನೂ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಗುನು ಸಹ ಕೊಡ್ಬೇಕು ಅನ್ಸಿದ್ರೆ ನೀವು ಡೊನೇಷನ್ ಕೊಡಬಹುದು. ಸೊ ಇವಾಗ ಮತ್ತೆ ಕೃಷ್ಣ ಹೇಳ್ತಾ ಇದಾರೆ, ಸರಿ ನಿನ್ಗೆ ಅದು ಮಾಡಕ್ ಆಗ್ತಾ ಇಲ್ವಾ, ನಿನ್ಗೆ ಇವಾಗ ಅನನ್ಯ ಭಕ್ತಿ ಆಗಲ್ಲ ಅಂತಂದ್ರೆ, ಮತ್ತೆ ಏನು ಸಾಧನಾ ಭಕ್ತಿ ಆಗಲ್ಲ ಅಂತ ಹೇಳ್ತಾ ಇದೀಯ, ನಿಷ್ಕಾಮ ಕರ್ಮ ಯೋಗ ಆಗಲ್ಲ ಅಂತ ಹೇಳ್ತಿದ್ಯಾ, ಸರಿ ಹಾಗಾದ್ರೆ ನೋಡು ಈ ತರನು ನೀನ್ ಮಾಡ್ಬಹುದು, ಇವತ್ತೆಲ್ಲ ನಾಳೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ಇದಕ್ಕಿಂತ ಮುಂಚೆ ಹೇಳಿರೋ ಮೂರನ್ನು ಸಹ ಪರಿಪೂರ್ಣವಾದ ಮಾರ್ಗಗಳು, ಸಾಧನಾ ಭಕ್ತಿ ಮತ್ತೆ ನಿಷ್ಕಾಮ ಕರ್ಮಯೋಗ, ಅದಕ್ಕಿಂತ ಮುಂಚೆ ಅನನ್ಯ ಭಕ್ತಿ ಯೋಗ, ಈ ಮೂರನ್ನು ಸಹ ಪರಿಪೂರ್ಣವಾದ ಮಾರ್ಗಗಳು, ನೇರವಾಗಿ ಭಗವಂತನನ್ನ ಸೇರ್ಬಹುದಾದಂತ ಮಾರ್ಗಗಳು. ಈಗ ಏನ್ ಹೇಳ್ತಾ ಇದಾರೆ, ಸರಿ ನಿನಗೆ ಕೃಷ್ಣ ಅಂದ್ರೆ ನಾನು ಅಂದ್ರೂ ನಿನಗೆ ನಂಬಿಕೆ ಇಲ್ಲ ಅಥವಾ ಭಕ್ತಿ ಇಲ್ಲ, ಫೇತ್ ಅಥವಾ ಶ್ರದ್ಧೆ ಇಲ್ವಾ, ಹಾಗಾದ್ರೆ ನೋಡು ಏನ್ ಮಾಡು ಅಂತಂತ ಹೇಳ್ತಾ ಇದ್ರೆ ನೋಡೋಣಂತೆ. ಅತೇತದಪ್ಯ ಶಕ್ತೋಸಿ ಕರ್ತುಂ ಉದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲವನ್ನ ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ ಇವಾಗ ನಮ್ಮ ಭೌತಿಕ ಪ್ರಪಂಚದಲ್ಲಿ ಇದನ್ನ ಎಲ್ಲರೂ ತುಂಬಾ ಶ್ರೇಷ್ಠ ಅಂತ ಕರೀತಾರೆ ಅಲ್ವಾ, ಆದ್ರೆ ಕೃಷ್ಣ ಇದಕ್ಕೆ 4ನೇ ಏನು ಸ್ಟೇಜ್ ಕೊಡ್ತಾ ಇದಾರೆ, 4ನೇ ಏನ್ ಹೇಳ್ತಾರೆ 4th ಗ್ರೇಡ್ ಕೊಡ್ತಾ ಇದಾರೆ ಇಲ್ಲಿ ಕೃಷ್ಣ. ಇವಾಗ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ, ಇವಾಗ ಯಾರಾದ್ರೂ ತುಂಬಾ ದಾನ ಧರ್ಮ ಮಾಡ್ತಾ ಇರೋರನ್ನ ಅವರು ಅಯ್ಯೋ ದೇವರಂತ ಮನುಷ್ಯ ಅಂತ ಹೇಳ್ಬಿಟ್ಟು ನಾವು ಹೊಗಳ್ತೀವಿ ಅಲ್ವಾ, ಆದ್ರೆ ಅವರು ಆ ದಾನ ಧರ್ಮವನ್ನ ಕೃಷ್ಣನಿಗೋಸ್ಕರ ಅವರಲ್ಲಿ ಮಾಡ್ತಾ ಇಲ್ಲ ಅಲ್ವಾ, ಅವ್ರಿಗೆ ಹೆಸರು ಬರ್ಲಿ ಅಂತನೋ ಅಥವಾ ಯಾವ್ದೋ ಒಂದು ಒಳ್ಳೆ ಮನಸ್ಥಿತಿಯಿಂದ ಅವರು ಮಾಡ್ತಾ ಇದಾರೆ. ಆದ್ರೆ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಸರಿ ನೀನ್ ನನಗೋಸ್ಕರ ಮಾಡ್ಲಿಲ್ಲ ಅಂದ್ರೂ ಸಹ ನೀನು ನಿನ್ನ ಕರ್ಮದ ಫಲವನ್ನ ನೀನು ತ್ಯಾಗ ಮಾಡ್ತಾ ಇದೀಯ, ಯಾವ್ದೋ ಒಂದು ಸತ್ಕಾರ್ಯವನ್ನ ನೀನು ಮಾಡ್ತಾ ಇದೀಯಾ, ನೀನು ಮಾಡು ಅಂತ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ಏನು ತೊಂದ್ರೆ ಆಗುತ್ತೆ ಅಂದ್ರೆ ನಾವ್ ಇದಕ್ಕಿಂತ ಮುಂಚೆ ನಾವು ನೃಗ ಮಹಾರಾಜನ ನಾವು ಸ್ಟೋರಿನ ನಾವು ತಿಳ್ಕೊಂಡ್ವಿ ಅಲ್ವಾ, ನೃಗ ಮಹಾರಾಜನನ್ನು ಸಹ ಅಲ್ಲಿ ಎಷ್ಟು ದಾನ ಧರ್ಮ ಮಾಡ್ತಾ ಇದ್ದಾನೆ ಅಲ್ವಾ, ಆದ್ರೆ ಅಲ್ಲಿ ಏನಾಗ್ತಾ ಇದೆ, ಆ ದಾನ ಧರ್ಮ ಮಾಡಿದಾಗ ಅಲ್ಲಿ ಅವರು ಆ ಕರ್ಮ ಬಂಧನದಲ್ಲಿ ಸಿಕ್ಕಾಕೋತಾರೆ ಅಲ್ವಾ. ಆದ್ರೆ ನಾವು ಕೃಷ್ಣನಿಗೋಸ್ಕರ ನಾವು ದಾನವನ್ನ ಮಾಡಿದಾಗ ಅದು ಅಕರ್ಮದಲ್ಲಿ ಮಾಡ್ದಂಗ ಆಗತ್ತೆ, ನಮ್ಮ ಅಕೌಂಟ್ ಅಲ್ಲಿ ಪಾಪವೇ ಆಗ್ಲಿ ಪುಣ್ಯವೇ ಆಗ್ಲಿ ಬರೋದಿಲ್ಲ, ನಾವು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟೋದು ಬೇಕಾಗಿಲ್ಲ. ಆದ್ರೂ ಸಹ ಇಲ್ಲಿ ಕೃಷ್ಣ ಅವ್ರಿಗೆ ಮಾರ್ಕ್ಸ್ ಕೊಡ್ತಾ ಇದಾರೆ, ಸರಿ ನೀವ್ ಈ ತರ ಕರ್ಮದ ಫಲವನ್ನ ತ್ಯಾಗ ಮಾಡಿದ್ರೆ ನೀವು ಇವತ್ತೆಲ್ಲ ನಾಳೆ ನೀವು ಈ ಭಕ್ತಿ ಮಾರ್ಗಕ್ಕೆ ನೀವು ಬರ್ತೀರಾ, ಆದ್ರೆ ತುಂಬಾ ಸಮಯ ಬೇಕಾಗತ್ತೆ, ನಮ್ಗೆ ಜ್ಞಾನ
ಯೋಗದಲ್ಲೂ ಸಹ ನಮ್ಗೆ ಹೇಳಿದ್ರು ಅಲ್ವಾ. ಸೊ ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಮಿತಿ ಸಮಹಾತ್ಮ ದುರ್ಲಭ ಅಂತ ಹೇಳಿದ್ರು ಅಲ್ವಾ. ಸೊ ಇವಾಗ ಜ್ಞಾನ ಮಾರ್ಗದಲ್ಲಿ ಇರೋರನ್ನೇ ಬಹುನಾಂ ಜನ್ಮ ನಾಮಂತೆ, ತುಂಬಾ ಜನ್ಮಗಳಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಸಕಲ ಕಾರಣಗಳಿಗೆ ಕಾರಣ ವಾಸುದೇವ ಅಂತ ಗೊತ್ತಾಗಿ ಅವರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ. ಅದೇ ತರ ಇಲ್ಲೂ ಸಹ ಅಷ್ಟೇನೆ, ನಮ್ಮ ಕರ್ಮ ಫಲವನ್ನ ತ್ಯಾಗ ಮಾಡೋದು ಅಂತಂದ್ರೆ ದಾನ ಧರ್ಮವನ್ನ ಮಾಡಿದಾಗ ನಾವು ಹೌದು ಭಕ್ತಿ ಮಾರ್ಗಕ್ಕೆ ಬರ್ತೀವಿ, ಆದ್ರೆ ತುಂಬಾನೇ ಸಮಯ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದಾರೆ, ಅದನ್ನ ಸಕಾಮ ಕರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಯೋಗ ಅಂತ ಬಂದ್ರೆ ಅದು ಕೃಷ್ಣನಿಗೋಸ್ಕರ ಇರುತ್ತೆ, ಆದ್ರೆ ಇಲ್ಲಿ ಯೋಗ ಇಲ್ಲ, ಯಾಕಂದ್ರೆ ಅವರು ಕೃಷ್ಣನಿಗೋಸ್ಕರ ಮಾಡ್ತಾ ಇಲ್ಲ, ಇಲ್ಲಿ ಸಕಾಮ ಕರ್ಮವನ್ನ ಮಾಡ್ತಾ ಇದಾರೆ, ಅಂದ್ರೆ ಒಳ್ಳೆ ಕರ್ಮವನ್ನ ಅವರು ಮಾಡ್ತಾ ಇದ್ದಾರೆ. ನೋಡಿ ಕೃಷ್ಣ ಕೊನೆಗೆ ಏನ್ ಹೇಳ್ತಾ ಇದಾರೆ, ಸರಿ ನಿನಗೆ ಅದು ಆಗೋದಿಲ್ವಾ, ಯಾವುದು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಮತ್ತೆ ಹೇಳ್ತಾ ಇದಾರೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನ ಕರ್ಮ ಫಲ ತ್ಯಾಗ ಚಾಂತಿರನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು, ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇವಾಗ ಕೃಷ್ಣ ಏನಂತ ಹೇಳ್ತಾ ಇದ್ರೆ, ನಿನಗೆ ಆ 3 ನೇರವಾದ ಮಾರ್ಗಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಹೋಗ್ಲಿ ನೀನು ಸಕಾಮ ಕರ್ಮವನ್ನ ಮಾಡು ಅಂತ ಹೇಳ್ತಾ ಇದಾರೆ. ಸರಿ, ಆದ್ರೆ ಇಲ್ಲಿ ನೀವು ಏನನ್ನ ಅರ್ಥ ಮಾಡ್ಕೊ ಅಂತಂದ್ರೆ ಜ್ಞಾನ, ಹೌದು ನೀನು ಒಳ್ಳೇದನ್ನ ನೀನು ಅರ್ಥ ಮಾಡ್ಕೋಬೇಕಂದ್ರೆ ಮನುಷ್ಯ ಜನ್ಮ ಕೊಟ್ಟಾಗ ನಿನಗೆ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾರೆ, ಆ ಶಕ್ತಿಯನ್ನ ಉಪಯೋಗಿಸಿ ಜ್ಞಾನವನ್ನ ಅರ್ಜನೆ ಮಾಡು, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅದನ್ನ ನೀನು ಕಲ್ತ್ಕೋ. ಅದಾದ್ಮೇಲೆ ಧ್ಯಾನವನ್ನ ಮಾಡು, ಅದ್ರ ಬಗ್ಗೆನೆ ನೀನು ಏನು ಮನಸ್ಸನ್ನ ನಿಲ್ಲಿಸು, ಆ ಧ್ಯಾನದ ಬಗ್ಗೆ ಮನಸ್ಸನ್ನ ನಿಲ್ಲಿಸು. ಆದರೆ ಈ ಜ್ಞಾನ ಧ್ಯಾನಕ್ಕಿಂತ ತುಂಬಾ ಉತ್ತಮವಾದದ್ದು ಕರ್ಮಫಲ ತ್ಯಾಗ. ಯಾಕಂದ್ರೆ ನಮ್ಗೆ ಇವಾಗ ಯಾರಿಗಾದ್ರೂ ಏನಾದ್ರು ಸಹಾಯವನ್ನ ಮಾಡಿದ್ರೆ, ದಾನವನ್ನ ಮಾಡಿದ್ರೆ ನಮ್ಗೆ ಎಷ್ಟು ಶಾಂತಿ ಸಿಗುತ್ತೆ ಅಲ್ವಾ, ಮನಃಶಾಂತಿ ಸಿಗುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ಇಲ್ಲಿ ಜ್ಞಾನಕ್ಕಿನ್ನ ಧ್ಯಾನ ಉತ್ತಮ, ಧ್ಯಾನಕ್ಕಿನ್ನ ಕರ್ಮಫಲ ತ್ಯಾಗ ಉತ್ತಮ. ಯಾಕೆ ಅಂತಂದ್ರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಸೊ ಇವಾಗ ಇವತ್ತಿನ ದಿನ ನಾವು ಭಕ್ತಿಯ ಹಂತಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಎಲ್ಲದಕ್ಕಿಂತ ತುಂಬಾ ಉತ್ತಮವಾದ ಭಕ್ತಿಯ ಹಂತ ಯಾವುದು ಅಂತಂದ್ರೆ ಅನನ್ಯ ಭಕ್ತಿ. ಅದಕ್ಕಿಂತ ಕೆಳಗಡೆ ಇರುವಂತದ್ದು ಸಾಧನಾ ಭಕ್ತಿ, ಅದಕ್ಕಿಂತ ಕೆಳಗಡೆ ಇರೋದು ನಿಷ್ಕಾಮ ಕರ್ಮ ಯೋಗ, ಅದಕ್ಕಿಂತ ಕೆಳಗಡೆ ಇರೋದು ಸಕಾಮ ಕರ್ಮ, ಅಲ್ಲಿ ಯೋಗ ಇಲ್ಲ, ಯಾಕಂದ್ರೆ ಕೃಷ್ಣಕ್ಕೆ ಅವ್ರು ಮಾಡ್ತಾ ಇಲ್ಲ ಅವರು. ಸೊ ಅದಕ್ಕಿಂತ ಮತ್ತೆ ಕೃಷ್ಣ ಏನೇ ಹೇಳ್ತಾ ಇದಾರೆ, ಧ್ಯಾನಕ್ಕಿಂತ ಕೆಳಗಡೆ ಇರೋದು ಜ್ಞಾನ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. 6 ಹಂತಗಳನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಇವಾಗ ನಮ್ಗೆ ಪ್ರಿಯ ಅಷ್ಟಕವನ್ನ ಹೇಳ್ತಾ ಇದಾರೆ. ಸೊ ಇವಾಗ ಎಂತಹ ಭಕ್ತರು ನನಗೆ ಪ್ರಿಯರು ಅಂತ ಹೇಳ್ಬಿಟ್ಟು ಇವಾಗ 13ನೇ ಶ್ಲೋಕದಿಂದ 20ನೇ ಶ್ಲೋಕದ ತನಕ ಹೇಳ್ತಾ ಇದಾರೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣಯೇ ವಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಎಷ್ಟೊಂದು ದೇವತಾ ಗುಣಗಳನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದಾರಲ್ಲ. ಸೊ ಇಂತಹ ಗುಣಗಳಿರೋರು ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ. ಸೊ ಇಲ್ಲಿ ನಾವ್ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಸುಧಾಮನನ್ನ ನೋಡ್ತಾ ಇದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಸುಧಾಮ ಮತ್ತೆ ಕೃಷ್ಣ ಅವರಿಬ್ರು ಸಹ ಒಂದೇ ಗುರುಕುಲದಲ್ಲಿ ಸಂದೀಪನಿ ಮುನಿಯ ಋಷಿಯ ಆಶ್ರಮದಲ್ಲಿ ಇಬ್ರು ಸಹ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದವರು. ಸೊ ಅದಾದ್ಮೇಲೆ ಅವರಿಬ್ರು ವಿದ್ಯಾಭ್ಯಾಸವನ್ನ ಮುಗಿಸಿ ಅವರು ತಮ್ಮ ತಮ್ಮ ಗ್ರಾಮಕ್ಕೆ ಅವರು ವಾಪಸ್ ಹೋದಾಗ ಇಲ್ಲಿ ಸುಧಾಮ ಅವ್ರು ತುಂಬಾ ಬಡತನದಲ್ಲಿ ಇರ್ತಾರೆ ಅಲ್ವಾ. ಬಡತನದಲ್ಲಿ ಇದ್ರೂ ಸಹ ಅವರು ಭಗವಂತನಲ್ಲಿ ಅವರು ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಅವರು ಸದಾ ಅವರು ಅನನ್ಯ ಭಕ್ತಿಯನ್ನ ಅವರು ಮಾಡ್ತಾ ಇರ್ತಾರೆ. ಅವ್ರು ಅಷ್ಟು ಬಡತನದಲ್ಲಿ ಇದ್ರೂ ಸಹ ಅವ್ರ ಮನೆ ಗುಡಿಸ್ಲು ಮತ್ತೆ ಎಲ್ಲವೂ ಸಹ ಏನು ಏನ್ ಹೇಳ್ತಾರೆ ಅದು ಮುರಿದು ಹೋಗುವಂತ ಸ್ಥಿತಿಯಲ್ಲಿ ಇರುತ್ತೆ. ಮತ್ತೆ ಅವ್ರಿಗೆ ಊಟ ಮಾಡ್ಲಿಕ್ಕೂ ಸಹ ಏನೂ ಇರೋದಿಲ್ಲ, ಮತ್ತೆ ಹಾಕೊಂಡಿರೋ ವಸ್ತ್ರವೂ ಸಹ ಹರಿದು ಹೋಗಿರುತ್ತೆ. ಇಂಥ ಸ್ಥಿತಿ ಇದ್ರೂ ಸಹ ಸುಧಾಮ ಯಾವಾಗ್ಲೂ ಸಂತೋಷವಾಗೇ ಇರ್ತಾರೆ. ಆದ್ರೆ ಅವ್ರು ತನ್ನ ಹೆಂಡತಿ ಅವ್ರು ತುಂಬಾ ಫೋರ್ಸ್ ಮಾಡ್ತಾರೆ, ಇಲ್ಲ ನೀವು ಹೇಳ್ತೀರಲ್ವಾ ನಿಮ್ಮ ಸ್ನೇಹಿತ ಅವರು ರಾಜ ಅಂತ ಹೇಳ್ಬಿಟ್ಟು, ಯಾಕೆ ನೀವು ಅವ್ರ ಹತ್ರ ಹೋಗಿ ನಮ್ಮ ಸ್ಥಿತಿಯನ್ನ ಹೇಳಿ ನಮ್ಗೆ ಏನಾದ್ರು ಒಂದು ಸಹಾಯವನ್ನ ಕೇಳಬಾರ್ದು ಅಂತ ತುಂಬಾ ಒತ್ತಾಯ ಮಾಡಿದಕ್ಕೆ ಆಗ ಸುಧಾಮ ಏನ್ ಮಾಡ್ತಾರೆ, ಕೃಷ್ಣನನ್ನ ಭೇಟಿ ಆಗ್ಲಿಕ್ಕೆ ಅವನು ದ್ವಾರಕೆಗೆ ಹೋಗ್ತಾನೆ. ಸೊ ದ್ವಾರಕೆಗೆ ಹೋದಾಗ ಕೃಷ್ಣನಿಗೆ ಗೊತ್ತಾಗುತ್ತೆ ತನ್ನ ಗೆಳೆಯ ಬಂದಿದ್ದಾನೆ ಅಂತಂದಾಗ ಅವ್ರು ಓಡೋಡಿ ಬರ್ತಾರೆ ಅಲ್ವಾ. ಓಡೋಡಿ ಬಂದು ತನ್ನ ಸ್ನೇಹಿತನನ್ನ ಅವರು ಆಲಿಂಗನ ಮಾಡ್ಕೋತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತಲ್ವ, ಯಾಕಂದ್ರೆ ಅವನು ಆತರ ವೇಷದಲ್ಲಿ ಅವನು ಬಂದಿರ್ತಾನೆ ಅಲ್ವಾ, ಅವನ ಅಂಗಿ ಎಲ್ಲ ಅರ್ಧೋಗಿರುತ್ತೆ. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇದೇನಿದು ಕೃಷ್ಣ ಇಂಥವ್ರನ್ನ ಆಲಿಂಗನ ಮಾಡ್ಕೊತಾ ಇದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೊನೆಗೆ ಏನಾಗುತ್ತೆ, ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡು ಹೋಗಿ ನೋಡಿ ಇಲ್ಲಿ
ಲಕ್ಷ್ಮೀ ದೇವಿ ರುಕ್ಮಿಣಿನೇ ಅವರು ನೋಡಿ ಗಾಳಿಯನ್ನ ಹಾಕ್ತಾ ಇದ್ದಾರೆ, ಇಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನೇ ಅವರ ಕಾಲನ್ನ ಅವರು ತೊಳಿತಾ ಇದ್ದಾರೆ ಅಲ್ವಾ. ಈ ತರ ಅವರು ಅತಿಥಿ ಸತ್ಕಾರವನ್ನ ಮಾಡ್ತಾರೆ. ಆದ್ರೆ ಸುಧಾಮ ಏನನ್ನೂ ಕೇಳೋದಿಲ್ಲ, ಅವನ ಸ್ಥಿತಿಯನ್ನ ಅವನು ಹೇಳೋದೇ ಇಲ್ಲ ಕೃಷ್ಣನಿಗೆ. ಆಮೇಲೆ ಅವರೆಲ್ಲನೂ ಸಹ ಬಾಲ್ಯದ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ಮೇಲೆ ಏನನ್ನೂ ಕೃಷ್ಣನಲ್ಲಿ ಬೇಡದೆ ಅವನು ವಾಪಸ್ ಬಂದ್ಬಿಡ್ತಾನೆ. ವಾಪಸ್ ಬಂದಾಗ ಅವನು ತನ್ನ ಮನೆಗೆ ಬಂದಾಗ ಅವನು ಏನನ್ನ ನೋಡ್ತಾನೆ, ಅಲ್ಲಿ ತನ್ನ ಮನೆಯ ಬದಲು ಮುರಿದೋಗಿರುವಂತಹ ಗುಡಿಸಲಿನ ಬದಲು ಅವನು ದೊಡ್ಡದಾದ ಮಹಲ್ಲನ್ನ ಅವನು ನೋಡ್ತಾನೆ ಅಲ್ವಾ. ಸೊ ಅರಮನೆಯಂತಹ ಮನೆಯನ್ನ ನೋಡ್ತಾನೆ, ಮತ್ತೆ ತನ್ನ ಹೆಂಡತಿ ಮತ್ತೆ ಎಲ್ಲ ಸರ್ವಾಲಂಕಾರ ಭೂಷಿತಲಾಗಿ ಬಂದು ಅವನಿಗೆ ಸ್ವಾಗತವನ್ನ ಮಾಡ್ತಾಳೆ ಅಲ್ವಾ. ಆದ್ರೆ ಅಷ್ಟೆಲ್ಲ ಐಶ್ವರ್ಯ ಬಂದ್ರೂ ಸಹ ಸುಧಾಮ ಅದೇ ಒಂದು ಮನಸ್ಸಿನಲ್ಲಿ ಇರ್ತಾನೆ. ಅವನು ಯಾವಾಗ್ಲೂ ಸಹ ಅನವರತ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇರ್ತಾನೆ ಅಲ್ವಾ. ನೋಡಿ ಅವನು ಎಷ್ಟು ಸಮಚಿತ್ತದಲ್ಲಿ ಇರ್ತಾನೆ. ಅವನಿಗೆ ಕಷ್ಟ ಬಂದಾಗ್ಲೂ ಹೇಗಿರ್ತಾನೋ ಅವನಿಗೆ ಸುಖ ಬಂದಾಗ್ಲೂ ಸಹ ಹಾಗೇ ಇರ್ತಾನೆ ಅಲ್ವಾ. ಸೊ ಆ ಸಮಚಿತ್ತ ಅನ್ನೋದು ತುಂಬಾ ಮುಖ್ಯ. ನಾವು ಇದಕ್ಕಿಂತ ಮುಂಚೆ ನಮ್ಗೆ ಕೃಷ್ಣ ಎಷ್ಟು ಸತಿ ಹೇಳಿದ್ರಲ್ವಾ, ನಾವು ಆ ಸಮಚಿತ್ತವನ್ನ ಬೆಳೆಸ್ಕೊಂಡ್ರೆ ನಾವು ಕೃಷ್ಣನ ಲೋಕಕ್ಕೆ ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ, ನಮ್ಗೆ ಮುಕ್ತಿ ಬರುವಂತಹ ಅರ್ಹತೆ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದಾರಲ್ವಾ. ಸೊ ಇಲ್ಲಿ ಎಷ್ಟೊಂದು ಗುಣಲಕ್ಷಣಗಳನ್ನ ಹೇಳ್ತಾ ಇದ್ರೆ ಪ್ರತಿಯೊಂದಕ್ಕೂ ಸಹ ನಾವು ಇವಾಗ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬಹುದು. ಇವಾಗ ಸಮಯ ಇಲ್ಲದಿರೋದ್ರಿಂದ ಇಲ್ಲಿ ಜಸ್ಟ್ 1 or 2 ಎಕ್ಸಾಂಪಲ್ಸ್ ನ ಮಾತ್ರ ನಿಮ್ಗೆ ಇಲ್ಲಿ ಹೇಳ್ತಾ ಇದೀವಿ. ಸೊ ಅದಾದ್ಮೇಲೆ ನೀವು ಇಲ್ಲಿ ಯಾರನ್ನ ನೋಡ್ತಾ ಇದೀರ ಅಂತಂದ್ರೆ ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಲ್ಲಿ 6 ಜನಗಳಿದ್ದಾರೆ. ಅವ್ರನ್ನ ಷಡ್ ಗೋಸ್ವಾಮಿ ಅಂತ ಕರಿತೀವಿ. ಅದ್ರಲ್ಲಿ ಇವರು ಒಬ್ರು ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಮತ್ತೆ ಅವರ ತಮ್ಮ ರೂಪ ಗೋಸ್ವಾಮಿ ಅವರಿಬ್ರು ಸಹ ಅವರು ನವಾಬ್ ಹುಸೇನ್ ಶಾ ಅವರ ಆಸ್ಥಾನದಲ್ಲಿ ಇದ್ದವರು. ಅವರು ಎಷ್ಟು ಸಿರಿವಂತರಾಗಿರ್ತಾರೆ ಅಂತಂದ್ರೆ ಅಷ್ಟು ಸಿರಿವಂತರಾಗಿರ್ತಾರೆ. ಅಂಥವ್ರು ನೋಡಿ ಎಲ್ಲವನ್ನ ತ್ಯಾಗ ಮಾಡಿ ತ್ಯಜಿಸಿ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಅವರು ಶರಣಾಗಿ ಅವರು ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಎಲ್ಲರಿಗೂ ಬೋಧಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೆ ಹೋದಾಗ ನೋಡಿ ಅವ್ರ ಗುಡಿಸು ನೋಡಿ ಯಾವ ತರ ಇದೆ. ಮತ್ತೆ ಅವರು ಒಂದು ಮರದ ಕೆಳಗಡೆ ಅವರು ಇರ್ತಾರೆ. ಒಂದು ಮರದ ಕೆಳಗಡೆ ಅವರು 2 ದಿನಗಳಿಗಿನ್ನ ಹೆಚ್ಚು ಇರೋದಿಲ್ಲ. ಯಾಕಂದ್ರೆ ಆ ಮರದ ಮೇಲೆ ನಮ್ಗೆ ಅನುರಾಗ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಒಂದು ಮರದ ಕೆಳಗಡೆ 2 ದಿನಗಳಿಗಿಂತ ಹೆಚ್ಚು ಇರೋದಿಲ್ವಂತೆ. ನೋಡಿ ಅಷ್ಟು ಅವರು ತ್ಯಾಗ ಮಾಡಿದ್ದಾರೆ ಎಲ್ಲವನ್ನ. ಮತ್ತೆ ಅವರು ಏನ್ ಹೇಳ್ಬೇಕು, ಈ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಎಲ್ಲರಿಗೂ ಬೋಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ತಮ್ಮ ಜೀವನವನ್ನೇ ಅವರು ಮುಡುಪಾಗಿ ಅವರು ಇಟ್ಟಿದ್ದಾರೆ. ಅವ್ರು ಇವಾಗ ಇಷ್ಟೆಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೆ ನಮ್ಮಂತಹ ಸಾಮಾನ್ಯರಿಗೆ ಈ ಜ್ಞಾನವನ್ನ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಬೋಧನೆ ಮಾಡ್ಲಿಕ್ಕೆ ಯಾರು ಇರ್ತಾ ಇರ್ಲಿಲ್ಲ. ಪ್ರಭುಪಾದರು ಇವಾಗ ನಮ್ಗೆ ಇವ್ರು ಏನ್ ಮಾರ್ಗದರ್ಶನವನ್ನ ಹಾಕಿ ಕೊಟ್ಟಿದಾರೋ ಅದನ್ನೇ ನಮ್ಗೆ ಇವಾಗ ತಿಳಿಸಿ ಕೊಡ್ತಾ ಇರೋದು. ಅದಕ್ಕೋಸ್ಕರನೇ ನಮ್ಮನ್ನ ರೂಪಾನಗರು ಅಂತ ಹೇಳ್ಬಿಟ್ಟು ಕರೀತಾರೆ. ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. ಸೊ ರೂಪ ಗೋಸ್ವಾಮಿ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಏನು ತತ್ವಗಳನ್ನ ಬೋಧಿಸಿದರೋ ಅದನ್ನ ಅವರು ಗ್ರಂಥ ರೂಪದಲ್ಲಿ ಬರ್ದಿದ್ದಾರೆ. ಅದನ್ನೇ ಇವಾಗ ಪ್ರಭುಪಾದರು ನಮ್ಗೆ ಆ ಮಾರ್ಗವನ್ನೇ ಅನುಸರಿಸ್ಲಿಕ್ಕೆ ನಮ್ಗೆ ಹೇಳ್ತಾ ಇರೋದು. ಇವಾಗ ನೋಡಿ ಕೃಷ್ಣ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಅಶ್ಯಾಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುವನೋ ಆತನು ನನಗೆ ಬಹು ಪ್ರಿಯನಾಗುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾರೆ. ನೋಡಿ ಆ ಸಮಚಿತ್ತ ಅನ್ನೋದನ್ನ ಆಲ್ಮೋಸ್ಟ್ ಪ್ರತಿಯೊಂದು ಶ್ಲೋಕದಲ್ಲೂ ಹೇಳ್ತಾ ಇದ್ದಾರೆ. ಆ ಸಮಚಿತ್ತತೆ ಅನ್ನೋದು ತುಂಬಾನೇ ಮುಖ್ಯ. ಇಲ್ಲಿ ಒಂದು ಪ್ರಸಂಗವನ್ನ ಹೇಳ್ತಾ ಇದ್ರೆ ಇಲ್ಲಿ ಯಾರು ಅಂತಂದ್ರೆ ಚಿತ್ರಕೇತು ಮಹಾರಾಜ. ಅವರು ಒಂದ್ಸತಿ ಅವ್ರ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ಬೇಕಾದ್ರೆ ಅವರು ಒಂದು ದೃಶ್ಯವನ್ನ ನೋಡ್ತಾರೆ. ಏನ್ ನೋಡ್ತಾರೆ ಅಂತಂದ್ರೆ ಮಹಾದೇವ ಅವರು ತಮ್ಮ ಪತ್ನಿಯನ್ನ ಪಾರ್ವತಿ ಮಾತೆಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವ್ರು ನೋಡಿ ಇಲ್ಲಿ ಭಾಗವತಮನ್ನ ಬೋಧನೆ ಮಾಡ್ತಾ ಇದಾರೆ. ಇಲ್ಲಿ ಮುಂದೆ ನೋಡಿ ಎಂತೆಂತ ಋಷಿಗಳು ಇದ್ದಾರೆ ಅಂತಂದ್ರೆ ನಾರದ ಮುನಿಗಳು ಮತ್ತೆ ಆತರ ಶ್ರೇಷ್ಠ ಋಷಿಗಳೆಲ್ಲ ಇದ್ದಾರೆ. ಅವಾಗ ಚಿತ್ರಕೇತು ಮಹಾರಾಜನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಮಹಾದೇವ ಏನು ವೈಷ್ಣವಾನಾಂ ಯಥಾಶಂಭೋ, ಮಹಾ ಜನರಲ್ಲಿ ಒಬ್ಬ ಇವ್ರು ಏನು ತನ್ನ ಪತ್ನಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅವರು ಈ ತರ ಪ್ರವಚನವನ್ನ ಮಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಗು ಬರುತ್ತೆ. ಅವಾಗ ಇದನ್ನ ಪಾರ್ವತಿ ದೇವಿಗೆ ಅವರು ಅವಮಾನ ಅಂತ ಭಾವಿಸ್ತಾರೆ. ಆದ್ರೆ ಶಿವ ಅದನ್ನ ಅವರು ದೊಡ್ಡದಾಗಿ ಏನು ಅನ್ಕೊಳೋದಿಲ್ಲ. ಪಾರ್ವತಿ ಮಾತೆ ಏನ್ ಹೇಳ್ತಾರೆ, ಚಿತ್ರಕೇತು ಮಹಾರಾಜ್ಗೆ ಶಾಪವನ್ನ ಕೊಡ್ತಾರೆ. ನೀನು ಏನು ರಾಕ್ಷಸನಾಗಿ ನೀನು ಹುಟ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಶಾಪವನ್ನ ಕೊಡ್ತಾರೆ. ಅವಾಗ ಚಿತ್ರಕೇತು ಮಹಾರಾಜ ಏನ್ ಮಾಡ್ತಾರೆ, ನೋಡಿ ಯಾರಿಗಾದ್ರೂ ಎಷ್ಟು ಬೇಜಾರಾಗುತ್ತೆ ಅಲ್ವಾ, ಅವನು ಎಂತಹ ಭಕ್ತ, ಆದ್ರೆ ಅವ್ನಿಗೆ ಇವಾಗ ಶಾಪಗ್ರಸ್ತನಾಗ್ತಾನೆ. ಆದ್ರೂ ಸಹ ಅವನ ಮನಸ್ಥಿತಿ ಯಾವ ತರ ಇದೆ ಅಂತಂದ್ರೆ ನೋಡಿ ಚಿತ್ರಕೇತು ಮಹಾರಾಜ ಕೆಳಗಡೆ ವಿಮಾನದಿಂದ ಕೆಳಗಡೆ ಇಳಿದು ಬಂದ್ಬಿಟ್ಟು ಪಾರ್ವತಿ ದೇವಿಗೆ ನಮಸ್ಕಾರ ಮಾಡ್ಬಿಟ್ಟು ನಾನು ನಿನ್ನ ಶಾಪವನ್ನ ನಾನು ಅಂಗೀಕರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಆದ್ರೆ ನನಗೆ ಒಂದು ವರವನ್ನ ಕೊಡು, ನಾನು ಯಾವುದೇ ಒಂದು ಜನ್ಮವನ್ನ ಪಡೆದ್ರು ಸಹ ನಾನು ವಿಷ್ಣುವಿನ ಭಕ್ತನಾಗೆ ಇರ್ಬೇಕು ಅನ್ನೋ ಒಂದು ಅನುಗ್ರಹವನ್ನ ಮಾಡು ತಾಯಿ ಅಂತ ಹೇಳ್ಬಿಟ್ಟು ಅವಾಗ ಏನು ವರವನ್ನ ಕೇಳ್ಕೊತಾನೆ. ಆಗ ಶಿವ ಹೇಳ್ತಾರೆ, ನೋಡಿದ್ಯಾ ಪಾರ್ವತಿ,
ನೀನು ತುಂಬಾ ಸುಂದರಳಾಗಿರ್ಬೋದು, ಆದ್ರೆ ವಿಷ್ಣುವಿನ ಭಕ್ತರು ಎಷ್ಟು ಸೌಂದರ್ಯವಂತರು ಅಂತ ಹೇಳ್ಬಿಟ್ಟು ಅವರ ಮನಸ್ಸು ನೋಡಿ ಎಂತಹ ಸೌಂದರ್ಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಇಲ್ಲಿ ಆಕ್ಚುಲಿ ಚಿತ್ರಕೇತು ಮಹಾರಾಜ ಶಿವನನ್ನ ನೋಡಿ ಅವರು ಅವ್ರಿಗೆ ಅವಮಾನ ಮಾಡೋ ತರ ಅವ್ರು ನಗೋದಿಲ್ಲ. ಅಂದ್ರೆ ನಿನಗ್ ಮಾತ್ರನೇ ಸಾಧ್ಯ ಮಹಾದೇವ, ಈ ತರ ಇಷ್ಟೆಲ್ಲಾ ಮಹರ್ಷಿಗಳ ಮುಂದೆ ಅವರೆಲ್ಲನೂ ವೈರಾಗಿಗಳು, ಅವ್ರ ಮುಂದೆ ಪತ್ನಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಪ್ರವಚನ ಮಾಡೋದು ನಿನಗ್ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ಅಂತಹ ಭಾವನೆಯಲ್ಲಿ ಅವರು ನಗ್ತಾರೆ ಅಲ್ವಾ. ಆದ್ರೆ ಪಾರ್ವತಿ ದೇವಿ ಅದನ್ನ ಅವರು ತಪ್ಪಾಗಿ ಅವರು ಅರ್ಥ ಮಾಡ್ಕೋತಾರೆ. ಅಂದ್ರೆ ನೋಡಿ, ಅವರು ಉದ್ವೇಗವನ್ನ ಅವರು ಅನುಭವಿಸೋದಿಲ್ಲ. ಅವರು ಇವಾಗ ಇಷ್ಟು ಅವ್ರಿಗೆ ಶಾಪವನ್ನ ಕೊಟ್ಟರು ಸಹ ಅಲ್ಲಿ ಯಾವುದೇ ಒಂದು ಉದ್ವಿಗ್ನತೆಗೆ ಅವರು ಒಳಗಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನನಗೆ ಅಂತಹ ಭಕ್ತರು ಅಂತಂದ್ರೆ ತುಂಬಾ ಪ್ರಿಯರಾದವರು ಅಂತ ಹೇಳ್ತಾ ಇದ್ದಾರೆ. ಅನಪೇಕ್ಷ ಶುಚಿತಕ್ಷಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋಮದ್ ಭಕ್ತ ಸಮೇ ಪ್ರಿಯ, ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವಿವಾಗ ಸುಧಾಮನನ್ನ ನಾವು ನೋಡಿದ್ವಿ ಅಲ್ವಾ. ನೋಡಿ, ಅವ್ರು ಇಂತಹ ಮುರುಕು ಗುಡಿಸ್ಲಲ್ಲಿ ಇದ್ರೂ ಸಹ ಅವ್ರಿಗೆ ಏನೋ ಒಂದು ಚಿಂತೆ ಇಲ್ಲ. ಮತ್ತೆ ಅವ್ರು ಯಾವ್ದಕ್ಕೂ ಅವರು ಶ್ರಮವನ್ನ ಪಡ್ತಾ ಇಲ್ಲ. ಅವ್ರು ಯಾವುದೇ ಫಲಕ್ಕಾಗಿ ನೋಡಿ ಅನವರತ ಅವರು ಧ್ಯಾನವನ್ನ ಮಾಡ್ತಾ ಇದಾರೆ, ಜಪವನ್ನ ಮಾಡ್ತಾ ಇದಾರೆ, ಭಗವಂತನ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದಾರೆ, ಅಂತವ್ರು ನನಗೆ ಬಹು ಪ್ರಿಯನಾದವರು ಅಂತ ಹೇಳ್ಬಿಟ್ಟು. ನನ್ನ ಪತ್ನಿ ಅವ್ರು ತುಂಬಾ ಒತ್ತಾಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಕೃಷ್ಣನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಹೊರತು ಅವ್ರಿಗೆ ತಾನಾಗ್ ತಾನೇ ನನಗೇನೋ ಬೇಕು, ಈ ಭೌತಿಕ ಪ್ರಪಂಚದಲ್ಲಿ ಸುಖವಾಗಿರ್ಲಿಕ್ಕೆ ಯಾವುದೋ ಒಂದು ವಸ್ತುವನ್ನ ಕೇಳಲಿಕ್ಕೆ ಅವ್ರಿಗೆ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಅವ್ರಿಗೆ ಖಂಡಿತ ಅವ್ರಿಗೆ ಇಷ್ಟ ಇರಲಿಲ್ಲ. ಕೃಷ್ಣನು ಸಹ ಅದನ್ನೇ ಹೇಳ್ತಾ ಇದಾರೆ, ಇಂತಹ ಭಕ್ತ ಅಂತಂದ್ರೆ ನನಗೆ ತುಂಬಾ ಪ್ರೀತಿ ಅಂತ ಹೇಳ್ಬಿಟ್ಟು. ಯೋನ ಋಷ್ಯತಿ ನದ್ವೇಷ್ಟಿ ನಶೋಚತಿ ನ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ್ ಎಸ್ ಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತರು ನನಗೆ ಪ್ರಿಯನು. ನೋಡಿ, ಇಲ್ಲಿ ಮತ್ತೇನು ಸಮಚಿತ್ತದ ಬಗ್ಗೆನೆ ಕೃಷ್ಣ ಮಾತಾಡ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಹರ್ಷ ಮತ್ತೆ ದುಃಖ ಎಲ್ಲವನ್ನೂ ಅಂದ್ರೆ ಸಮವಾಗಿ ಸ್ವೀಕಾರ ಮಾಡುವಂಥದ್ದು ಅಲ್ವಾ. ಮತ್ತೆ ಶುಭ ಅಶುಭ ಅದನ್ನು ಸಹ ಸಮವಾಗಿ ಸ್ವೀಕಾರ ಮಾಡೋರು ಅಲ್ವಾ. ಏನಾದ್ರೂ ಸಿಕ್ಕದಾಗ ಖುಷಿ ಪಡೋದು, ಮತ್ತೆ ಅಥವಾ ಯಾವ್ದಾದ್ರೂ ಕಳ್ಕೊಂಡಾಗ ಶೋಕ ಪಡೋದು, ಆತರ ಮಾಡ್ದಲೆ ಎಂತಹ ಸ್ಥಿತಿಯಲ್ಲೂ ಸಹ ಸಮಚಿತ್ತರಾಗಿ ಇರೋಂಥವ್ರು ನನಗೆ ಇಷ್ಟ, ಪ್ರಿಯವರಾದವರು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದಾರೆ ಅಲ್ವಾ. ನಾವ್ಯಾಗ ನೋಡಿ, ಎಷ್ಟು ಚಿಕ್ಕ ಬಾಲಕ ಭಕ್ತ ಪ್ರಹ್ಲಾದನ ನಾವು ನೋಡಿದ್ವಿ ಅಲ್ವಾ. ಅವರು ಎಂತಹ ಕಷ್ಟದ ಸ್ಥಿತಿಯಲ್ಲಿ ಇದಾರೆ ಅಲ್ವಾ. ತನ್ನ ಸ್ವಂತ ತಂದೆಯಿಂದನೇ ಅವರು ಪ್ರಾಣವನ್ನ ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದಾರೆ. ಆದ್ರೂ ಸಹ ನೋಡಿ, ಅವ್ರು ಎಷ್ಟು ಅನವರತ ಅವರು ಕೃಷ್ಣನನ್ನ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ನಾರಾಯಣನ ಅವರು ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ. ನೋಡಿ, ಅವ್ರು ಏನಕ್ಕೂ ಶೋಕವನ್ನ ಪಡ್ತಾ ಇಲ್ಲ. ಹೋಗ್ಲಿ, ಅವರು ಆಮೇಲೆ ನರಸಿಂಹ ಬಂದ್ಮೇಲೂ ಸಹ ಅವರು ಪ್ರಾರ್ಥನೆಯನ್ನ ಅವರು ಮಾಡಿದಾಗ, ಏನಾದ್ರು ವರವನ್ನ ಕೇಳ್ಕೊ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ, ಅವರು ಅಂತಹ ಕಷ್ಟವನ್ನ ಅಂದ್ರೆ ತನ್ನನ್ನ ಕೊಲ್ಲೋ ಅಂತ ಬಂದಿರೋ ತಂದೆಗೆನೆ ಅವ್ರು ಏನಂತ ಕೇಳ್ತಾರೆ, ಅವರು ನನ್ನ ತಂದೆಗೆ ಮುಕ್ತಿಯನ್ನ ಕೊಡು ನೀನು ಅಂತ ಹೇಳ್ಬಿಟ್ಟು ಅವ್ರು ನರಸಿಂಹನ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಅಲ್ವಾ. ನೋಡಿ, ಅವ್ರಿಗೆ ಯಾರು ವೈರಿಗಳು ಅಂತಾನೆ ಇರೋದಿಲ್ಲ ಅಲ್ವಾ. ತನ್ನನ್ನ ಕೊಲೆ ಮಾಡ್ಲಿಕ್ಕೆ ಬಂದಿರೋರು ಸಹ ಅವ್ರಿಗೂ ಸಹ ಶ್ರೇಯಸ್ಸನ್ನೇ ಅವರು ಬಯಸ್ತಾರೆ ಭಕ್ತರಾದವರು. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ನನಗೆ ಇಂತಹ ಭಕ್ತರು ಅಂತಂದ್ರೆ ತುಂಬಾ ಪ್ರಿಯರಾದವರು ಅಂತ ಹೇಳ್ಬಿಟ್ಟು. ಸಮಶತ್ರೌಚ ಮಿತ್ರೇ ಚ ತಥಾ ಮಾನಾಪಮಾನಯೋಹೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ ತುಲ್ಯನಿಂದಾಸ್ತು ತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರ ಮತಿಹಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹಳ ಪ್ರಿಯನಾದವನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ. ನೋಡಿ, ಇಲ್ಲಿ ಮತ್ತೆ ಸಮಚಿತ್ತನಾಗಿರೋದು ಅಲ್ವಾ. ಶೀತ ಉಷ್ಣ, ಮಾನ ಅಪಮಾನ, ಮಿತ್ರ ಶತ್ರು ಎಲ್ಲರನ್ನೂ ಒಂದೇ ತರ ಯಾರು ಭಾವಿಸ್ತಾರೋ ಅಂತಹ ಭಕ್ತ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು. ನಾವು ಇವಾಗ ಸನಾತನ ಗೋಸ್ವಾಮಿಯವರನ್ನ ನೋಡಿದ್ವಿ ಅಲ್ವಾ. ವೃಂದಾವನದಲ್ಲಿ ಅವರು ಒಂದು ಮರದ ಕೆಳಗಡೆ ಅವರು 1 ಅಥವಾ 2 ರಾತ್ರಿಗಳಿಂದ ಹೆಚ್ಚು ದಿನ ಅವರಲ್ಲಿ ಇರ್ತಾ ಇರ್ಲಿಲ್ಲ ಅಲ್ವಾ. ಅವ್ರಿಗೆ ಯಾವುದೇ ಒಂದು ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲ ಅಲ್ವಾ. ನೋಡಿ, ಕೃಷ್ಣ ಅದನ್ನೇ ಹೇಳ್ತಾರೆ, ಸ್ಥಿರಮತಿ, ಇಂಥವ್ರು ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ನಾವ್ ಇಲ್ಲಿ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ ಅಂಬರೀಷ ಮಹಾರಾಜನನ್ನ ನೋಡ್ತಾ ಇದೀವಿ. ಅಂಬರೀಷ ಮಹಾರಾಜ ತುಂಬಾ ದೊಡ್ಡ ಶ್ರೇಷ್ಠವಾದ ಭಕ್ತ. ಅವರು ತನ್ನ ಎಲ್ಲ ಇಂದ್ರಿಯಗಳನ್ನ, ಪ್ರತಿಯೊಂದು ದೇಹದ ಅಂಗಾಂಗಗಳನ್ನ ಅವರು ಆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಅವರು ತಮ್ಮ ಕಣ್ಣುಗಳನ್ನ ಕೃಷ್ಣನ ಆ ವಿಗ್ರಹವನ್ನ ಬಿಟ್ಟು ಬೇರೆ ಏನನ್ನೂ ನೋಡ್ಲಿಕ್ಕೆ ಅವರು ಉಪಯೋಗಿಸ್ತಾ ಇರಲಿಲ್ಲ. ಕಿವಿಗಳಿಂದ ಅವರು ಕೃಷ್ಣನ ಬಗ್ಗೆ ಬಿಟ್ಟು ಬೇರೆ ಏನನ್ನೂ ಕೇಳ್ತಾ ಇರಲಿಲ್ಲ. ಕೈಗಳನ್ನ ಕೃಷ್ಣನ ದೇವಸ್ಥಾನವನ್ನು ಶುಚಿ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು. ಕಾಲನ್ನ ಅವರು ಕೃಷ್ಣನ ದೇವಸ್ಥಾನಕ್ಕೆ ನೆಡ್ಕೊಂಡು ಹೋಗ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ರು.
ಮತ್ತೆ ಅವರು ತಮ್ಮ ಮೂಗಿನಿಂದ ಅವರು ಕೃಷ್ಣನಿಗೆ ಅರ್ಪಿಸಿರುವ ತುಳಸಿಯನ್ನ ಆಗ್ರಹಣ ಮಾಡ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ರು. ಈ ತರ ಅವರು ಪ್ರತಿಯೊಂದು ದೇಹದ ಎಲ್ಲ ಅಂಗಾಂಗಗಳನ್ನ, ಮನಸ್ಸು, ಬುದ್ಧಿಯನ್ನ ಕೃಷ್ಣನಲ್ಲಿ ಸ್ಥಿರಗೊಳಿಸಿದ್ರು. ಅದಕ್ಕೆ ಇಂತಹ ಭಕ್ತಿನ ನೋಡಿ ಕೃಷ್ಣ ಏನ್ ಮಾಡಿದ್ರು ಅಂತಂದ್ರೆ, ಅವರು ತಮ್ಮ ಸುದರ್ಶನ ಚಕ್ರವನ್ನ ಅಂಬರೀಷ ಮಹಾರಾಜನ ರಕ್ಷಣೆಗೋಸ್ಕರ ಅವ್ರು ಇಟ್ಟಿದ್ರು. ಸೊ ಅವರು ಏಕಾದಶಿ ವ್ರತವನ್ನ ಪಾಲನೆ ಮಾಡ್ತಾ ಇದ್ರು. ಎಂತಹ ಏಕಾದಶಿ ವ್ರತ ಅಂತಂದ್ರೆ ನಿರ್ಜಲ ಏಕಾದಶಿ ವ್ರತ, ಅಂದ್ರೆ ಒಂದು ತೊಟ್ಟು ನೀರನ್ನು ಸಹ ಕುಡಿದಲೇ ಇರುವಂತಹ ಏಕಾದಶಿ ವ್ರತ. ಸೊ ಇವಾಗ ಎಷ್ಟೊಂದ್ ತರ ಮಾಡ್ಬೋದು ಆಕ್ಚುಲಿ ಏಕಾದಶಿ ವ್ರತವನ್ನ. ಏನೋ ಸಜಲ ಅಂದ್ರೆ ನಿರ್ಜಲ ಅಂದ್ರೆ ನೀರೇ ಕುಡಿದಲೆ, ಸಜಲ ಅಂದ್ರೆ ನೀರನ್ನ ಮಾತ್ರ ಕುಡಿದು, ಅಥವಾ ಸಫಲ ಅಂದ್ರೆ ಹಣ್ಣನ್ನ ತಿನ್ಕೊಂಡು. ಸೊ ಈ ತರ ಎಷ್ಟೊಂದು ತರ ಏಕಾದಶಿ ವ್ರತವನ್ನ ಮಾಡ್ಬೋದು. ಇಲ್ಲಿ ಅಂಬರೀಷ ಮಹಾರಾಜ ನಿರ್ಜಲ ಏಕಾದಶಿಯನ್ನ ಅವ್ರು ಮಾಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ದ್ವಾದಶಿ ದಿವಸ ಅವರು ಏಕಾದಶಿಯ ವ್ರತವನ್ನ ಅವರು ಮುಗಿಸ್ಬೇಕಾಗತ್ತೆ. ಅದು ಒಂದು ಗಳಿಗೆ ಅಂತ ಇರುತ್ತೆ. ಆ ಗಳಿಗೆ ಒಳಗಡೆನೆ ಅವರು ಏನನ್ನಾದ್ರೂ ಸ್ವೀಕರಿಸ್ಬೇಕು. ಇಲ್ಲ ಅಂತಂತಂದ್ರೆ ಅವರು ಏಕಾದಶಿಯ ಫಲದ ವ್ರತ ಅವರಿಗೆ ಸಿಗೋದಿಲ್ಲ. ಕೃಷ್ಣನಿಗೆ ಅವರು ಸಂಪೂರ್ಣವಾಗಿ ಅವರು ಏನು ಅರ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಏಕಾದಶಿ ವ್ರತವನ್ನ. ಸೊ ಇನ್ನೇನು ಆ ದ್ವಾದಶಿಯ ಗಳಿಗೆ ಮುಗಿತಾ ಬರ್ತಾ ಇದೆ, ಇವರು ಏಕಾದಶಿ ವ್ರತವನ್ನ ಮುರಿಬೇಕು ಅಂತ ಇದ್ದಾಗ ಅಲ್ಲಿ ದೂರ್ವಾಸ ಮುನಿ ಬರ್ತಾರೆ. ದೂರ್ವಾಸ ಮುನಿ ಬಂದಾಗ ಯಾರೇ ಅತಿಥಿ ಬಂದಾಗ ಅತಿಥಿ ಸತ್ಕಾರ ಮಾಡ್ದಲೆ ಅವ್ರು ಏನನ್ನೂ ತಿನ್ಬಾರ್ದು ಅಲ್ವಾ. ಸೊ ದೂರ್ವಾಸ ಮುನಿ ಏನ್ ಮಾಡ್ತಾರೆ, ನಾನು ಸ್ನಾನವನ್ನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸ್ನಾನಕ್ಕೆ ಹೋದವರು ಬರದೇ ಇಲ್ಲ. ಯಾಕಂದ್ರೆ ಅವರು ಇಲ್ಲಿ ಅಂಬರೀಷನನ್ನ ಪರೀಕ್ಷೆ ಮಾಡ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವರು ವಾಪಸ್ ಬರದೇ ಇಲ್ಲ. ಇಲ್ಲಿ ಗಳಿಗೆ ಮೀರು ಹೋಗ್ತಾ ಇದೆ. ಅವಾಗ ಅಂಬರೀಷ ಮಹಾರಾಜ ಅವರ ಪುರೋಹಿತರನ್ನ ಕೇಳಿದಾಗ, ಸರಿ ನೀವು ಹೇಗೂ ನಿರ್ಜಲ ಏಕಾದಶಿ ಮಾಡಿದ್ರ, ನೀವು ಕೃಷ್ಣನ ತೀರ್ಥವನ್ನ ತಗೊಳ್ಳಿ. ತೀರ್ಥವನ್ನ ತಗೊಂಡಾಗ ನೀವು ಆಹಾರವನ್ನ ಸ್ವೀಕರಿಸ್ದಂಗೆ ಆಗೋದಿಲ್ಲ, ಮತ್ತೆ ಅತಿಥಿಯನ್ನ ಅಪಮಾನಗೊಳಿಸ್ದಂಗೂ ಆಗೋದಿಲ್ಲ, ಅದ್ರ ಜೊತೆ ನೀವು ಏಕಾದಶಿಯ ವ್ರತವನ್ನು ಸಹ ನೀವು ಮುರ್ದಂಗ ಆಗತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ತೀರ್ಥವನ್ನ ಅವರು ಸ್ವೀಕಾರ ಮಾಡ್ತಾರೆ. ಅಷ್ಟೊತ್ತಿಗೆ ದೂರ್ವಾಸ ಮುನಿ ಬಂದು ಅವ್ರಿಗೆ ಈ ವಿಷಯ ಗೊತ್ತಾಗ ತುಂಬಾ ಅವರು ಕ್ರೋಧಗೊಳ್ತಾರೆ. ನೀನು ಅತಿಥಿಯನ್ನ ಅವಮಾನ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಎಷ್ಟು ಕೋಪಗೊಳ್ತಾರೆ ಅಂತಂದ್ರೆ ಅವರ ಜುಟ್ಟಿನಿಂದ ಒಂದು ಕೂದಲನ್ನ ತೆಗೆದು ಅವರೊಂದು ಬ್ರಹ್ಮ ರಾಕ್ಷಸನ ಸೃಷ್ಟಿ ಮಾಡಿ ಅಂಬರೀಷ ಮಹಾರಾಜನನ್ನ ನುಂಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವ ಕ್ಷಣದಲ್ಲಿ ಇದನ್ನ ಹೇಳ್ತಾರೋ ಆಗ ಅಂಬರೀಷ ಮಹಾರಾಜನ ರಕ್ಷಣೆಗೆ ಅಲ್ಲಿ ಸುದರ್ಶನ ಚಕ್ರ ಇದೆ. ಸುದರ್ಶನ ಚಕ್ರ ಏನ್ ಮಾಡುತ್ತೆ, ಆ ಬ್ರಹ್ಮ ರಾಕ್ಷಸನನ್ನ ಒಂದೇ ಏಟಿಗೆ ಅದನ್ನ ಸಾಯಿಸಿ ಆ ಸುದರ್ಶನ ಚಕ್ರ ಇವಾಗ ದೂರ್ವಾಸ ಮುನಿಯನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ದೂರ್ವಾಸ ಮುನಿ ಏನ್ ಮಾಡ್ತಾರೆ, ಪ್ರಾಣ ಭಯದಿಂದ ಅವ್ರು ಏನ್ ಮಾಡ್ತಾರೆ, ಬ್ರಹ್ಮನಲ್ಲಿಗೆ ಹೋಗ್ತಾರೆ. ಬ್ರಹ್ಮನಿಗೆ ಕಾಪಾಡು ಅಂತಾರೆ, ಬ್ರಹ್ಮ ನನಗೆ ಆಗೋದಿಲ್ಲ ಅಂತಾರೆ. ಅವ್ರು ಮತ್ತೆ ಶಿವನ ಲೋಕಕ್ಕೆ ಹೋಗ್ತಾರೆ, ಶಿವನನ್ನ ಕೇಳ್ತಾರೆ, ನನ್ನನ್ನ ಕಾಪಾಡು ಅಂತ ಬಿಟ್ಟು ಶಿವ ನನ್ನಿಂದ ಸಾಧ್ಯ ಇಲ್ಲ ಅಂತಾರೆ. ಮತ್ತೆ ವಿಷ್ಣುನ ಹತ್ರ ಹೋದಾಗ, ಹೌದು ಸುದರ್ಶನ ಚಕ್ರ ನಂದೇ ಇರ್ಬೋದು, ಆದ್ರೆ ನಾನು ಭಕ್ತ ಪರಾಧೀನ, ಇವಾಗ ಭಕ್ತನ ಅಧೀನದಲ್ಲಿದ್ದೀನಿ, ನೀನು ಅವನನ್ನೇ ಹೋಗಿ ಮತ್ತೆ ಕೇಳ್ಕೊ, ನೀನು ಅಂಬರೀಷ ಮಹಾರಾಜನನ್ನೇ ಹೋಗಿ ಕ್ಷಮಾ ಯಾಚನೆ ಮಾಡು, ಅವಾಗ ಅವನು ಕ್ಷಮಿಸಿದ್ರೆ ನೀನು ಈ ಸುದರ್ಶನ ಚಕ್ರದಿಂದ ನೀನು ರಕ್ಷಣೆಯನ್ನ ಪಡಿತೀಯ ಅಂತ ಹೇಳಿದಾಗ ಅವರು ಮತ್ತೆ ವಾಪಸ್ಸು ಓಡ್ಕೊಂಡು ಅವರು ಯಾರು ಅಂಬರೀಷ ಮಹಾರಾಜನ ಹತ್ರ ಬಂದು ಅವರು ಕ್ಷಮೆಯನ್ನ ಬೇಡ್ತಾರೆ. ನೋಡಿ ಅಂತಹ ಮುನಿ ಅಲ್ವಾ, ಎಂತಹ ಶ್ರೇಷ್ಠ ಮುನಿ. ಅವರು ಭಕ್ತನ ಕಾಲಿಗೆ ಅವರು ಬೀಳ್ತಾರೆ. ಕಾಲಿಗೆ ಬಿದ್ದಾಗ ಅವರು ಅಂಬರೀಷ ಮಹಾರಾಜ ಸುದರ್ಶನ ಚಕ್ರವನ್ನ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ನಾನು ಈ ಜನ್ಮದಲ್ಲಿ ನಾನು ಪುಣ್ಯ ಅಂದ್ರೆ ಒಳ್ಳೆಯ ಕೆಲಸವನ್ನ ನಾನು ಮಾಡಿದೀನಿ ಅಂತಂದ್ರೆ ನೀನು ದೂರ್ವಾಸ ಮುನಿಗೆ ಏನು ತೊಂದರೆಯನ್ನ ಕೊಡ್ಬೇಡ, ಹೊರಟೋಗು ಅಂತ ಹೇಳಿದಾಗ ಅದೇ ತರ ಸುದರ್ಶನ ಚಕ್ರ ಹೊರಟೋಗುತ್ತೆ. ಮತ್ತೆ ದೂರ್ವಾಸ ಮುನಿ ಮತ್ತೆ ಕ್ಷಮೆಯನ್ನ ಅವರು ಕೇಳ್ತಾರೆ. ಅಂದ್ರೆ ನಾವೇನನ್ನ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ನೋಡಿ, ಭಕ್ತ ಅನ್ನೋರು ಆ ಯೋಗಿ ಜ್ಞಾನಿ ಎಲ್ಲರಿಗಿನ್ನ ಅವರು ಶ್ರೇಷ್ಠ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಇಲ್ಲಿ ತನ್ನನ್ನ ಕೊಲ್ಲಲಿಕ್ಕೆ ಬಂದಿರೋರ್ನ ಇಲ್ಲಿ ಕ್ಷಮೆಯನ್ನ ಕೊಡ್ತಾ ಇದ್ದಾರೆ ಯಾರು, ಅಂಬರೀಷ ಮಹಾರಾಜ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣ ಅಂತಹ ಭಕ್ತರು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೊನೆಯ ಶ್ಲೋಕ. ಹೇತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾ ಧಾನಾಮತ್ ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯಾಹ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರೇ ಆಗ್ಲಿ ನನ್ನ ಈ ಭಕ್ತಿ ಸೇವೆಯನ್ನ ಮಾಡ್ತಾ ಈ ಅಮೃತ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಇದು ಶಾಶ್ವತವಾದ ಮಾರ್ಗ, ಮೃತ ಅನ್ನೋದೇ ಇಲ್ಲ. ಇಂತಹ ಮಾರ್ಗವನ್ನ ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಗುರಿ, ಜೀವನದ ಗುರಿ ಬೇರೆ ಏನೂ ಇಲ್ಲ, ಕೃಷ್ಣನನ್ನ ಪಡೆಯೋದೊಂದೇ ಗುರಿ ಅಂತ ಯಾರು ಇಟ್ಕೊಂಡಿರ್ತಾರೋ ಅಂತವರು ನನಗೆ ಪ್ರಿಯರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವ್ ಯಾರನ್ನ ನೋಡ್ತಾ ಇದೀವಿ ಅಂತಂತಂದ್ರೆ ಇಲ್ಲಿ ಬಿಲ್ವಮಂಗಲ ಠಾಕೂರ್ ಅವರನ್ನ ನೋಡ್ತಾ ಇದೀವಿ. ಬಿಲ್ವಮಂಗಲ ಠಾಕೂರ್ ಅವರೊಬ್ಬ ಬ್ರಾಹ್ಮಣ, ಅವರು ಶ್ರೀಮಂತರಾಗೂ ಇರ್ತಾರೆ. ಆದ್ರೆ ಅವ್ರಿಗೆ ಒಂದು ಕೆಟ್ಟ ಅಭ್ಯಾಸ ಏನಿರುತ್ತೆ ಅಂತಂದ್ರೆ ಸ್ತ್ರೀ ಸಂಘವನ್ನ ಅವರು ಮಾಡಿರ್ತಾರೆ, ಪರಸ್ತ್ರೀ ಸಂಘವನ್ನ ಮಾಡಿರ್ತಾರೆ, ಒಂದು ವೇಶ್ಯ ಸಂಘವನ್ನ. ಆ ವೇಶ್ಯನ ಅವರು ದಿನಾ ಅವರು ಭೇಟಿ ಆಗ್ತಿರ್ತಾರೆ. ಒಂದ್ಸತಿ ಅವ್ರ ತಂದೆ ಶ್ರದ್ಧಾ ದಿನ ಇರುತ್ತೆ, ಅವತ್ತಿನ ದಿವಸನೂ ಸಹ ತುಂಬಾ ಮಳೆ ಬರ್ತಾ ಇರುತ್ತೆ. ಅವರು ಆ ಕೆಲಸವನ್ನ ಮುಗಿಸೋ ಅಷ್ಟೊತ್ತಿಗೆ ರಾತ್ರಿ ಆಗೋಗುತ್ತೆ. ಆದ್ರೂ ಸಹ ಅವರು ಆ ವೇಶ್ಯ ಮನೆಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರು ಆ ವೇಶ್ಯ ಮನೆಗೆ ಹೋಗ್ಬೇಕಂತಂದ್ರೆ ಒಂದು ನದಿಯನ್ನ ದಾಟಿ ಹೋಗ್ಬೇಕಾಗಿರುತ್ತೆ. ಇವ್ರೇನ್ ಮಾಡ್ತಾರೆ, ಆ ನದಿಯನ್ನ ದಾಟ್ಲಿಕ್ಕೆ ಒಂದು ಶವವನ್ನ ಅವ್ರು ಬಳಸ್ಕೋತಾರೆ.
ಆ ಶವವನ್ನ ಬಳಸ್ಕೊಂಡು ಅವರು ಆ ವೇಶ್ಯೆಯ ಮನೆಗೆ ಹೋಗ್ತಾರೆ. ಆ ರಾತ್ರಿ ಆಗೋಗಿರುತ್ತೆ, ವೇಶ್ಯನು ಸಹ ಅವಳು ಎಲ್ಲ ಭದ್ರಪಡಿಸಿ ಮಲ್ಕೊಂಡಿರ್ತಾಳೆ. ಆಮೇಲೆ ಆ ವೇಶ್ಯೆ ಮನೆಗೆ ಹೋಗ್ಬೇಕಂದ್ರೆ ಆ ಕಾಂಪೌಂಡ್ ಅನ್ನ ಹಾರ್ಬೇಕು ಅಂದಾಗ ಅವರು ಒಂದು ಹಾವನ್ನ ಹಗ್ಗವಾಗಿ ಉಪಯೋಗಿಸ್ಕೊಂಡು ಅವರು ಆ ವೇಶ್ಯೆಯ ಮನೆ ಹತ್ರ ಹೋಗ್ತಾರೆ. ಅವ್ರು ಬಾಗಿಲು ಬಡ್ದಾಗ ಆ ವೇಶ್ಯೆ ಬಾಗಿಲು ತೆಗೆದು ನೋಡ್ತಾಳೆ, ಯಾರನ್ನ ನೋಡ್ತಾಳೆ? ಬಿಲ್ವಮಂಗಲ ಠಾಕೂರನ್ನ ನೋಡ್ತಾಳೆ. ಅವಳಿಗೆ ಆಶ್ಚರ್ಯ ಹೋಗುತ್ತೆ, ಇದೇನಿದು ನಿಮ್ಮ ತಂದೆಯ ಏನು ಶ್ರದ್ಧಾ ಕಾರ್ಯಕ್ರಮ ಇದೆ, ಮತ್ತೆ ಇಷ್ಟು ಮಳೆ ಬರ್ತಾ ಇದೆ, ಇಂತಹ ಮಳೆಯಲ್ಲಿ ನೀನು ನನ್ನನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ನೀನು ಬಂದಿದ್ಯಲ್ಲ, ನೀನು ಇದೇ ಒಂದು ದೃಢತೆ, ಇಂತಹ ಒಂದು ನಿಷ್ಠೆ, ದೃಢತೆ ನೀನು ಕೃಷ್ಣನಲ್ಲಿಗೆ ಇದ್ದಿದ್ರೆ ನೀನ್ ಇಷ್ಟೊತ್ತಿಗೆ ಯಾವಾಗ್ಲೂ ನೀನು ಕೃಷ್ಣನನ್ನ ನೀನು ಸೇರ್ಬೋದಾಗಿತ್ತು, ಕೃಷ್ಣನ ಪ್ರೇಮವನ್ನ ನೀನು ಪಡಿಬೋದಾಗಿತ್ತು ಅಂತ ಹೇಳ್ಬಿಟ್ಟು ಆ ಚಿಂತಾಮಣಿ ಅನ್ನೋ ಒಂದು ವೇಶ್ಯೆ ಹೇಳ್ತಾಳೆ. ಆಗ ಅವನಿಗೆ ಜ್ಞಾನೋದಯ ಆಗೋಗುತ್ತೆ. ಅಯ್ಯೋ ಹೌದು, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಬುದ್ಧಿಗೆ ಏನಾಗೋಗಿದೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅದೇ ಕ್ಷಣನೇ ಅವರು ಆ ವೇಶ್ಯೆ ಮನೆಯನ್ನ ಬಿಟ್ಬಿಟ್ಟು ಅವರು ವೃಂದಾವನದ ಮಾರ್ಗವನ್ನ ಹಿಡಿದು ಅವರು ದಾರಿಯಲ್ಲಿ ಬರ್ತಾ ಇರ್ತಾರೆ. ದಾರಿಯಲ್ಲಿ ಅವ್ರು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವರು ಮತ್ತೆ ಒಂದು ಗ್ರಾಮಕ್ಕೆ ಬರ್ತಾರೆ. ಆ ಗ್ರಾಮದಲ್ಲಿ ಒಂದು ಸುಂದರವಾದ ಒಬ್ಬ ಮಹಿಳೆಯನ್ನ ನೋಡ್ತಾರೆ. ನೋಡಿದಾಗ ಮತ್ತೆ ಅವ್ರಿಗೆ ಮನಸ್ಸು ಚಂಚಲವಾಗೋಗುತ್ತೆ. ಆಗ ಅವ್ರಿಗೆ ಅನ್ಸುತ್ತೆ, ಓ ನನ್ಗಿನ್ನ ಇಂದ್ರಿಯ ನಿಗ್ರಹವನ್ನ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಮಹಿಳೆಯ ಪತಿಯ ಪರ್ಮಿಷನ್ ತಗೊಂಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಮಹಿಳೆಯನ್ನ ಮಾತಾಡ್ಸಿ ಆ ಮಹಿಳೆ ತಲೆಗೆ ಹಾಕೊಂಡಿರ್ತಾಳಲ್ಲ ಆ ಪಿನ್ನನ್ನ ಇಸ್ಕೊಂಡ್ಬಿಟ್ಟು ಆ ಪಿನ್ನಿಂದ ಎರಡೂ ಕಣ್ಣುಗಳನ್ನ ಚುಚ್ಕೊಂಡ್ಬಿಟ್ಟು ಅವರು ಅಂಧರಾಗ್ಬಿಡ್ತಾರೆ. ಈ ಕಣ್ಣಿದ್ರೇನೆ ತಾನೇ ನನಗೆ ಕೃಷ್ಣನನ್ನ ಬಿಟ್ಟು ನಾನು ಬೇರೆ ಎಲ್ಲವನ್ನ ನಾನು ಬಯಸ್ಲಿಕ್ಕೆ ಶುರು ಮಾಡ್ತೀನಿ ಅಲ್ವಾ, ನನಗೆ ಕೃಷ್ಣ ಬೇಕು ಅಂತಂದ್ರೆ ನನಗೆ ಇದ್ ಯಾವುದೇ ಒಂದು ಇಂದ್ರಿಯವನ್ನ ನಾನು ಉಪಯೋಗಿಸೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ಭೌತಿಕವಾಗಿ ಅದು ಆಕರ್ಷಣೆಗೆ ಒಳಗಾಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಂಧರಾಗ್ತಾರೆ. ಆದ್ರೆ ನಾವಿಲ್ಲಿ ಆ ಬಿಲ್ವಮಂಗಲ ಠಾಕೂರ್ ಅವರು ತಮ್ಮ ಕಣ್ಣುಗಳನ್ನ ಕಳ್ಕೊಂಡ್ರಲ್ವಾ, ಅದನ್ನ ನಾವು ಇಲ್ಲಿ ಅನುಸರಿಸಬಾರ್ದು. ನಾವಿಲ್ಲಿ ಏನನ್ನ ಅನುಸರಿಸ್ಬೇಕಂದ್ರೆ ಅವ್ರಿಗೆ ಆ ಕೃಷ್ಣನನ್ನ ಪಡಿಬೇಕು, ಕೃಷ್ಣನೇ ಪರಮ ಗುರಿ, ಅವರ ಜೀವನದ ಪರಮ ಗುರಿ ಅಂತ ಹೇಳ್ಬಿಟ್ಟು ಅವರು ಮನಸ್ಸಲ್ಲಿ ಇಟ್ಕೊಂಡಿದಾರಲ್ಲ, ಅದನ್ನ ನಾವು ಇಲ್ಲಿ ಅನುಸರಿಸ್ಬೇಕು. ಅಥವಾ ನಾವು ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ನಾವು ಅನುಕರಣೆ ಮಾಡಬಾರ್ದು, ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ಕೊನೆಗೆ ಏನಾಗುತ್ತೆ, ಬಿಲ್ವಮಂಗಲ ಠಾಕೂರ್ ಅವರು ತಮ್ಮ ಕಣ್ಣುಗಳನ್ನ ಕಳ್ಕೊತಾರೆ. ಅದಾದ್ಮೇಲೆ ಅವರು ಬೃಂದಾವನದಲ್ಲಿ ಅವರು ಕೃಷ್ಣನ ಭಜನನ್ನ ಅವರು ಮಾಡ್ತಾ ಅವರು ಜೀವನವನ್ನ ಕಳೀತಾರೆ. ನೋಡಿ, ಅವ್ರು ಎಷ್ಟು ಭಕ್ತಿ ಭಾವದಿಂದ ಭಜನನ್ನ ಮಾಡ್ತಾ ಇರ್ತಾರೆ ಅಂತಂದ್ರೆ ಸ್ವತಃ ಕೃಷ್ಣನೇ ಬಂದು ಆ ಭಜನನ್ನ ಆಲಿಸ್ತಾ ಇರ್ತಾರಂತೆ. ಸೊ ಕೊನೆಗೆ ಬಿಲ್ವಮಂಗಲ ಠಾಕೂರ್ ಅವರು ಅವರು ತುಂಬಾ ಸುಂದರವಾದ ಭಜನನ್ನ ಅವರು ಬರ್ದಿದ್ದಾರೆ. ನೀವು ಆದ್ರೆ ಮುಂದೆ ನೀವು ಆ ಬಿಲ್ವಮಂಗಲ ಠಾಕೂರ್ ಅವ್ರು ಬರ್ದಿರೋ ಭಜನನ್ನು ಸಹ ನೀವು ಕೇಳ್ತೀರಾ. ತುಂಬಾ ಸುಂದರವಾದ ಭಜನ್ ಅದು. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದಾರೆ, ಯಾರು ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡ್ಕೋತಾರೋ ಅವರ ಜೀವನದ ಪರಮ ಗುರಿ, ಅಂತಹ ಭಕ್ತರು ನನಗೆ ಶ್ರೇಷ್ಠರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಮ್ಗೆ ಇವಾಗ ಭಕ್ತಿಯ ಬೀಜ ಅನ್ನೋದು ನಮ್ಗೆ ಬಿದ್ದಿದೆ. ಅದನ್ನ ರಕ್ಷಣೆ ಮಾಡೋದು ನಮ್ಮ ಕೈಯಲ್ಲಿ ಇದೆ. ಅದನ್ನ ಹೇಗೆ ನಾವು ಪೋಷಣೆ ಮಾಡೋದು, ಇವಾಗ ನಮ್ಗೆ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಗಿಡ ಇದ್ರೆ ನಾವ್ ಏನ್ ಮಾಡ್ತೀವಿ, ಅದಕ್ಕೆ ನೀರನ್ನ ಗೊಬ್ಬರವನ್ನ ಹಾಕ್ತಿವಲ್ವಾ, ಅದೇ ತರ ನಾವ್ ಇವಾಗ ಏನ್ ಮಾಡ್ಬೇಕು, ನಾವು ಚಾಂಟಿಂಗ್ ಮಾಡ್ಬೇಕು. ಚಾಂಟಿಂಗ್ ಮಾಡಿ ಆ ಭಕ್ತಿ ಬೀಜ ಇದೆಯಲ್ಲ ಅದು ಮೊಳಕೆ ಹೊಡೆದಿದೆ. ಇವಾಗ ಅದನ್ನ ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಅದನ್ನ ಯಾವುದೇ ಒಂದು ವೀಡ್ಸ್ ಅಂತ ಕಳೆ ಗಿಡಗಳು ಬೆಳೆದಲೇ ಇರೋ ತರ ಅದು ಭಕ್ತಿ ಬೀಜದಿಂದ ಬರ್ತಾ ಇರುವಂತಹ ಮರ ಯಾವ ತರ ಇದೆ ಅಂತಂದ್ರೆ, ಅದು ಗಟ್ಟಿ ಕಾಂಡ ಇರುವಂತಹ ಮರ ಅಲ್ಲ, ಅದು ಬರೀ ಭಕ್ತಿ ಲತಾ ಬೀಜ ಅಂತಾರೆ. ಅದು ಲತೆ ಬರ್ತಾ ಇರೋದು. ಆ ಲತೆಯನ್ನ ಪೋಷಿಸಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಲತೆ ಬೆಳ್ಕೊಂಡ್ ಹೋಗ್ತಾ ಅದು ಈ ಭೌತಿಕ ಪ್ರಪಂಚದ ಈ 14 ಲೋಕಗಳನ್ನ ದಾಟಿ ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಮತ್ತೆ 7 ಪದರಗಳಿದೆ, ಅದನ್ನೂ ಸಹ ಭೇದಿಸ್ಕೊಂಡು ಅದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಿ ಆ ಬ್ರಹ್ಮಜ್ಯೋತಿ ಅದೆಲ್ಲವನ್ನ ದಾಟಿ ಅದು ಗೋಲೋಕ ವೃಂದಾವನಕ್ಕೆ ಹೋಗಿ ಆ ಕೃಷ್ಣನ ಪಾದ ತಳವನ್ನ ಸೇರೋ ತನಕನೂ ಸಹ ನಾವು ತುಂಬಾ ಜವಾಬ್ದಾರಿಯಿಂದ ನಾವು ಪೋಷಣೆಯನ್ನ ಮಾಡ್ಬೇಕು. ಅವಾಗಷ್ಟೇ ಅದು ಆ ಗೋಲೋಕ ವೃಂದಾವನಕ್ಕೆ ಹೋಗಿ ಅದು ಹಣ್ಣು ಹೂಗಳನ್ನ ಕೊಡುತ್ತೆ. ಅವಾಗಷ್ಟೇ ನಾವು ಆ ಕೃಷ್ಣನ ಪ್ರೇಮವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿ ಲತಾ ಬೀಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ಗೊತ್ತಿಲ್ಲ, ನಾವು ಈ ಬ್ರಹ್ಮಾಂಡದಲ್ಲಿ ಈ 14 ಲೋಕದಲ್ಲಿ ನಾವು ಮೇಲ್ ಹೋಗ್ತಿದೀವಿ, ಕೆಳಗಡೆ ಬರ್ತಾ ಇದೀವಿ, ಮೇಲ್ ಹೋಗ್ತಿದೀವಿ, ಕೆಳಗಡೆ ಬರ್ತಾ ಇದೀವಿ. ಆದ್ರೆ ನಮ್ಗೆ ಭಾಗ್ಯವಾನ್ರು ನಾವು. ಹೇಗೋ ನಮ್ಗೆ ಆ ಗುರು ಕೃಷ್ಣ ಕೃಪೆಯಿಂದ ನಮ್ಗೆ ಈ ಭಕ್ತಿಯ ಬೀಜ ನಮ್ಮ ಹೃದಯದಲ್ಲಿ ಇವಾಗ ಬಿತ್ತಿಬಿಟ್ಟಿದೆ. ಆ ಬಿತ್ತಿರೋ ಬೀಜ ಇವಾಗ ಮೊಳಕೆ ಹೊಡೆದಿದೆ. ಯಾಕಂದ್ರೆ ನಾವ್ ಇವಾಗ ಭಗವದ್ಗೀತೆ ಕ್ಲಾಸ್ ನ ನೀವು ಆಲ್ಮೋಸ್ಟ್ ಇವಾಗ 18 ಅಧ್ಯಾಯದಲ್ಲಿ ಇವಾಗ 2 ಭಾಗವನ್ನ ನೀವು ಮುಗಿಸ್ದಂಗ ಆಗಿದೆ ಅಲ್ವಾ. ಇವಾಗ ಅದು ಮೊಳಕೆನೂ ಸಹ ಹೊಡೆದಿದೆ. ಅದಿವಾಗ ಲತೆಯಾಗಿ ಬೆಳಿಲಿಕ್ಕೆ ಹೋಗ್ತಾ ಇದೆ. ಅದನ್ನ ಪೋಷಿಸ್ಬೇಕಾದಂತಹ ಗುರುತರ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ.
ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಕೃಷ್ಣನ ಸಾಕಾರ ರೂಪ ಅಥವಾ ನಿರಾಕಾರ ರೂಪ ಯಾವುದು ಪರಿಪೂರ್ಣವಾದದ್ದು ಅಂತ ಹೇಳ್ಬಿಟ್ಟು ಅರ್ಜುನ ಪ್ರಶ್ನೆಯನ್ನ ಕೇಳಿದಕ್ಕೆ ಕೃಷ್ಣ ಹೇಳ್ತಾರೆ, ಸಾಕಾರ ರೂಪ ಅಥವಾ ನಿರಾಕಾರ ರೂಪ ಎರಡರಿಂದ ನೀನು ಪೂಜೆಯನ್ನ ಮಾಡಿದ್ರು ಸಹ ನೀನು ನನ್ನನ್ನ ಪಡಿತೀಯ. ಆದ್ರೆ ಸಾಕಾರ ರೂಪ ಪರಿಪೂರ್ಣವಾದದ್ದು, ನಿರಾಕಾರ ರೂಪ ಅದು ತುಂಬಾ ಕ್ಲೇಶಕರವಾದದ್ದು. ಮತ್ತೆ ಗುರಿಯು ಕೂಡ ಪರಿಪೂರ್ಣವಾದದ್ದಲ್ಲ. ಯಾಕಂದ್ರೆ ಬರೇ ಬ್ರಹ್ಮನ್ ಜ್ಯೋತಿಗೆ ಮಾತ್ರ ಅವರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ಭಕ್ತಿಯ 6 ಹಂತಗಳನ್ನ ಹೇಳ್ತಾರೆ. ಸೊ 6 ಹಂತಗಳು ಯಾವುದು? ಅನನ್ಯ ಭಕ್ತಿ, ಸಾಧನಾ ಭಕ್ತಿ, ನಿಷ್ಕಾಮ ಕರ್ಮಯೋಗ. ಈ 3 ಸಹ ನೇರವಾಗಿ ಭಗವಂತನನ್ನ ತಲುಪಬಹುದಾದಂತಹ ಮಾರ್ಗಗಳು. ಸೊ ಈ 3 ಬಿಟ್ರೆ ಇನ್ನು 3ರಲ್ಲಿ ಕೃಷ್ಣ ಇಲ್ಲ. ಸೊ ಅಲ್ಲಿ ಅವು ಸಹ ನಮ್ಗೆ ಇವತ್ತಲ್ಲ ನಾಳೆ ತುಂಬಾ ಬಹುನಾಮ್ ಜನ್ಮ ನಾಮಂತೆ ತುಂಬಾ ಜನ್ಮಗಳಾದ್ಮೇಲೆ ಕೃಷ್ಣನ ಬಳಿಗೆ ನಮ್ಗೆ ಹೋಗ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಯಾವುದು ಅಂತಂದ್ರೆ ಸಕಾಮ ಕರ್ಮ, ಅದು ಬಿಟ್ರೆ ಧ್ಯಾನ, ಅದು ಬಿಟ್ರೆ ಜ್ಞಾನ. ಈ 3 ಸಹ ಭಗವಂತನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ 3ರಲ್ಲಿ ತುಂಬಾ ಶ್ರೇಷ್ಠವಾದದ್ದು ಸಕಾಮ ಕರ್ಮ, ಅಂದ್ರೆ ನಮ್ಮ ಕರ್ಮದ ಫಲವನ್ನ ತ್ಯಾಗ ಮಾಡೋದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 8 ಅಷ್ಟಕದಲ್ಲಿ ನಮ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ ಎಂತಹ ಭಕ್ತ ನನಗೆ ಪ್ರಿಯರು ಅಂತ ಹೇಳ್ಬಿಟ್ಟು ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರ್ಬೇಕು. ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತಾನಂತ ಧನ್ಯವಾದಗಳು